ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯ ಪರಿಪೂರ್ಣತೆ. ಅರ್ಜುನ ಉವಾಚ ಸನ್ಯಸ್ಯ ಮಹಾಭಾವ ತತ್ವಂ ಇಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿನಿ ಸುಧನ. ಅರ್ಜುನ ಹೇಳಿದನು, ಮಹಾಭಾವವೇ, ಕೇಶಿ ರಾಕ್ಷಸನ ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸದ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಅಂದ್ರೆ ಇಲ್ಲಿ ಎರಡು ಹೆಸರು ಹೇಳ್ತಾ ಇದ್ದಾನೆ. ಯಾವುದೆಲ್ಲ ಎರಡು ಹೆಸರು? ಒಂದು ಕೇಶಿನಿ ಸುಧನ ಮತ್ತೆ ಋಷಿಕೇಶ. ಕೇಶಿನಿ ಸುಧನ ಅಂದ್ರೆ ಇದು ಕೇಶಿ ರಾಕ್ಷಸ. ಕೇಶಿ ರಾಕ್ಷಸನ ಕೊಂದ ಕಾರಣ ಅವನನ್ನು ಕೇಶಿನಿ ಸುಧನ. ಮತ್ತೆ ಋಷಿಕೇಶ ಅಂದ್ರೆ ಕೃಷ್ಣನ, ಋಷಿಕ ಅಂದ್ರೆ ಇಂದ್ರಿಯ, ಏಷ ಅಂದ್ರೆ ಒಡೆಯ. ಕೃಷ್ಣ ಇಂದ್ರಿಯಗಳ ಒಡೆಯ, ಹಾಗಾಗಿ ಋಷಿಕೇಶ. ಎರಡು ಹೆಸರು ಉಂಟು ಕೃಷ್ಣನಿಗೆ. ಒಂದು ಕೇಶಿ ರಾಕ್ಷಸ ಅಲ್ಲ, ಕೃಷ್ಣ ತುಂಬಾ ಹೆಸರುಂಟು, ಇಲ್ಲಿ ಎರಡು ಹೆಸರಲ್ಲಿ ಕರೀತಾ ಇದ್ದಾನೆ, ಋಷಿಕೇಶ ಮತ್ತೆ ಕೇಶಿ ಸುಧನ, ಕೇಶಿನಿ ಸುಧನ. ಈಗ ಅರ್ಜುನ ಪ್ರಶ್ನೆ ಅಂತ ಅಂದ್ರೆ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ತ್ಯಾಗ ಮತ್ತು ಸನ್ಯಾಸ. ಈಗ ನಮ್ಮ ನೋಡಿ, ಹೆಚ್ಚಿನವರಿಗೆ ತಪ್ಪು ಕಲ್ಪನೆ. ಹೆಚ್ಚಿನವರು ಸನ್ಯಾಸ ಅಂದ್ರೆ ಕ್ಲಿಯರ್ ಆಗಿ ಅವ್ರಿಗೆ ಗೊತ್ತಿಲ್ಲ. ಎಸ್, ಈಗ ನಿಮ್ಮಲ್ಲಿ ಕೇಳುವ, ಫಸ್ಟ್ ನಾನು ಹೇಳೋ ಮುಂಚೆ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಸನ್ಯಾಸ ಅಂದ್ರೆ ಎಂತಂದು ಹೇಳಿ ಯಾರಾದ್ರು. ಎಸ್, ಹರೇ ಕೃಷ್ಣ, ಯಾರಾದ್ರೂ ಹೇಳ್ಬೋದಾ? ಎಸ್, ಹರೇ ಕೃಷ್ಣ, ದಯವಿಟ್ಟು. ಹರೇ ಕೃಷ್ಣ ಪ್ರಭುಜಿ. ವೈರಾಗ್ಯನ ಬಿಟ್ಬಿಟ್ಟು ಯಾವಾಗ್ಲೂ ಧ್ಯಾನದಲ್ಲಿ ಇರೋದು. ಎಲ್ಲ ವೈರಾಗ್ಯನ ಬಿಟ್ಟು ಎಲ್ಲ ಮನೆ ಮಾರು ಎಲ್ಲ ಬಿಟ್ಟು ಸನ್ಯಾಸದಲ್ಲಿ ಏಕಾಗ್ರತೆಯಲ್ಲಿ ದೇವರ ಧ್ಯಾನ ಮಾತ್ರ ಮಾಡು. ಸಂಸಾರದ ಸುಖ ಎಲ್ಲ ಬಿಟ್ಟು ಭಗವಂತನ ಧ್ಯಾನದಲ್ಲಿ ಮಾತ್ರ ಇರೋದು. ಉತ್ತರ ಬೇರೆ ಬೇರೆ ಇಂದ್ರಿಯ ಸುಖಗಳನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋರು. ಬೇರೆ ನೀರಿನಲ್ಲಿ ತಾವರೆ ಎಲೆ ಇದ್ದಂಗೆ ಇರುವುದು ಸಂಸಾರ. ಬೇರೆಯವರು ಎಲ್ಲರಿಗೂ ಚಾನ್ಸ್ ಉಂಟು, ಹೇಳ್ಬೋದು. ಶಾರೀರಿಕವಾಗಿ ನಾವು ಪ್ರಪಂಚದೊಡನೆ ಇರಬೇಕು, ಸಂಸಾರದೊಡನೆ ಇರಬೇಕು, ಆದ್ರೆ ಮಾನಸಿಕವಾಗಿ ಅಧ್ಯಾತ್ಮದಲ್ಲಿ ವೈರಾಗ್ಯದಲ್ಲಿ ಇರಬೇಕು. ಬೇರೆಯವರು ಶಾರೀರವಾಗಿ ಸಂಸಾರ, ಮಾನಸಿಕವಾಗಿ ಇದರಲ್ಲಿ ಬೇರೆಯವರು. ಕರ್ಮ ಫಲಗಳನ್ನ ನಾವು ತ್ಯಜಿಸ್ಬೇಕು. ಕರ್ಮಫಲ ತ್ಯಜಿಸ್ಬೇಕು. ಬೇರೆಯವರು. ಹರೇ ಕೃಷ್ಣ. ಲಾಸ್ಟ್ ಹೇಳಿ ದಯವಿಟ್ಟು. ಒಬ್ಬರಿಗೆ ಚಾನ್ಸ್ ಕೊಡಿ, ಲಾಸ್ಟ್ ಒಂದು ಚಾನ್ಸ್. ಯಾರು ಹೇಳ್ತೀರಾ ಸನ್ಯಾಸ ಅಂದ್ರೆ ಅಂತ? ಹರೇ ಕೃಷ್ಣ ಇಲ್ವಾ? ಓಕೆ, ನಾವು ಸ್ಟಾರ್ಟ್ ಮಾಡುವ. ಓಕೆ, ಹಾಗಾಗಿ ಇಲ್ಲಿ ತ್ಯಾಗ ಮತ್ತು ಸನ್ಯಾಸ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಈಗ ನಮ್ಮ ಪ್ರಕಾರ ಅಂತ ಅಂದ್ರೆ, ಸನ್ಯಾಸ ಅಂದ್ರೆ ಮನೆ ಬಿಟ್ಟು, ಗಡ್ಡ ಬಿಟ್ಟು, ಕಾವಿ ಬಟ್ಟೆ ಹಾಕಿ ಹೋಗುವಂಥದ್ದು ಸನ್ಯಾಸ. ಅಂದ್ರೆ ಹೆಚ್ಚಿನ ಇದೇ ಉಂಟು, 99% ಜನರು. ಓಕೆ, ಈಗ ನೋಡುವ ಎಂತ ಸನ್ಯಾಸ. ಶ್ರೀ ಭಗವಾನ್ ವಾಚ ಕಾಮಯಾನಂ ಕರ್ಮಣಂ ನ್ಯಾಸಂ ಸನ್ಯಾಸಂ ಕವಯೋ ವಿದು ಸರ್ವಕರ್ಮ ಫಲಾತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಾಕ್ಷಣ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಐಕ ಬಯಕೆ ಆಧಾರವಿರುವ ಕರ್ಮಗಳು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲಾ ಕರ್ಮಗಳು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ನೋಡಿ, ಕೃಷ್ಣನ ಪ್ರಕಾರ ಈ ರೀತಿ ಸನ್ಯಾಸ. ನಮ್ಮ ಪ್ರಕಾರ ಕಾವಿ ಬಟ್ಟೆ ಆಗಿ ಮನೆ ಬಿಟ್ಟು ಹೋಗುವುದು ಮತ್ತೆ ಗಡ್ಡ ಬಿಡುವುದು, ಇದು ನಮ್ಮ ಸನ್ಯಾಸ ಅಂತ ಹೇಳಿಸಿದೆ ಅಲ್ಲ. ನಾವು ಕೃಷ್ಣನ ಪ್ರಕಾರ ಹೋಗುವ. ಕೃಷ್ಣ ಅಂತ ಹೇಳಿದ್ದಾನೆ, ಐಕೆ ಬಯಕೆ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುತ್ತಾನೆ. ಅಂದ್ರೆ ನಾವು ಇಂದ್ರಿಯ ಸುಖವನ್ನು ಬಿಡ್ಬೇಕು. ಐಕ್ಯ ಬಯಕೆ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸ ಎಂದು ಕರೆಯುತ್ತಾರೆ. ಹಾಗೆ ಸನ್ಯಾಸ ಖಾಲಿ ಪುರುಷರಿಗೆಲ್ಲ, ನಿಮ್ಗೂ ಕೂಡ ಆಗ್ಬೋದು, ಹೆಂಗಸರಿಗೆ. ನೀವು ಇಂದ್ರಿಯ ಸುಖವನ್ನು ಬಿಡ್ಬೇಕು. ಟೋಟಲ್ ನಿಮ್ಮ ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ಬೇಕು. ಅದು ಕೃಷ್ಣನ ಪ್ರಕಾರ ಸನ್ಯಾಸಿ, ಸತ್ನ್ಯಾಸಿ. ನಾವು ಯಾವಾಗ ಇಂದ್ರಿಯ ಸುಖ ಮಾಡ್ತೇವೆ, ಇಲ್ಲ, ಇಂದ್ರಿಯ ಸುಖ ಬಿಡ್ಬೇಕು. ಐಕ ಬಯಕೆ ಆಧಾರವಿರುವ ಕರ್ಮಗಳನ್ನು, ಅಂದ್ರೆ ಐಕ ಬಯಕೆ ಅಂದ್ರೆ ಇಂದ್ರಿಯ ಸುಖ. ನಾವು ನೋಡಿ, ನಾವು ಎಲ್ಲವೂ ಮಾಡೋದು ನಮ್ಮ ಇಂದ್ರಿಯ ಸುಖಕ್ಕೆ. ಅಂದ್ರೆ ಇಂದ್ರಿಯ ಸುಖದಲ್ಲಿ ನಾವು ಒಂದು ಸರ್ಕಲ್ ಹಾಕಿದ್ದೇವೆ. ಹೇಗೆಂದ್ರೆ, ಈ ಮ್ಯಾಥ್ಸ್ ಅಲ್ಲಿ ನಾವು ಒಂದು ಇದರಲ್ಲಿ ನಾವು ಅಂತ ಹೇಳುದು
360 ನಾವು ಸರ್ಕಲ್ ಆಗ್ತೇವೆ. ಆ 360 ಅಂದ್ರೆ ಇದನ್ನಿಟ್ಟು ಅಲ್ಲಿಂದ ನಾವು ರೊಟೇಟ್ ಮಾಡ್ತೇವೆ 360 ಹಾಗಾಗಿ ನಮ್ಮ 360 ಸರ್ಕಲ್ ಅಲ್ಲಿ ಯಾವ್ದಿರುವಂತದ್ದು? ಫಸ್ಟಿಗೆ ನಾನು, ಮತ್ತೆ ನನ್ನ ಹೆಂಡತಿ ಮಕ್ಕಳು, ಹೆಂಡತಿ ಆದ್ರೆ ಗಂಡ ಮಕ್ಕಳು, ಮತ್ತೆ ನನ್ನ ಕುಟುಂಬ, ಮತ್ತೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ಆ ಸರ್ಕಲ್ ಇರ್ತದೆ, ಮತ್ತೆ ನನ್ನ ಆ ಒಂದು ವಟಾರ, ಮತ್ತೆ ನನ್ನ ಗ್ರಾಮ, ಮತ್ತೆ ನನ್ನ ತಾಲೂಕು, ಮತ್ತೆ ನನ್ನ ಜಿಲ್ಲೆ, ಮತ್ತೆ ನನ್ನ ರಾಜ್ಯ, ಮತ್ತೆ ನನ್ನ ದೇಶ. ಈ ಸರ್ಕಲ್ ಒಳಗೆ ನಾವಿದ್ದೇವೆ. ಆ ಕಡೆ ಆ ದೇಶಕ್ಕಿಂತ ಆ ಕಡೆ ಎಂತಾಗಿದೆ, ಬೇರೆಲ್ಲಿ ಪ್ರಾಣಿಗಳಿದ್ದಾರೆ, ಬೇರೆ ಜೀವಿಗಳಿದ್ದಾರೆ, ಅದೆಲ್ಲ ನಮ್ಗೆ ಬೇಡ. ನಾವು ಅಲ್ಲಿ ಇಲ್ಲೇ ಇದ್ದೇವೆ. ಇದಕ್ಕೆ ಹೇಳುವಂಥದ್ದು ಕೂಪಮಂಡುಕ ನ್ಯಾಯ. ಕೂಪಮಂಡುಕ ನ್ಯಾಯ ಅಂದ್ರೆ ಫ್ರಾಗ್ ಇನ್ ದ ವೆಲ್. ಕಪ್ಪೆ ಅಂತ ಬಾವಿ ಒಂದು ದಿವಸ ಎಂತ ಆಗ್ತದೆ, ಈ ಸಮುದ್ರದ ಕಪ್ಪೆ ಬರ್ತದೆ, ಬಾವಿ ಕಪ್ಪೆ ಹತ್ರ. ಬಾವಿ ಕಪ್ಪೆ ಬಂದು ಈ ಬಾವಿ ಅಂದ್ರೆ ಬಾವಿ ಕಪ್ಪೆ ಮಾತಾಡ್ಲಿಕ್ಕೆ ಬಿಡುದಿಲ್ಲ ಈ ಸಮುದ್ರ ಕಪ್ಪೆ. ನಾವು ಕೂಡ ಹಾಗೆ ನಮ್ಗೆ ನಾವು ಎಂತ ಎಣಿಸೋದು ಅಂದ್ರೆ ನಮ್ಗೆ ತುಂಬಾ ತಿಳಿದಿದೆ ಅಂತ, ಹಾಗಾಗಿ ನಾವು ಇನ್ನೊಬ್ಬರಿಗೆ ಚಾನ್ಸ್ ಕೊಡುದಿಲ್ಲ. ಹಾಗಾಗಿ ಈ ಬಾವಿ ಕಪ್ಪೆ ಸ್ಟಾರ್ಟ್ ಮಾಡ್ತದೆ. ಎಸ್, ನೀನು ಎಲ್ಲಿಂದ ಬಂದು? ನಾನು ಸಮುದ್ರ. ನಿನ್ನ ಸಮುದ್ರ 5 ಫೀಟ್ ಇದ? ಆಕ್ಚುಲಿ ಬಾವಿ ಒಂದು 25 ಫೀಟ್ ಇದ್ದು ಬಾವಿ. ಅದಕ್ಕೆ ಸ್ಟಾರ್ಟಿಂಗ್ ಮಾಡೋದು 5 ಫೀಟ್ ಇದೆ, ಅದಕ್ಕೆ ಸಮುದ್ರ ಅಲ್ಲ ಅಂತ ಹೇಳ್ತದೆ. ನೆಕ್ಸ್ಟ್ ಅದು 10 ಫೀಟಾ? ಅಲ್ಲ ಅಲ್ಲ, ಹಾಗಾದ್ರೆ ಒಂದು 15 ಫೀಟ್ ಇರ್ಬೇಕು. ಯಾಕೆಂದ್ರೆ ಇವತ್ತು 25 ಫೀಟ್ ಉಂಟು, ಅದು ಅಲ್ಲ ಅಂತ ಹೇಳುದು. ಮತ್ತೆ ಅಲ್ಲಿಗೆ ನಿಲ್ಲಿಸ್ತದೆ. ಯಾಕೆಂದ್ರೆ ಇನ್ನು ಜಾಸ್ತಿ ಹೋದ್ರೆ ಇದು ಇರುವುದು 25 ಫೀಟ್. ಆಕ್ಚುಲಿ ಸಮುದ್ರ ಕಪ್ಪೆ ತುಂಬಾ ವಿಶಾಲವಾದ, ತುಂಬಾ ವಿಶಾಲ, ಅದು ಗೊತ್ತಿಲ್ಲ. ಇದಕ್ಕೆ ಹೇಳುವ ಕೂಪ ಮಂಡುಕ ನ್ಯಾಯ, ಫ್ರಾಗ್ ಇನ್ ದ ವೆಲ್. ನಾವು ಕೂಡ ಹಾಗೆ, ನಾವು ಅಂದ್ರೆ ಇದು ಎಂತ ಹೇಳುದು, ನಾವು 360 ಡಿಗ್ರಿ ನಾವು ಸರ್ಕಲ್ ಹಾಕಿದ್ದೇವೆ. ಸರ್ಕಲ್ ಹಾಕಿ ನಾವು ಅಲ್ಲೇ ಇದ್ದೇವೆ. ನಾನು ನನ್ನದು, ನಾನು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಇದು, ನನ್ನ ಜಿಲ್ಲೆ, ಇಲ್ಲೇ ಇದೆ. ನಾವು ಅದರಿಂದ ಹೊರಗೆ ಬರ್ಬೇಕು. ಹೊರಗೆ ಬರ್ಬೇಕಿದ್ರೆ ನಾವು ಕೃಷ್ಣ ಬಳಿ ತಗೊಳ್ಬೇಕು. ಕೃಷ್ಣ ಹೇಳುವಂಥದ್ದು ವಸುದೇವ ಕುಟುಂಬಕಂ. ಯಾಕೆ ಅಮೆರಿಕದ ಪ್ರಾಣಿ ಅದು ಕೂಡ ಕೃಷ್ಣನ ಮಗುವೆ? ಯಾಕೆ ಅಮೆರಿಕದ ಮನುಷ್ಯ ಅದು ಕೂಡ ಕೃಷ್ಣನ ಮಗುವೆ? ಖಾಲಿ ಅಮೆರಿಕ ಮಾತ್ರ ಅಲ್ಲ, ನಮ್ಗೆ ಗೊತ್ತಿರುವಂಥದ್ದು ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಇದು ನಮ್ಗೆ ಗೊತ್ತಿರುವಂಥದ್ದು. ಸೌತ್ ಆಫ್ರಿಕಾ, 7 ಕಾಂಟಿನೆಂಟ್ ನಮ್ಗೆ ಗೊತ್ತುಂಟು. ಆದ್ರೆ ಈ ಭಾಗವತಮಲ್ಲಿ ಕಾರುಣೋದಕಶಾಹಿ ವಿಷ್ಣು ಅವರ ರೋಮದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾರೆ. ಕೋಟಿ ಬ್ರಹ್ಮಾಂಡ. ನೀವು ಎಣಿಸಿ, ನಾವು ಎಂತ ಇನ್ಸಿಗ್ನಿಫಿಕೆಂಟ್ ಅಂದ್ರೆ, ಕೃಷ್ಣ ಹೇಳುವಂಥದ್ದು ಎಲ್ಲ ಬ್ರಹ್ಮಾಂಡದಾಗೂ ವಸುದೇವ ಕುಟುಂಬದವರು. ಯಾಕೆ ನಾವು ಇಲ್ಲಿ ಸರ್ಕಲ್ ಹಾಕಿ ಇಲ್ಲೇ ಇದ್ದೇವೆ, ಅಲ್ಲಿ ನಾವು ಅಂದ್ರೆ ಆ ಪ್ಲೇಸ್ ಅಲ್ಲಿ ನಾವು ಜಾರ್ತಾ ಇದ್ದೇವೆ. ಹಾಗೆ ಈ ರೀತಿ ಇರಬಾರ್ದು. ನಾವು ಪ್ರಭುಪಾದ ಹೇಳ್ತಾರೆ, ಕ್ರಿಪಲ್ ಮೈಂಡೆಡ್ ಮತ್ತೆ ನ್ಯಾರೋ ಮೈಂಡೆಡ್. ನಾವು ಬ್ರಾಡ್ ಮೈಂಡೆಡ್ ಆಗಬೇಕು. ಈಗ ಈ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ UNO ಅದು ಫೇಲ್ ಯಾಕೆ ಆಗಿದೆ? ಫೇಲ್ ಯಾಕೆ ಆಗಿದೆ ಅಂದ್ರೆ ಅಲ್ಲಿ ಸರ್ಕಲ್ ಆಗಿದೆ, ನಮ್ಮ ಹಾಗೆ ಅದು ಸರ್ಕಲ್ ಅಲ್ಲಿ ಉಂಟು ಒಳಗೆ. ಅದು ಅವರಿಗೆ ಶಾಂತಿಯ ಫಾರ್ಮುಲಾ ಗೊತ್ತಿಲ್ಲ. ಶಾಂತಿಯ ಫಾರ್ಮುಲಾ ಅಂತಂದ್ರೆ ಭೋಕ್ತಾರ ಯಜ್ಞ ತಪಸ್ಸ, ಭೋಕ್ತಾರ ಕೃಷ್ಣ, ಭೋಕ್ತಾರ ಎಂಜಾಯರ್ ಕೃಷ್ಣ. ಹಾಗಾಗಿ ಯಾವಾಗ ನಾವು ಈ ಫಿಲಾಸಫಿನ ಸೆಂಟರ್ ಅಲ್ಲಿ ತರ್ತೇವೆ ಆಗ ಎಲ್ಲವೂ ಸರಿ ಆಗ್ತದೆ. ಹಾಗಾಗಿ ಇಲ್ಲಿ ಮೇನ್ ಅಂತಂದ್ರೆ ನಮ್ಮ ಐಕ ಬೈಕೆ ಆಧಾರ ಕರ್ಮಗಳು ತ್ಯಜಿಸುವುದನ್ನು. ಇದು ಸ್ವಲ್ಪ ಕಷ್ಟ, ಆದ್ರೆ ಪ್ರಭುಪಾದ ಹೇಳ್ತಾರೆ ಇಂಪಾಸಿಬಲ್, ಅಸಾಧ್ಯ ಅನ್ನೋದು ಕೃಷ್ಣನ ಡಿಕ್ಷನರಿ ಇಲ್ಲ, ಎಲ್ಲವೂ ಸಾಧ್ಯ. ಆದ್ರೆ ನಾವು ಕೃಷ್ಣ ಭಜನೆ ತಗೊಳ್ಬೇಕು, ಜಪ ಮಾಡ್ಬೇಕು 16 ಸುತ್ತು ಜಪ ಮಾಡಿದಲ್ಲಿ ಎಲ್ಲವೂ ಯಥಾರೂಪವಾಗಿ ತಿಳಿತಾ ಬರ್ತದೆ. ಕೃಷ್ಣ ಎಲ್ಲವನ್ನು ನಮಗೆ ತಿಳಿಸ್ತಾ ಬರ್ತಾನೆ. ಆಗ ನಮ್ಗೆ ಐಕ ಬೈಕ ಆಧಾರ ಕರ್ಮಗಳು ತ್ಯಜಿಸಬಹುದು. ಇಲ್ಲದಾಗುದಿಲ್ಲ. ಇಲ್ಲ ನಮ್ಗೆ ಎಸ್, ನನ್ನ ಮಗುಗೆ ಅದು ಬೇಕು, ನನ್ನ ಮಗಳಿಗೆ ಅದು ನಾನು ಮಾಡಿದ್ದು, ಇದು ನನ್ನ ಅವರಿಗೆ ಮಾಡಿದ್ದು, ಇದು ನನ್ನ ಕುಟುಂಬ, ಈ ರೀತಿ ನಾವು ಅಲ್ಲಿ ಸರ್ಕಲ್ ಅಲ್ಲಿ ಬೀಳ್ತಾ ಇದ್ದೇವೆ. ಹಾಗಾಗಿ ಇದನ್ನು ಮೇನ್ ಇದು. ಯಾಕಂದ್ರೆ ಕೃಷ್ಣ ಭಜನೆಯಲ್ಲಿ ನಾವು ಅಡ್ವಾನ್ಸ್ ಆಗ್ಬೇಕಿದ್ರೆ ಕೃಷ್ಣ ಕೂಡ ಹೇಳುವಂಥದ್ದು ನಾವು ಸನ್ಯಾಸ ಆಗ್ಬಹುದು. ಹೇಗೆ? ಐಕ ಬೈಕ ಆಧಾರ ಕರ್ಮಗಳು ತ್ಯಜಿಸುತ್ತೆ ಸನ್ಯಾಸ. ಎಲ್ಲ ಕರ್ಮಫಲಗಳನ್ನು ಬಿಟ್ಟು ಬಿಡುವುದೇ. ನೋಡಿ, ಕರ್ಮಫಲ ಬಿಡ್ಲಿಕ್ಕೆ ನಮ್ಗೆ ತುಂಬಾ ಕಷ್ಟ. ಈಗ ನಾನು ನಿಮ್ಗೆ ಟೆಂಪಲ್ ಇದು ನಾನು ನಿಮ್ಗೆ ತೋರಿಸಿದೆ, ನಮ್ಮ ಟೆಂಪಲ್ ಕನ್ಸ್ಟ್ರಕ್ಷನ್ ಇದು. ಹಾಗಾಗಿ ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ಹಣ ಇದ್ರೂ ಕೂಡ ನಮ್ಗೆ ಕೊಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಕೆಲವೊಮ್ಮೆ ಅಲ್ಲ, ಹೆಚ್ಚಿನ ಬಾರಿ 99% ಜನರು ಕೊಡುವುದಿಲ್ಲ. ಎಂತಾಯ್ತಂದ್ರೆ ಇಲ್ಲಿ ಆಂಧ್ರದಲ್ಲಿ ಒಬ್ರು ನಮ್ದು
ಪರಿಚಯದವರು, ಅವರೊಂದು 5-6 ದೇವಸ್ಥಾನ ಕಟ್ಟಿದ್ರು. ಎಲ್ಲ ಗೌರ್ಮೆಂಟ್ ಅವರಿಗೆ ಜಾಗ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ದೊಡ್ಡ ದೊಡ್ಡ ಟೆಂಪಲ್. ಹಾಗೆ ಒಬ್ಬರ ಹತ್ರ ಡೊನೇಷನ್ಗೆ ಹೋದದ್ದು. ಅವರು ತುಂಬ ರಿಚ್ ಅವರು. ಹಾಗೆ ಇವರು ಹೋಗಿದ್ರು. ಅವರು ಇವರಿಗೆ ಕೊಡಲಿಲ್ಲ. ವೆರಿ ನೆಕ್ಸ್ಟ್ 6 ತಿಂಗಳು ಬಿಟ್ಟು ನನ್ನ ಅವರಿಗೆ ಒಂದು 10 ಕೋಟಿ ಮನೆ ಕಟ್ಟಿದ್ರು. ನೋಡಿ, ನಮಗೆ ನಮ್ಮ ಇಂದ್ರಿಯ ಸುಖಕ್ಕೆ ನಾವು ಕಟ್ತೇವೆ, ಆದ್ರೆ ಕೃಷ್ಣನಿಗೆ ನಾವು ಕಟ್ಟುವಾಗ ಸ್ವಲ್ಪ ಕೊಡ್ಲಿಕ್ಕೆ ನಮ್ಗೆ ಹಿಂದೆ ಮುಂದೆ ಆಗ್ತದೆ. ಈ ರೀತಿ ಮಾಡಬಾರ್ದು. ನೋಡಿ, ತ್ಯಾಗ, ಕರ್ಮಫಲವನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ. ನಾವು ಸನ್ಯಾಸ ಮತ್ತು ತ್ಯಾಗ ಎಂತಂದ್ರೆ ಸಿಂಪಲ್. ನಿರ್ಬಂಧೆ ಕೃಷ್ಣ ಸಂಬಂಧ, ಎಲ್ಲವೂ ಕೃಷ್ಣನಿಗೆ ಯೂಸ್ ಮಾಡುವಂಥದ್ದು. ಇದು ಕೃಷ್ಣನ ಫಿಲಾಸಫಿ. ಆದ್ರೆ ಈ ರೀತಿ ನಾವು ಮಾಡದೆ ನಾನು ಕೂಡ ತ್ಯಾಗಿ, ನಾನು ಕೂಡ ಸನ್ಯಾಸಿ ಇಲ್ಲ. ಕೃಷ್ಣನಿಗೆ ನಾವು ರಿಲೇಟ್ ಮಾಡಿ ಮಾಡಬೇಕು. ಎಲ್ಲ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕು ಅಂತ ಕೆಲವರು ವಿದ್ವಾಂಸರು ಹೇಳ್ತಾರೆ. ಇನ್ನು ಕೆಲವರು ಮಹಾಜನ ಯಜ್ಞದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದು ಅಂತ ಹೇಳ್ತಾರೆ. ಯಜ್ಞದಾನ ತಪಕರ್ಮ ನಾತ್ಯಾಜಂ ಕಾರ್ಯಂ ಏವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿನಾಂ. ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳನ್ನು ಮಹಾತ್ಮರು ಸಹ ಪರಿಶುದ್ಧಗೊಳಿಸಿದರು. ನೋಡಿ, ಇಲ್ಲಿ ವಾಪಸ್ ಯಜ್ಞ ದಾನ ತಪಸ್ಸು ಇದೆಲ್ಲ ನಾವು ಮಾಡ್ಬೇಕು. ಮಾಡಿದ್ರೆ ಎಂತಂದ್ರೆ ನಮ್ಗೆ ಒಳ್ಳೇದು. ಎಂತಂದ್ರೆ ಕೃಷ್ಣನ್ಗೆ ಅನ್ಲಿಮಿಟೆಡ್ ಉಂಟು. ಪ್ರಭುಪಾದ ಹೇಳುವಂಥದ್ದು, ಚಿಂತಾಮಣಿ ಪ್ರಕಾರ ಸದ್ಮಶು ಕಲ್ಪ ವೃಕ್ಷ ಲಕ್ಷಾವೃತೆ ಸುರಭಿರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಾಂ ಭಜಾಮಿ. ಲಕ್ಷಗಟ್ಲೆ ಕೋಟಿಗಟ್ಲೆ ಎಲ್ಲ ಲಕ್ಷ್ಮಿಯವರು ಕ್ಯೂವಲ್ಲಿದ್ದಾರೆ ಕೃಷ್ಣ ಸೇವೆಗೆ. ಕೃಷ್ಣನಿಗೆ ಕಡಿಮೆ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಕಡಿಮೆ ಅನ್ನೋದು ಇಲ್ಲಿ ಮಾತ್ರ, ಈ ಭೌತಿಕ ಲೋಕದಲ್ಲಿ. ಅದು ಕೂಡ ಕೃಷ್ಣ ಎಲ್ಲ ಕೊಟ್ಟಿದ್ದಾರೆ ನಮ್ಗೆ. ನಾವು ಈ ಅಗ್ರಿಕಲ್ಚರ್ ಮಾಡುವ ಬದಲು, ನಾವು ಕೃಷಿ ಮಾಡುವ ಬದಲು ನಾವು ಇಂಡಸ್ಟ್ರಿ ಮಾಡ್ತಾ ಇದ್ದೇವೆ. ಮತ್ತೆ ನಾವು ಫುಡ್ ಸ್ಕ್ಯಾರಿಸಿಟಿ, ಸ್ಕ್ಯಾರಿಸಿಟಿ ಹೇಳುವಂಥದ್ದು. ಮತ್ತೆ ಹಸುಗಳನ್ನು ಕಡಿತಾ ಇದ್ದೇವೆ. ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ, ಹಸುವಿಂದ ಎಲ್ಲ ನಮ್ಗೆ ಫುಡ್ ಇಂಗ್ರೀಡಿಯೆಂಟ್ ಸಿಗ್ತದೆ. ಹಾಗಾಗಿ ಕಡಿಮೆ ಅನ್ನೋದು ಕೃಷ್ಣನ ಡಿಕ್ಷನರಿ ಇಲ್ಲ. ಅಲ್ಲಿ ಕೋಟಿಗಟ್ಟಲೆ ಲಕ್ಷ್ಮಿಯವರು ಕ್ಯೂ ಅಲ್ಲಿ ಇದ್ದಾರೆ ಕೃಷ್ಣನ ಸೇವೆಗೆ. ಈಗ ಎಂತಂದ್ರೆ ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ ಸೇವೆ, ಮುಂದೆ ಬಂದು ದೇವಸ್ಥಾನ ಕೊಡಿ ಅಂತ. ಈಗ ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ನೀನು ಸೇವೆ ಮಾಡಿದ್ರೆ ನಿನ್ಗೆ ಒಳ್ಳೇದು. ಕೃಷ್ಣನಿಗೆ ಏನು ಕಡಿಮೆ ಇಲ್ಲ, ಕೃಷ್ಣನಿಗೆ ಅನ್ಲಿಮಿಟೆಡ್ ಉಂಟು. ಆದ್ರೆ ಇದು ನಾವು ಹೇಗೆ ತೆಗಿಬೇಕಂದ್ರೆ, ಎಸ್ ಇದು ನನ್ನ ಭಾಗ್ಯ, ಇದು ನನಗೆ ಸಿಕ್ತು, ಚಾನ್ಸ್ ಸಿಕ್ತು ಅಂತ ಆ ರೀತಿ ನಾವು ತೆಗಿಬೇಕು. ಪ್ರಭುಪಾದ ಹೇಳುವಂಥದ್ದು. ಒಮ್ಮೆ ಎಂತಾಗ್ತದೆ ಅಂದ್ರೆ, ಒಬ್ಬ ಡಿವೋಟಿ ಪ್ರಭುಪಾದ ಈ ಮೂವ್ಮೆಂಟ್ ಅಲ್ಲಿ ಸ್ಟಾರ್ಟಿಂಗ್ ಒಂದು 5 ವರ್ಷ ಕೃಷ್ಣ ಸೇವೆ ಮಾಡ್ತಾನೆ. ಮತ್ತೆ ಅವ ಪ್ರಭುಪಾದ ಮೊದಲು ಹೇಳ್ತಾನೆ, ಪ್ರಭುಪಾದ ನಾನು ಈಗ ಸೇವೆ. ಪ್ರಭುಪಾದ ಹೇಳ್ತಾರೆ, ನೀನ್ ಇನ್ಸಿಗ್ನಿಫಿಕೆಂಟ್, ನೀನ್ ಏನು ಅಲ್ಲ. ಕೃಷ್ಣ ಇರೋದು ಕಡ್ಡಿ, ಸಣ್ಣ ಒಂದು ಧೂಳಿ ಕೂಡ ನೀವು ಸಮಾನ ಅಲ್ಲ. ಆದ್ರೆ ಕೃಷ್ಣ ನನ್ನ ಸೇವೆಗೆ ಯೂಸ್ ಮಾಡಿದ್ದಾನೆ, ಅದು ನೀನು ಯೋಚನೆ ಮಾಡು. ನೀನಿಲ್ಲದೆ ಇನ್ನೊಬ್ಬನ ಯೂಸ್ ಮಾಡ್ತಾನೆ. ಆಗ ನೀನು ಅಹಂಕಾರ ಬೇಡ, ನಾನು 5 ವರ್ಷ ಕೃಷ್ಣನ ಸೇವೆ ಮಾಡಿದ್ರೆ ಇದು ಬೇಡ, ನಿನ್ನ ಅಹಂಕಾರವನ್ನು ಬದಿಗೆಡು. ಹಾಗಾಗಿ ನಾವು ಈ ಭಾವನೆಯಲ್ಲಿ ಬರಬೇಕು ಸೇವೆಗೆ. ಸೇವೆ ಅಂದ್ರೆ ಎಸ್ ಕೃಷ್ಣ ನನಗೆ ಚಾನ್ಸ್ ಸಿಕ್ತು, ಈ ದೇವಸ್ಥಾನ ಒಂದು ಕಟ್ಟುವುದಲ್ಲಿ ನಾನು ಕೂಡ ಒಂದು ಭಾಗಿ. ಆ ರೀತಿ ನಾವು ಮೂಡಲ್ಲಿ ಬಂದ್ರೆ ಕೃಷ್ಣ ನಮಗೆ ಎಲ್ಲವನ್ನು ಕೊಡ್ತಾನೆ. ಇಲ್ಲದ್ರೆ ಕೃಷ್ಣನಿಗೆ ಏನು ಕಡಿಮೆ ಇಲ್ಲ, ಕೃಷ್ಣನಿಗೆ ಅನ್ಲಿಮಿಟೆಡ್ ಉಂಟು. ಎಸ್, ಈಗ ನೋಡಿ ಇಲ್ಲಿ ಯಜ್ಞದಾನ ತಪಸ್ಸುಗಳನ್ನು ಬಿಡಬಾರದು, ನಾವು ಮಾಡಬೇಕು. ಎಸ್, ಈಗ ಇದು ದಕ್ಷನ ಬಗ್ಗೆ ಹೇಳುವ ಇದು ಭಾಗವತದಲ್ಲಿ ಉಂಟು. ದಕ್ಷ ಪ್ರಜಾಪತಿಗೆ ಪ್ರೊಜಿನಿ ಕ್ರಿಯೇಟ್ ಮಾಡುವ ಜವಾಬ್ದಾರಿ ಸಿಕ್ತು, ಬ್ರಹ್ಮ ಹೇಳಿದ. ಮತ್ತೆ ಎಂತ ಆಗ್ತದೆ ಅಂದ್ರೆ, ಒಂದ್ ದಿವಸ ಎಲ್ಲ ಸಭೆ ಇರ್ತದೆ, ದೇವತೆಗಳ ಸಭೆ ಇರ್ತದೆ. ಅಲ್ಲಿ ಶಿವ ಮತ್ತೆ ಬ್ರಹ್ಮ ಕೂಡ ಇರ್ತಾನೆ. ಶಿವ ದಕ್ಷನ ಮಗಳು ಸತಿ ಅಂದ್ರೆ ದಾಕ್ಷಾಯಿಣಿ, ಅವಳಿಗೆ ದಾಕ್ಷಾಯಿಣಿ ಕೂಡ ಹೆಸರು. ದಕ್ಷಿಣ ತುಂಬಾ ಮಗಳಿದ್ದಾರೆ, ಅದರಲ್ಲಿ ಒಂದು ಸತಿಯ ಗಂಡ ಶಿವ. ಹಾಗಾಗಿ ಅವನ ಎಂತ ಹೇಳುದು, ಮಗಳ ಗಂಡ ಶಿವ. ಹಾಗಾಗಿ ದೊಡ್ಡ ಸಭೆ ಇರ್ತದೆ. ಅಲ್ಲಿ ದಕ್ಷ ಬರುವಾಗ ಎಲ್ಲರೂ ಎದ್ದು ನಿಲ್ತಾರೆ, ಶಿವ ಮತ್ತೆ ಬ್ರಹ್ಮ ಎದ್ದು ನಿಲ್ಲುವುದಿಲ್ಲ. ಯಾಕಂದ್ರೆ ಅವರು ಟೋಟಲ್ ಕೃಷ್ಣನ ಸಮಾಧಿಯಲ್ಲಿ ಇದ್ದಾರೆ. ಶಿವ ಯಾವಾಗಲೂ ರಾಮ್ 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 ಹೇಳುವಂಥದ್ದು, ಇವ ಬ್ರಹ್ಮ ಯಾವಾಗಲೂ ಕೃಷ್ಣ ಕೃಷ್ಣ ಕೃಷ್ಣ. ಬ್ರಹ್ಮ ಬೋಲೆ ಚತುರ್ಮುಖೆ ಕೃಷ್ಣ ಕೃಷ್ಣ ಹಾರೆ ಹಾರೆ ಮಹಾದೇವ ಪಂಚಮುಖೆ ರಾಮ ರಾಮ ಹಾರೆ ಹಾರೆ. ಬ್ರಹ್ಮ ಬೋಲೆ ಚತುರ್ಮುಖೆ ಕೃಷ್ಣ ಕೃಷ್ಣ ಹಾರೆ ಹಾರೆ ಮಹಾದೇವ ಪಂಚಮುಖೆ ರಾಮ ರಾಮ ಹಾರೆ ಹಾರೆ. ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಸ್ಮರಣೆ, ಕೃಷ್ಣನ ಸ್ಮರಣೆ. ಅವರು ಇಬ್ಬರು ಈ ಎಂತ ಆಗ್ತದೆ ಅಂದ್ರೆ, ಎಲ್ಲರೂ ಎದ್ದು ನಿಲ್ತಾರೆ, ಇವರಿಬ್ಬರು ಎದ್ದು ನಿಲ್ಲುವುದು.
ಆದ್ರೆ ಬ್ರಹ್ಮಗೆ ಕನ್ಸೆಷನ್ ಕೊಡ್ತಂತ ದಕ್ಷ, ಯಾಕೆಂದ್ರೆ ದಕ್ಷನ ಕ್ರಿಯೇಟ್ ಮಾಡಿದ ಬ್ರಹ್ಮ, ಹಾಗಾಗಿ ಅವನಿಗೆ ಅಂತ ಹೇಳುದಿಲ್ಲ. ಆದ್ರೆ ಶಿವನಿಗೆ ಕೂಡ ಎಂತ ಹೇಳುದಿಲ್ಲ. ಆದ್ರೆ ಅವನಿಗೆ ತುಂಬಾ ಸಿಟ್ಟುಂಟು, ಯಾಕಂದ್ರೆ ಅವನ ಮಗಳ ಗಂಡ ಅದು ಸ್ವಲ್ಪ ಜಾಸ್ತಿ. ನಮ್ಗೆ ಮಗನಿಗೆ ನಾವು ಜಾಸ್ತಿ ಹೇಳುದಿಲ್ಲ, ಮಗಳ ಗಂಡನಿಗೆ ನಾವು ಸ್ವಲ್ಪ ಇದು ಮಾಡ್ತೇವೆ. ಹಾಗಾಗಿ ಎಂತಾಯ್ತು ಅಂದ್ರೆ ದಕ್ಷ ಹೇಳ್ತಾನೆ, ನಾನು ಇದು ಸಿಟ್ಟಲ್ಲಿ ಹೇಳುವುದಲ್ಲ. ಫಸ್ಟ್ ಹೇಳ್ತಾನೆ ನೋಡಿ, ಈ ರೀತಿ ಪ್ರಭುಪಾದ ಹೇಳ್ತಾರೆ, ಈ ರೀತಿ ಹೇಳಿದ್ರೆ ಸಿಟ್ಟಲ್ಲಿ ಹೇಳುದು. ನಾನು ಸಿಟ್ಟಲ್ಲಿ ಹೇಳುದಲ್ಲ, ಆದ್ರೆ ಈ ರೀತಿ ಹೇಳಿದ್ರೆ ಸಿಟ್ಟಲ್ಲಿ ಹೇಳುದು ಹೇಳ್ತಾನೆ. ಅಂದ್ರೆ ಅಲ್ಲಿ ಸ್ವಲ್ಪ ಇನ್ಸಲ್ಟ್ ಮಾಡ್ತಾನೆ ಶಿವನಿಗೆ, ಯಾಕೆ ನಾವು ಎದ್ದು ನಿಲ್ಲಲ್ಲ. ಶಿವ ಅಲ್ಲಿಂದ ಇಮಿಡಿಯೇಟ್ ಎದ್ದು ಹೋಗ್ತಾನೆ. ಮತ್ತೆ ಎಂತ ಆಗ್ತದೆ ಅಂದ್ರೆ, ಈ ಸಿಟ್ಟಲ್ಲಿ ಅವ ದೊಡ್ಡ ಒಂದು ಯಾಗ ಮಾಡ್ಲಿಕ್ಕೆ ಸಿದ್ಧನಾಗ್ತಾನೆ, ಎಲ್ಲರನ್ನು ಕರೀತಾನೆ. ಆದ್ರೆ ಶಿವ ಮತ್ತೆ ಸತಿಯನ್ನು ಕರೆಯುವುದಿಲ್ಲ, ದಾಕ್ಷಾಯಣಿಯನ್ನು, ಅವನ ಮಗಳನ್ನು. ಈ ಸತಿ ಅಂತ ಮಾಡ್ತಾಳೆ. ಸತಿ ರೆಡಿಯಾಗಿ ಹೇಳ್ತಾಳೆ. ಶಿವ ಹೇಳ್ತಾನೆ, ನೀನ್ ಯಾಕೆ ಹೋಗ್ತಾ ಇದೀಯ? ನಿನ್ನ ತಂದೆ ನಾನು ಕರೀಲಿಲ್ಲ, ಯಾಕೆ ಹೋಗ್ತಾ ಇದೀಯ? ಅಲ್ಲ, ಏದು ತಂದೆ ಕರೆಯೋದು ಕೂಡ ಹೋಗ್ಬೇಕು, ಆ ರೀತಿ ಹೇಳ್ತಾನೆ. ಮತ್ತೆ ಎಲ್ಲರೂ ಹೋಗಿ ನೋಡ್ತಾಳೆ, ಅವಳು ರೆಡಿಯಾಗಿ ಹೋಗ್ತಾಳೆ. ಅಲ್ಲಿ ಹೋಗಿ ಎಂತ ಆಗ್ತದೆ ಅಂದ್ರೆ, ದಕ್ಷ ಬೇಕಂದ್ಲೆ ಸಿಟ್ಟಲ್ಲಿ ಅವಳನ್ನು ಇಗ್ನೋರ್ ಮಾಡಿ ಶಿವನಿಗೆ ಬೈಲಿಗೆ ಸ್ಟಾರ್ಟ್ ಮಾಡ್ತಾನೆ. ಯಾವಾಗಲೂ ಗಂಡನಿಗೆ ಎಂಥದ್ದು ಬೈದ್ರೆ ತುಂಬಾ ಸಿಟ್ಟು ಬರ್ತದೆ ಹೆಂಡತಿಗೆ. ಆಗ ಎಂತ ಮಾಡ್ತಾಳೆ, ಸತಿ ಆ ಬೆಂಕಿಗೆ ಹಾರಿ ಸಾಯ್ತಾಳೆ. ಶಿವನಿಗೆ ಗೊತ್ತಾಗ್ತದೆ. ಶಿವ ಬಂದು ಅವನ ತಲೆಯನ್ನು ಕಡಿತಾನೆ. ಶಿವ ತಲೆಯನ್ನು ಕಡಿದ ಮೇಲೆ ಎಲ್ಲ ದೇವತೆಗಳು, ಯಾಕಂದ್ರೆ ಅದು ಯಜ್ಞ ಆಗ್ಬೇಕು, ಅರ್ಧದಲ್ಲಿ ನಿಂತಿದ್ದು, ಎಲ್ಲರೂ ಬಂದು ಶಿವನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ದಯವಿಟ್ಟು ಅವನಿಗೆ ತಲೆಯನ್ನು ವಾಪಸ್ ಸಿಕ್ಕಿಸುವ. ಮತ್ತೆ ಕಡೆಗೆ ಎಲ್ಲರ ಆಜ್ಞೆಯಲ್ಲಿ ಬರ್ತಾನೆ ಶಿವ ಬಂದ ಅವನಿಗೆ ಈ ಏಡು ಅದರ ತಲೆಯನ್ನು ಹಾಕ್ತಾನೆ. ಮತ್ತೆ ಅವ ಯಜ್ಞ ಮಾಡ್ತಾನೆ. ಆಗ ಶಿವ ಬಂದಲ್ಲಿ ಕೂತ್ಕೊಳ್ತಾನೆ. ಯಜ್ಞದಲ್ಲಿ ಇಮಿಡಿಯೇಟ್ ಅಲ್ಲಿ ಕೃಷ್ಣ ಬರ್ತಾನೆ. ಹಾಗಾಗಿ ಯಜ್ಞದಲ್ಲಿ ಫ್ರೀಸ್ ಆಗ್ತಾನೆ. ಕಲಿಯುಗ ಸಂಕೀರ್ತನ ಇದು ಕಲಿಯುಗ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ, ಇದು ಸತ್ಯಯುಗ. ಕಲಿಯುಗದಲ್ಲಿ ನಾವು ಸಂಕೀರ್ತನ ಯಜ್ಞ ಮಾಡಿದ್ರೆ ಇಮಿಡಿಯೇಟ್ ಕೃಷ್ಣ ಫ್ರೀಸ್ ಆಗ್ತಾನೆ. ಏತಾನಿ ಅಪಿದು ಕರ್ಮಾಣಿ ಸಂಗಂ ತ್ಯಕ್ತ್ವಾ ವಲಾನಿ ಚ ಕರ್ತವ್ಯಾನಿತಿ ಮೇ ಪಾರ್ಥ ನಿಶ್ಚಿತಂ ಮತಂ ಉತ್ತಮಂ. ಪಾರ್ಥನೆ ಎಲ್ಲಾ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು, ಅವನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ನೋಡಿ, ಎಲ್ಲ ಕರ್ಮಗಳು ಆಸಕ್ತಿ ಇಲ್ಲದೆ, ಪ್ರಭುಪಾದ ಹೇಳ್ತಾರೆ ಡಿಸ್ಇಂಟ್ರೆಸ್ಟೆಡ್ ಆಬ್ಲಿಗೇಟರಿ ಡ್ಯೂಟಿ. ಇದೆಂತ ಡಿಸ್ಇಂಟ್ರೆಸ್ಟ್ ಆಬ್ಲಿಗೇಟರಿ ಡ್ಯೂಟಿ? ಡಿಸ್ಇಂಟ್ರೆಸ್ಟ್ ಆಬ್ಲಿಗೇಟರಿ ಡ್ಯೂಟಿ ಅಂದ್ರೆ, ನಾವೀಗ ಹೊರಗಿನ ವ್ಯಾವಹಾರಿಕ ಕೆಲಸ ಮಾಡಬೇಕು, 8 ಗಂಟೆ ಮಾಡ್ಲೇಬೇಕು, ಶಾಸ್ತ್ರ ಪ್ರಕಾರ 8 ಗಂಟೆ ಮಾಡಬೇಕು. ಅಲ್ಲಿ ನಾವು ಆ ಕೆಲಸದಲ್ಲಿ ಡಿಸ್ಇಂಟ್ರೆಸ್ಟೆಡ್, ಮತ್ತೆ ನಮ್ಗೆ ಆ 8 ಗಂಟೆ ಮಾಡ್ಬೇಕಂತ ನಾವು ಆಬ್ಲಿಗೇಟೆಡ್ ಡ್ಯೂಟಿ. ಆದ್ರೆ ಕೃಷ್ಣನ ಪ್ರಜ್ಞೆ ಇಂಟ್ರೆಸ್ಟೆಡ್, ಆಬ್ಲಿಗೇಟೆಡ್ ಅಲ್ಲ, ಅದು ನಮ್ಮ ಪ್ರಜಾಪ್ರಭುತ್ವ ಹಕ್ಕು. ಈ ರೀತಿ ಮಾಡಬೇಕು ಪ್ರಭಾವ. ಹಾಗಾಗಿ ಎಲ್ಲಾ ಕರ್ಮ ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು, ಅವನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಎಸ್, ಈಗ 7, 8, 9 ಶ್ಲೋಕ. ಫಸ್ಟ್ ಇದು 7ನೇ ಶ್ಲೋಕ ತಮೋಗುಣ, 8ನೇ ಶ್ಲೋಕ ರಜೋಗುಣ, 9ನೇ ಶ್ಲೋಕ ಸತ್ವಗುಣ. ಈಗ ತಮೋಗುಣದವನಿಗೆ ನೀವು ಎಂದಾದ್ರು ಕೆಲಸ ಕೊಟ್ರೆ ಅವ ಮಾಡುದಿಲ್ಲ, ಅವಾಗ ಭ್ರಮೆಯಲ್ಲಿದ್ದಾನೆ. ರಜೋಗುಣದವನಿಗೆ ಒಂದು ಕೆಲಸ ಕೊಟ್ರೆ ಅವ ಮಾಡ್ಲಿಕ್ಕೆ ಹೋಗ್ತಾನೆ, ಕಷ್ಟ ಬಂದ್ರೆ ಅಲ್ಲಿ ಬಿಡ್ತಾನೆ. ಆದ್ರೆ ಸತ್ವಗುಣದವ ನೀವು ಕೆಲಸ ಕೊಡುವಾಗ ಮಾಡ್ಲಿಕ್ಕೆ ಹೋಗ್ತಾನೆ, ಕಷ್ಟ ಬಂದು ಕೂಡ ನಿಲ್ಲಿಸುವುದಿಲ್ಲ, ಕರ್ತವ್ಯ ಎಂದು ಮಾಡ್ತಾನೆ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯನ್ನು ಕರ್ತವ್ಯ ಎಂದು ಮಾಡ್ಬೇಕು. ಪ್ರಭುಪಾದ ಹೇಳುವಂತದ್ದು ಸರ್ವಿಂಗ್ ಕೃಷ್ಣ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ಅಂದ್ರೆ ನಮ್ಮ ಪ್ರಜಾಪ್ರಭುತ್ವ ಹಕ್ಕು ಅಂತೆ ಕೃಷ್ಣನ ಸೇವೆ ಮಾಡುದು. ಈಗ ಎಂತಾಗಿದೆ ಅಂದ್ರೆ, ನಾವು ಬೇರೆ ಬೇರೆ ರೀತಿಯ ಸೇವೆ ಮಾಡ್ತಿದ್ದೇವೆ. ಫಸ್ಟ್ಗೆ ನಾನು ನನ್ನ ಇಂದ್ರಿಯ ಸುಖದ ಸೇವೆ ಮಾಡುವಂಥದ್ದು, ಮತ್ತೆ ನನ್ನ ಹೆಂಡತಿ ಮಕ್ಕಳು, ಇದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಮತ್ತೆ ನನ್ನ ಆ ತಾಲೂಕು, ನನ್ನ ಈ ಗ್ರಾಮ, ರಾಜ್ಯ, ಮನೆ, ಜಿಲ್ಲೆ, ಮನೆ, ಮತ್ತೆ ದೇಶ, ಈ ರೀತಿ ಇದೆಲ್ಲ ನಾವು ಮಾಡ್ತಾ ಇದ್ದೇವೆ. ಇದು ಯಾವ್ದು ಮಾಡದಿದ್ರೆ ಅಟ್ಲೀಸ್ಟ್ ಒಂದು ನಾಯನ್ನು ಇಟ್ಕೊಂಡು ಅದನ್ನು ಸೇವೆ ಮಾಡ್ತೇವೆ ಅಂತ. ಹಾಗಾಗಿ ಸೇವೆ ಮಾಡುದು ಎಲ್ಲರೂ ಮಾಡ್ತಾರೆ, ಆದ್ರೆ ಯಾಕೆ ಕೃಷ್ಣನ ಸೇವೆ ಮಾಡಬಾರ್ದು? ಹಾಗೆ ಪ್ರಭುಪಾದ ಹೇಳ್ತಾರೆ, ಕೃಷ್ಣನ ಸೇವೆ ಮಾಡುದು ನಮ್ಮ ಪ್ರಜಾಪ್ರಭುತ್ವ ಹಕ್ಕು. ಜೀವೇರೆ ಸ್ವರೂಪಾಯ್
ನಿತ್ಯ ಕೃಷ್ಣ ದಾಸ್, ನಾವು ಕೃಷ್ಣನ ನಿತ್ಯ ಸೇವಕರು. ಈಗ ನಾವು ಮರ್ತು ಬಿಟ್ಟಿದ್ದೇವೆ, ನಾವು ಇಂದ್ರಿಯ ಸುಖದ ಸೇವೆ ಮಾಡ್ತಾ ಇದ್ದೇವೆ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ನಾವು ಕರ್ತವ್ಯ ಎಂದು ಮಾಡ್ಬೇಕು. ಸತ್ವಗುಣದವ ಎಂತ ಮಾಡ್ತಾನೆ, ಎಸ್ ಕೃಷ್ಣನ ಸೇವೆ ನನ್ನ ಕರ್ತವ್ಯ, ಕಷ್ಟ ಬಂದು ಕೂಡ ನಿಲ್ಲಿಸುವುದಿಲ್ಲ, ಅದನ್ನು ಮಾಡ್ತಾ ಹೋಗ್ತಾನೆ. ಮಹಾಭಾವವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲಾ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ, ಅವನ್ನ ತಿಳಿದುಕೋ. ಕರ್ಮಸ್ಥಳ, ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟಕಡೆಯಾಗಿ ಪರಮಾತ್ಮ. ಈ 5 ಕ್ರಿಯೆಯ 5 ಅಂಶಗಳು. ಎಸ್, ಇದು ಜನರಿಗೆ ಹೆಚ್ಚಾಗಿ ಅರ್ಥವಾಗುವುದಿಲ್ಲ. ನೋಡಿ, ಇದಕ್ಕೆ ನಾನು ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಮೊನ್ನೆ ಏಪ್ರಿಲ್ ಅಲ್ಲಿ ಲಾಕ್ಡೌನ್ ಇತ್ತು 1 ತಿಂಗಳು. ಆಕ್ಚುಲಿ ಯೂಶಲಿ ಏಪ್ರಿಲ್ ಮದುವೆ ಸೀಸನ್. ಇಲ್ಲಿ ಮಂಗಳೂರು ಎಲ್ಲ ಕಡೆ ತುಂಬಾ ಮದುವೆ ಇರ್ತದೆ. ತುಂಬಾ ಮದುವೆ ಕ್ಯಾನ್ಸಲ್ ಆಯ್ತು. ಇದಕ್ಕೆ ನಾನು ಈಗ ಎಕ್ಸಾಂಪಲ್ ಕೊಡ್ತೇನೆ. ಎಸ್, ನೋಡಿ, ಈ ಕರ್ಮಸ್ಥಳ ಮತ್ತೆ ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನ ಮತ್ತು ಕಟ್ಟಕಡೆ ಪರಮಾತ್ಮ. ಆದರೆ ಕಲಿಯುಗದಲ್ಲಿ ಜನರು ಇದನ್ನು ಕಟ್ಟಕಡೆ ಪರಮಾತ್ಮ ಅವರಿಗೆ ಬೇಡ, ಈ 4 ಬೇಕು. ಕರ್ಮಸ್ಥಳ ಬೇಕು, ಕರ್ತ ಬೇಕು, ವಿವಿಧ ಇಂದ್ರಿಯ, ವಿವಿಧ ಪ್ರಯತ್ನ. ಇದಕ್ಕೆ ಎಕ್ಸಾಂಪಲ್ ತೋರಿಸ್ತೇನೆ. ಎಸ್, ಫಸ್ಟ್ಗೆ ಕರ್ಮಸ್ಥಳ. ಈಗ ಅದು ಮದುವೆ ರಿಲೇಟ್ ಮಾಡೋದಾದ್ರೆ ಅವರೊಂದು ಹಾಲ್ ಬುಕ್ ಮಾಡಿದ್ದಾರೆ, ಕರ್ಮಸ್ಥಳ ಮದುವೆ ಆಗಲಿಕ್ಕೆ. ಮತ್ತೆ ಕರ್ತ, ನೆಕ್ಸ್ಟ್ ಕರ್ತ ಅಂದ್ರೆ ಗಂಡು ಹೆಣ್ಣು ಇಬ್ಬರು ಮದುವೆ ಆಗಲಿಕ್ಕೆ ರೆಡಿ ಆಗಿದ್ದಾರೆ. ಮತ್ತೆ ವಿವಿಧ ಇಂದ್ರಿಯಗಳು, ವಿವಿಧ ಇಂದ್ರಿಯ ಅಂದ್ರೆ ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತಂದಿದ್ದಾರೆ. ಎಲ್ಲ ಇಲ್ಲಿ ವಿವಿಧ ಇಂದ್ರಿಯ ಅಂದ್ರೆ ರಾ ಮೆಟೀರಿಯಲ್ಸ್. ಮತ್ತೆ ವಿವಿಧ ಪ್ರಯತ್ನ ಅಂದ್ರೆ ಎಂಡೆವರ್, ಅವರು ಮದುವೆ ಕಾಗದ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಡ್ತಾ ಎಲ್ಲ ಪ್ರಯತ್ನ ಮಾಡಿದ್ದಾರೆ, ಅದು ಮದುವೆ ಎಲ್ಲ ತಂದಿದ್ದಾರೆ, ಹಾಗಾಗಿ ಪ್ರಯತ್ನ ಕೂಡ ಮಾಡಿದ್ದಾರೆ. ಲಾಸ್ಟ್ಗೆ ಎಂತ ಆಯ್ತು ಅಂದ್ರೆ, ಲಾಸ್ಟ್ಗೆ ಪರಮಾತ್ಮ. ಕಲಿಯುಗದಲ್ಲಿ ಇದು ಬೇಡ, ಜನರಿಗೆ 4 ಮಾತು ಬೇಕಿದ್ದದ್ದು. ಯಾವುದು? ಕರ್ಮಸ್ಥಳ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನ. ಪರಮಾತ್ಮವನ್ನು ಅವ್ರು ಕಾಣುವುದಿಲ್ಲ. ನಮ್ಮಿಂದ ಆಯ್ತು ಇಲ್ಲ ಸರ್. ಈಗ ಮದುವೆ ಅಂತ ಆಯ್ತು, ಎಲ್ಲ ಕ್ಯಾನ್ಸಲ್ ಆಯ್ತು. ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಹಾಲ್ ಮಾಡಿದ್ದಾರೆ, ಗಂಡು ಹೆಂಡು ಆಗಿದೆ, ಮತ್ತೆಲ್ಲ ಈ ಮದುವೆಗೆ ಬೇರೆ ಸಾಮಗ್ರಿ ತಂದಿದ್ದಾರೆ, ಮತ್ತೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ದಾರೆ, ಎಲ್ಲ ಆಗಿದೆ. ಆದ್ರೆ ಭಗವಂತನ ಸ್ಯಾಂಕ್ಷನ್ ಇರಲಿಲ್ಲ, ಹಾಗಾಗಿ ಕ್ಯಾನ್ಸಲ್ ಆಯ್ತು. ಮೊನ್ನೆ ಡಿಸೆಂಬರ್ ಅಲ್ಲಿ ಆಯ್ತು, ಮೊನ್ನೆ ಏಪ್ರಿಲ್ ಅಲ್ಲಿ ಕ್ಯಾನ್ಸಲ್ ಆಯ್ತು, ಡಿಸೆಂಬರ್ ಅಲ್ಲಿ ಆಯ್ತು. ಹಾಗಾಗಿ ಇದನ್ನು ನಾವು ಎಂತ ತಿಳಿಬೇಕು? ಪ್ರಭುಪಾದ ಹೇಳುವಂತದ್ದು, ಪರಮಾತ್ಮನ ಸ್ಯಾಂಕ್ಷನ್ ಇಲ್ಲದೆ ಒಂದು ಹುಲ್ಲುಗಡ್ಡಿ ಕೂಡ ಆಚೆ ಆಗುವುದಿಲ್ಲ. ಎವ್ರಿಥಿಂಗ್ ಇಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಎಲ್ಲವೂ ಕೃಷ್ಣನ ಇಚ್ಛೆಯಿಂದ ನಡೆಯುವಂಥದ್ದು. ಇದನ್ನು ನಾವು ತಿಳಿಬೇಕು. ಆಗ ನಾವೆಂತ ಮಾಡುವಂಥದ್ದು, ಎಸ್ ನಾನು ಮಾಡಿದೆ. ಈಗ ಯಾರಾದ್ರೂ ಹೋಗಿ ಹೇಳಿ, ಅವು ದೊಡ್ಡ ಬಂಗ್ಲೆ ಕಟ್ಟಿರ್ತಾನೆ, 10-30 ವರ್ಷ ದುಡ್ದು ಹಣ ಎಲ್ಲ ಸಂಪಾದನೆ ಮಾಡಿ, ಮತ್ತೆ ಕೇಳಿದ್ರೆ ಇದು ಜಾಗ ಯಾವುದು? ಅದು ನಾನು ಕಷ್ಟಪಡ್ತಿದ್ದದ್ದು. ಈಗ ಮೊನ್ನೆ ಬೆಂಗಾಲದಲ್ಲಿ ಎಂತಾಯ್ತು ಅಂದ್ರೆ, ಈ ಸೈಕ್ಲೋನಿಂದ ತುಂಬಾ ಅಂತ ಕಷ್ಟಪಟ್ಟ ಮನೆ ಎಲ್ಲ ಸೈಕ್ಲೋನ್ ಬರುವಾಗ ನಿಮ್ಗೆ ಗೊತ್ತುಂಟಲ್ಲ, ಟೋಟಲ್ ಕೊಲಾಪ್ಸ್ ಆಯ್ತು. ಹಾಗೆ ಸುನಾಮಿಯಲ್ಲಿ ಕೂಡ ಇದಾಗ್ತದೆ. ಹಾಗೆ ನಾವು ಹೇಳುವಂಥದ್ದು ಇದು ನನ್ನ ಜಾಗ ಅಂತ ಇಲ್ಲ, ಇದು ಕೃಷ್ಣನ ಜಾಗ. ಪ್ರಭುಪಾದ ಹೇಳ್ತಾರೆ, ನಾವು ಟೆನೆಂಟ್ಸ್, ನಾವು ಬಾಡಿಗೆ ಇರುವವರು, ಓನರ್ ಕೃಷ್ಣ. ಕೃಷ್ಣನಿಗೆ ಆ ಭೂಮಿಯಲ್ಲಿ ಈಗ ನಮ್ದು ಯಾವ್ದು ಜಾಗ ಉಂಟು ಒಳಗೆ ಈ ಭೂಕಂಪ ಮಾಡಿ ಎಂತ ಬೇಕಿದ್ರು ಮಾಡ್ಬೋದು ಅಂದ್ರೆ ಅದೊಂದು ಭಾಗ ಮಾಡಿ, ನಮ್ಮ ಮನೆ ಕೂಡ ಇಲ್ಲ, ಎಂತ ಇಲ್ಲ. ಹಾಗೆ ನಾವು ತಪ್ಪು ಭಾವನೆಯಲ್ಲಿದೆ, ನಾನು ಪರ್ಚೇಸ್ ಮಾಡಿದ್ದು, ನಾನು ಹಣ ಸಂಗ್ರಹ ಮಾಡಿ ನಾನು ಈ ಜಾಗ ತೆಗೆದದ್ದು, ನಾನು ಈ ಮನೆ ಕಟ್ಟಿದ್ದು, ಇದು ನನ್ನ ಮನೆ, ಇದು ನನ್ನ ಆಸ್ತಿ. ಹಾಗಾಗಿ ನಾವು ತಪ್ಪು ಇದೆ, ಎಲ್ಲವೂ ಪರಮಾತ್ಮನಿಂದ. ಅದು ನಮಗೆ ಪರಮಾತ್ಮನಿಗೆ ರಿಲೇಟ್ ಮಾಡಿ ಗೊತ್ತಿಲ್ಲ. ನಾವೆಂತ ಮಾಡಿದ್ದೇವೆ, ಅದು ನಾನು ಪ್ರಭುಪಾದ ಹೇಳ್ತಾರೆ, ನಾನು ಎಂಬುದು ಹೋದ್ರೆ ನಾವು ಮತ್ತೆ ಗೋಲಕ್ಕೆ ಹೋಗ್ಬೋದು. ನಾನು ಎಂಬುವ ನಿಲ್ಲಿ ನಾದವಾಗಿರುವಾಗ ಅಂದ್ರೆ ನಾನು 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 ನಮ್ಗೆ ಮೇಲೆ ಹೋಗ್ಲಿ, ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಆ ನಾನು ನಾವು ಬದಿಗಿಡ್ಬೇಕು. ಎಸ್, ಇದು ಕೃಷ್ಣನ ಕೃಪೆಯಿಂದ ಸಿಕ್ಕಿದ್ದು, ಕೃಷ್ಣ ಕೃಪೆ ಮಾಡಿದ, ಹಾಗೆ ಇದು ಮಾಡಿದ, ಇದು ನಾವು ಹೇಳುವುದಿಲ್ಲ. ನಾವು ಇದು ಎಲ್ಲ ನೋಡಿ, ಎಲ್ಲರಿಗೆ ಹೆಚ್ಚಿನವರಿಗೆ ಇದು ಈ 4 ಮಾತ್ರ, ಜಾಗ ಮತ್ತೆ ಕರ್ಮಸ್ಥಳ, ಕರ್ತ, ವಿವಿಧ ಇಂದ್ರಿಯ, ವಿವಿಧ ಪ್ರಯತ್ನ, ಇದನ್ನು ಹೋಗ್ತಾರೆ ಎಲ್ಲರೂ. ಆದ್ರೆ ಭಗವಂತನಿಗೆ ಕ್ರೆಡಿಟ್ ಕೊಡುವುದಿಲ್ಲ. ಆದ್ರೆ ಆಕ್ಚುಲಿ ಶುದ್ಧ ಭಕ್ತರು ಭಗವಂತನಿಗೆ ಕ್ರೆಡಿಟ್ ಕೊಡ್ತಾರೆ. ರಾಕೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕೆಕೆ. ಈಗ ಕೃಷ್ಣ ನಿಮ್ಮನ್ನು ಸಾಯಿಸ್ಲಿಕ್ಕಿದ್ರೆ ನಿಮ್ದು ಎಂತ ಅಡ್ವಾನ್ಸ್ಮೆಂಟ್, ಸೋಕಾಲ್ಡ್ ಹಾಸ್ಪಿಟಲ್, ಸೋಕಾಲ್ಡ್ ನಿಮ್ಮ ಡಾಕ್ಟರ್ಸ್ ಯಾರು ಪ್ರದಕ್ಷಿಣೆ ಆಗುದಿಲ್ಲ, ನಿಮ್ಮನ್ನು ಯಾರು ಇಲ್ಲ. ದೊಡ್ಡದ ನೀವು ಅಮೆರಿಕ ಕೊಂಡೋಗಿ
ಯಾರಿಗೂ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೋ ಕಾಲ್ಡ್ ಅಡ್ವಾನ್ಸ್ಮೆಂಟ್, ಸೋ ಕಾಲ್ಡ್ ಹಾಸ್ಪಿಟಲ್ ಎಂತ ಮಾಡ್ಲಿಕ್ಕೆ. ರಾಕೆ ಕೃಷ್ಣ ಮಾರೆಗೆ, ಮಾರೆ ಕೃಷ್ಣ ರಾಕೆಗೆ. ಈಗ ಕೃಷ್ಣ ಬಚ ಮಾಡ್ಲಿಕ್ಕಿದ್ರೆ ಯಾರಿಗೂ ನಿಮ್ಮನ್ನು ಸಾಯಿಸಲಿಕ್ಕೆ ಆಗುದಿಲ್ಲ. ಇದು ಪಾಯಿಂಟ್. ಇದು ಅದು ನಮ್ಗೆ ಇದು ಪಾಯಿಂಟ್ ಬೇಡ ನಮ್ಗೆ. ಎಸ್ ನಾನು ಒಳ್ಳೆ ಟ್ರೀಟ್ಮೆಂಟ್ ಮಾಡಿದೆ ಹಾಗಾಗಿ ನಾನಿದ್ದಾರೆ. ಇಲ್ಲ ಸರ್, ನಿಮ್ಮ ಕರ್ಮಾನುಸಾರ ನಿಮ್ಗೆ ಇವತ್ತು ಸಾಯ್ಬೇಕಿದ್ರೆ ಯಾರಿಗೂ ನೆನೆಸಲಿಕ್ಕೆ ಆಗುದಿಲ್ಲ. ಇದು ನಮ್ಮ ಥಾಟ್ ಫ್ಲೋ ಇರಬೇಕು. ಈ ಮೆಂಟಾಲಿಟಿಯಲ್ಲಿ ನಾವು ಯಾವಾಗ ಮುಂದೆ ಹೋಗ್ತೇವೆ ನಮ್ಗೆ ಅಲ್ಲಿ ಕೃಷ್ಣನ ಅನುಗ್ರಹ ಸಿಗ್ತದೆ. ಇಲ್ಲದಿದ್ರೆ ನಮ್ಗೆ ಅಹಂಕಾರ ಎಂತ ಆಗ್ತದೆ ಅಂದ್ರೆ, ಅದು ಪ್ರಭುಪಾದ ಹೇಳ್ತಾರೆ ಬೆಲೂನ್. ಈಗ ಈ ಬೆಲೂನ್ ಅನ್ನು ನಾವು ಊದ್ತೇವೆ, ಅದು ದೊಡ್ಡ 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 ದೊಡ್ಡದು ಆಗ್ತದೆ. ಅದೇ ರೀತಿ ಅಹಂಕಾರ ಎಂತ ಆಗ್ತದೆ ಅಂದ್ರೆ ದೊಡ್ಡ 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 ಆಗ್ತಾ ಬರುವಂತದ್ದು. ಮತ್ತೆ ಹೇಗಂದ್ರೆ ಈ ಇದ್ದಿಲು, ಟರ್ಮೈಟ್ ಇದ್ದಿಲು ಎಂತ ಮಾಡ್ತದೆ, ಮರಕ್ಕೆ ಬಂದ್ರೆ ಅದು ಎಲ್ಲ ಮರವನ್ನು ತಿಂತದೆ. ಅದೇ ರೀತಿ ಅಹಂಕಾರ, ಅಸೂಯೆ ನಮ್ಮನ್ನ ಒಳಗೆ ಇದ್ರೆ ಅದು ನಮ್ಮನ್ನು ತಿಂತಾ ಬರ್ತದೆ. ನಮ್ಗೆ ಗೊತ್ತಾಗುದಿಲ್ಲ ಈ ಇದ್ದಿಲು ಹೇಗೆ ಮರವನ್ನು ತಿಂದಿದೆ. ಒಂದು ಫೈನ್ ಡೇ ನಾವು ಎಂತ ಮಾಡ್ತೇವೆ, ಈ ಮರವನ್ನು ಜೋರಾಗಿ ಓಡುವಾಗ ಅದು ಈ ಟೇಬಲ್ ಕಟ್ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಇದ್ದಿಲು ಬಂದಿದೆ, ಟರ್ಮೈಟ್. ಅದೇ ರೀತಿ ಅಹಂಕಾರ ಮತ್ತೆ ಅಸೂಯೆ ಒಳಗೆ ನಮ್ಮನ್ನು ತಿಂತಾ ಬರ್ತದೆ. ತಿಂತಾ ಬಂದ್ರೆ ಮತ್ತೆ ನಮ್ಗೆ ನಾವು ನೋಮೋರು, ನಮ್ಗೆ ಏನಿಲ್ಲ, ನಾವು ಜಸ್ಟ್ ಒಂದು ನೋಡ್ಲಿಕ್ಕೆ ಮಾತ್ರ, ಒಳಗೆ ಏನಿಲ್ಲ. ಹಾಗೆ ಈ ರೀತಿ ಆಗಬಾರ್ದು. ನಾವು ಕೃಷ್ಣನಿಗೆ ಕ್ರೆಡಿಟ್ ಕೊಡ್ತಾ ಬರ್ಬೇಕು. ಎಸ್, ಆದ್ರಿಂದ ಈ 5 ಅಂಶಗಳನ್ನು ಪರಿಗಣಿಸಿ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿ ಬಹುಬುದ್ಧಿವಂತನಲ್ಲ. ನೋಡಿ, ಅಬುದ್ಧಿವಂತನಲ್ಲ, ಅವ ದಡ್ಡ, ಅವನು ವಸ್ತುವಿನನ್ನು ಕಾಣಲಾರ. ಹಾಗೆ ಕಲಿಯುಗದಲ್ಲಿ ಎಲ್ಲರೂ ದಡ್ಡರು. ಯಾಕೆಂದ್ರೆ ಎಲ್ಲರೂ ನಾನು ಮಾಡಿದೆ ಕೃಷ್ಣನಿಗೆ ಕ್ರೆಡಿಟ್ ಕೊಡುವುದಿಲ್ಲ. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು 3 ಕರ್ಮಗಳನ್ನು ಪ್ರೇರೇಪಿಸುವ ಅಂಶಗಳು. ಇಂದ್ರಿಯಗಳು ಕರ್ಮ ಮತ್ತು ಕರ್ತ, ಇವು ಕರ್ಮದ 3 ಘಟಕಗಳು. ಎಸ್, ಫಸ್ಟ್ಗೆ ಜ್ಞಾನ, ಮತ್ತೆ ಜ್ಞೇಯ, ಮತ್ತೆ ವಿಜ್ಞಾನಿ. ಎಸ್, ಈಗ ಈ ಕೆಳಗೆ ಸ್ಲೈಡ್ಸ್ಗಳುಂಟು. ಇದರಂದ್ರೆ ಸೆಲ್ಫ್ ಅಸೆಸ್ಮೆಂಟ್. ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ನೀವೇ ಮಾರ್ಕ್ ಹಾಕಿ, ನನ್ಗೆ ಹೇಳಲಿಕ್ಕೆ ಇಲ್ಲ. ನೀವು ಮಾರ್ಕ್ ಹಾಕಿ, ನೀವು ಯಾವ ಗುಣದಲ್ಲಿ, ನೀವು ಸತ್ವಗುಣದಲ್ಲಿದ್ರೆ ಸತ್ವಗುಣ ಹಾಕಿ, ರಜೋಗುಣದಲ್ಲಿ ರಜೋಗುಣ ಹಾಕಿ, ತಮೋಗುಣದಲ್ಲಿ ತಮೋಗುಣ ಹಾಕಿ. 3 ಸತ್ವಗುಣಕ್ಕೆ, 2 ರಜೋಗುಣಕ್ಕೆ, 1 ತಮೋಗುಣಕ್ಕೆ. ಎಸ್, ಐಹಿಕ ಪ್ರಕ್ರಿಯೆ 3 ಬೇರೆ ಬೇರೆ ಗುಣಗಳಿಗೆ ಅನುಗುಣ ಜ್ಞಾನ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳನ್ನು ಒಂದೇ ಅಭಿನ್ನ ಆಧ್ಯಾತ್ಮ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಸತ್ವಗುಣದವನಿಗೆ, ಈಗ ನಾವೆಂತ ಮಾಡುವುದು, ಕಲಿಯುಗದಲ್ಲಿ ಹೆಚ್ಚಿನವರು ಈ ಪ್ರಾಣಿ ಹತ್ಯೆ ಮಾಡುವವರು, ಅವರೆಂತ ಹೇಳುದು, ಮನುಷ್ಯರನ್ನು ಕೊಲ್ಲಬಾರ್ದು. ಈಗ ನೋಡಿ, ಕ್ರಿಶ್ಚಿಯನ್ಸ್ನವರು ಹೇಳುವಂತದ್ದು ದೋ ಶಾಲ್ ನಾಟ್ ಟು ಬಿ ಮರ್ಡರ್ಡ್. ಆಕ್ಚುಲಿ ಇದು ಜೀಸಸ್ ಕ್ರೈಸ್ಟ್ 10 ಅಮೆಂಡ್ಮೆಂಟ್ಸ್ ಕೊಟ್ಟಿದ್ದಾರೆ. ಪ್ರಭುಪಾದ ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ, ಪ್ರಭುಪಾದ ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ. ಆಸ್ಟ್ರೇಲಿಯಾಕ್ಕೆ ಹೋಗುವಾಗ ಅಲ್ಲಿ ಈ ಎಲ್ಲ ಫಾದರ್ನವರು, ಚರ್ಚಿದ ಫಾದರ್ನವರು ಪ್ರಭುಪಾದ ಭೇಟಿ ಆಗ್ತಾರೆ. ಪ್ರಭುಪಾದ ಭೇಟಿಯಾಗಿ ಹೇಳ್ತಾರೆ, ನೀವು ಜೀಸಸ್ ಇದು ಅಮೆಂಡ್ಮೆಂಟ್ಸ್ ಫಾಲೋ ಮಾಡ್ತಿದ್ದೀರಾ? ಎಸ್, ನಾವು ಫಾಲೋ ಮಾಡ್ತಿದ್ದೇವೆ. ಎಂತ ಫಾಲೋ ಮಾಡ್ತಿದ್ದೀರಿ ನೀವು? ಅಮೆಂಡ್ಮೆಂಟ್ಸ್ ಹೇಳಿ ಅಂತ ಹೇಳಿದ್ರು. ಆಗ ಅಮೆಂಡ್ಮೆಂಟ್ಸ್ ಹೇಳಿದ್ರು 10 ಅಮೆಂಡ್ಮೆಂಟ್. ಅದರಲ್ಲಿ ಒಂದು ಅಮೆಂಡ್ಮೆಂಟ್, ದೋ ಶಾಲ್ ನಾಟ್ ಟು ಬಿ ಕಿಲ್ಡ್. ಆದ್ರೆ ಅವರು ಅದನ್ನು ಚೇಂಜ್ ಮಾಡಿದ್ದಾರೆ, ದೋ ಶಾಲ್ ನಾಟ್ ಟು ಬಿ ಮರ್ಡರ್ಡ್. ಮರ್ಡರ್ ಅಂದ್ರೆ ಮನುಷ್ಯರನ್ನು ಕೊಲ್ಲಬಾರ್ದು, ಕಿಲ್ಡ್ ಅಂದ್ರೆ ಎಲ್ಲ ಪ್ರಾಣಿಗಳಲ್ಲಿ ಬರ್ತದೆ. ನೋಡಿ, ನಮ್ಮಲ್ಲಿ ಕೂಡ ಭಗವದ್ಗೀತೆಯಲ್ಲಿ ಅದಕ್ಕೆ ಹೇಳೋದು ಬೋಗಸ್ ಉಂಟು ಅಂತ. ಅವರಲ್ಲಿ ಕೂಡ ಬೋಗಸ್ ಉಂಟು. ಬೋಗಸ್ ಅಂದ್ರೆ ಅವರು ಅಲ್ಲಿ ಜೀಸಸ್ ಹೇಳಿದನ್ನು ಬಿಟ್ಟು ಅವರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಮರ್ಡರ್ ಅಂದ್ರೆ ಮನುಷ್ಯ, ಕಿಲ್ಡ್ ಅಂದ್ರೆ ಎಲ್ಲ ಪ್ರಾಣಿ. ಜೀಸಸ್ ಕೊಟ್ಟದ್ದು ದೋ ಶಾಲ್ ನಾಟ್ ಟು ಬಿ ಕಿಲ್ಡ್. ಪ್ರಭುಪಾದ ಹೇಳ್ತಾರೆ, ನೀವು ಪ್ರಾಣಿ ಹತ್ಯೆಲ್ಲ ಮಾಡ್ತಾ ಇದ್ದೀರಿ, ತಿಂತಾ ಇದ್ದೀರಲ್ಲ, ನೀವು ಜೀಸಸ್ ಫಾಲೋ ಮಾಡೋದಿಲ್ಲ. ಅಲ್ಲ, ಜೀಸಸ್ ಮನುಷ್ಯರನ್ನು ಕೊಲ್ಬೇಡಿ, ಪ್ರಾಣಿಗಳನ್ನು ಕೊಲ್ಲಿ ಅಂತ ಇಲ್ಲ. ಜೀಸಸ್ ಯಾಕೆ ಹೇಳ್ತಾರೆ? ಜೀಸಸ್ ಸನ್ ಆಫ್ ಗಾಡ್. ಜೀಸಸ್ ಹೇಳಿದ್ರು ನಾನು ದೇವರ ಮಗ. ಅವ್ರು ಯಾಕೆ ಹೇಳ್ತಾರೆ? ಅವ್ರು ಹೇಳಿದ್ರು ಇದೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ನಾನು ಕ್ರಿಶ್ಚಿಯನ್, ಯಾಕೆ ನಾನು ಜೀಸಸ್ ಫಾಲೋ ಮಾಡ್ತಿದ್ದೇನೆ. ಪ್ರಭುಪಾದ ಹೇಳುವಂಥದ್ದು ಈಗ ಹೇಗಂದ್ರೆ, ನಾವೀಗ ದೇಹದ ಭಾವನೆಯಲ್ಲಿ ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್, ಇದೆಲ್ಲ ದೇಹದ ಭಾವನೆ. ಅದಕ್ಕೆ ಪ್ರಭುಪಾದ ಅವ್ರಿಗೆ ಹೇಳ್ತಾರೆ, ನಾನ್ ಬೆಟರ್ ಕ್ರಿಶ್ಚಿಯನ್, ಯಾಕಂದ್ರೆ ನಾನು ಫಾಲೋ ಮಾಡ್ತಿದ್ದೇನೆ. ನಾವು ಫಾಲೋ ಮಾಡ್ಬೇಕು ಜೀಸಸ್, ನೀವೆಂತ ಕ್ರಿಶ್ಚಿಯನ್ಸ್. ಹಾಗಾಗಿ ಅದೇ ರೀತಿ ಹೆಚ್ಚಿನವರು ಕಲಿಯುಗದಲ್ಲಿ, ಈ ನಾನು ಪುಸ್ತಕ ವಿತರಣೆ ಹೋಗುವಾಗ ಕೂಡ ಅವ್ರು ಹೇಳುವಂಥದ್ದು, ನಾವು ಪ್ರಾಣಿಗಳನ್ನೆಲ್ಲ
ಕೊಲ್ಬಹುದು, ನಾವು ತಿನ್ಬಹುದು. ಈ ಕೋಳಿ, ಕುರಿ ಮತ್ತೆ ಹಸು ಇದನ್ನೆಲ್ಲ ಕೊಲ್ಬಹುದು. ನಾವು ಮನುಷ್ಯರನ್ನು ಕೊಲ್ಬಾರ್ದು. ಇಲ್ಲ, ಅದು ಸತ್ವಗುಣ ಅಲ್ಲ. ನೋಡಿ, ಸತ್ವಗುಣದವ ನೋಡಿ, ಜೀವಿಗಳ ಅಸಂಖ್ಯಾತ ರೂಪಗಳು ಆದರೂ ಅವೆಲ್ಲ ಒಂದು ಅಭಿನ್ನ ಆದ ಸ್ವಭಾವ ಕಾಣಿಸಬಲ್ಲ ಜ್ಞಾನವೆಂದ್ರೆ ಸಾತ್ವಿಕ. ಅವನಿಗೆ ಎಲ್ಲದರಲ್ಲೂ ಆತ್ಮ ಪರಮಾತ್ಮ ಕಾಣ್ತಾನೆ. ಯಾಕೆ ಪ್ರಭುಪಾದ ಹೇಳ್ತಾರೆ, ಯಾಕೆ ನಾವು ಕೊಲ್ಬೇಕು? ನಾವು ಕೊಲ್ಬಾರ್ದು, ಯಾಕೆಂದ್ರೆ ಅದು ಕೂಡ ಕೃಷ್ಣನ ಮಕ್ಕಳು. ಯಾಕೆ ಕೊಲ್ಲುವಂಥದ್ದು? ಆದ್ರೆ ನಮ್ಮ ಒಂದು ನಾಲಿಗೆ ಸುಖಕ್ಕೋಸ್ಕರ, ನಮ್ಮ ತಿನ್ಲಿಗೋಸ್ಕರ ನಾವು ಕೊಲ್ತೇವೆ. ಇದು ನಮ್ಮ ತಪ್ಪು. ಹಾಗಾಗಿ ನಾವು ಈ ರೀತಿ ಮಾಡಬಾರ್ದು. ಯಾವ ಜ್ಞಾನದ ಕಾರಣ, ನೆಕ್ಸ್ಟ್ 21, ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ಬೇರೆ ದೇಹದಲ್ಲೂ ಬೇರೆ ಬೇರೆ ಬಗ್ಗೆ ಜೀವನ ಮನುಷ್ಯನ ಕಾಣ್ತಾನೋ ಆ ಜ್ಞಾನವು ರಾಜಸ. ರಾಜಸ ಗುಣದವ ಎಸ್ ಮನುಷ್ಯನ ಕೊಲ್ಬಾರ್ದು, ಪ್ರಾಣಿ ಕೊಲ್ಬಹುದು. ಅಂದ್ರೆ ಅವನಿಗೆ ಬೇರೆ ಬೇರೆ ಕಾಣ್ತದೆ, ಮನುಷ್ಯರಲ್ಲಿ ಬೇರೆ ಕಾಣ್ತದೆ, ಇದು ರಜಗುಣ. ಮತ್ತೆ ತಮಗುಣ, ಯಾವ ಜ್ಞಾನದಿಂದ ಸತ್ಯ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸ್ತಾನೋ, ಯಾವ ಜ್ಞಾನ ಅಲ್ಪವಾದದ್ದು ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳ್ತಾರೆ. ಈ ತಮಗುಣವ ಅಂತ ಹೇಳುವಂಥದ್ದು ಕರ್ಮವೇ ಸರ್ವಸ್ವ, ಕರ್ಮ ಮಾಡ್ಬೇಕಷ್ಟೇ. ಮತ್ತೆ ಎಂತ ಬೇಗ ತಿನ್ನುವಪ್ಪ, ಬದಲಿಗೆ ತಿನ್ನುವುದಲ್ಲ, ಎಂತ ಆಗ್ಲಿಕ್ಕೆ ಉಂಟದು, ಇದು ತಮಗುಣ. ಹಾಗಾಗಿ ನೀವು ಯಾವ ಗುಣದಲ್ಲಿ ಇದು ನೋಡಿ, ಸತ್ವಗುಣ ಇದ್ರೆ 3 ಹಾಕಿ, ರಜೋ 2, ಇದಕ್ಕೆ 1. ಎಸ್, ಭೌತಿಕ ಪ್ರಗತಿ ಗುಣಗಳ ಆಧಾರದ ಮೇಲೆ 3 ರೀತಿಯ ಕ್ರಿಯೆಗಳು. ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗದ್ವೇಷವಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಯಾವುದೇ ಮೋಹವಿಲ್ಲ, ರಾಗದ್ವೇಷ ಇಲ್ಲ, ಕರ್ಮ ಫಲಾಪೇಕ್ಷೆ ಇಲ್ಲ. ಆದರೆ ನೆಕ್ಸ್ಟ್ 24 ರಜೋಗುಣ, ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯ ಮಾಡಿದ ಮತ್ತು ಮಿಥ್ಯಾಂಕರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ. ಅವನಿಗೆ ಕಾಮನೆ ಉಂಟು, ಅವನಿಗೆ ಬೇಕು, ಮಾಡಿದ ಕೆಲಸದಲ್ಲಿ ಅವನಿಗೆ ರಿಸಲ್ಟ್ ಬೇಕು, ಮತ್ತೆ ಮಿಥ್ಯಾಂಕರ. ಮತ್ತೆ 25 ತಮೋಗುಣ, ಮಾಯವಶನಾಗಿ ಧರ್ಮಗ್ರಂಥವನ್ನು ಅಲಕ್ಷಿಸಿ ಮುಂದಿನ ಬಂಧನವಾಗಿ ಹಿಂಸೆ ಇತರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷ್ಯ ಮಾಡಿದವನು ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಅಂದ್ರೆ ಈ ಧರ್ಮಗ್ರಂಥವನ್ನು ಅಲಕ್ಷಿಸ್ತಾನೆ, ಟೋಟಲ್ ಅವನಿಗೆ ಇಷ್ಟ ಬಂದಾಗಿ ಮಾಡುವಂಥದ್ದು. ಇಲ್ಲಿ ಕೂಡ ನೀವು ಮಾರ್ಕ್ ಆಗ್ತಾ ಬನ್ನಿ, 3, 2, 1. ಎಸ್, ಐಕ್ಯ ಪ್ರಕೃತಿ ಗುಣಗಳ ಸಂಘವಿಲ್ಲದೆ, ದುರಾಂಕಾರವಿಲ್ಲದೆ, ಜಯ ಅಪಜಯಗಳಲ್ಲಿ ವಿಚಲಿತನಾಗದೆ, ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯ ಮಾಡುವವನು ಸಾತ್ವಿಕರ್ತ ಎಂದು ಹೇಳಲಾಗ್ತದೆ. ಅಂದ್ರೆ ಯಾವುದೇ ಅವನಿಗೆ ಅಹಂಕಾರವಿಲ್ಲ, ಜಯ ಅಪಜಯ ಎಲ್ಲವೂ ಒಂದೇ, ಮತ್ತೆ ದೃಢ ನಿಶ್ಚಯ, ಉತ್ಸಾಹ, ಇದು ಸತ್ವಗುಣ. ನೆಕ್ಸ್ಟ್ ನೋಡುವ 27 ರಜೋಗುಣ, ಕರ್ಮ ಮತ್ತು ಕರ್ಮ ಅಂಟಿಕೊಂಡಿದ್ದಾನೆ. ಈಗ ಒಂದು ಕೆಲಸ ಮಾಡ್ತಿದ್ದಾನೆ, ಅವನಿಗೆ ರಿಸಲ್ಟ್ ಬೇಕು, ಅಂಟಿಕೊಂಡಿದ್ದಾನೆ. ಈ ಫಲಗಳನ್ನು ಸವಿಯಲು ಬಯಸುವ ಲೋಭಿ, ಅವನಿಗೆ ಅದರ ರಿಸಲ್ಟ್ ಬೇಕು. ಸದಾ ಅಸೂಯೆ ಬರ ಅಂದ್ರೆ ರಜೋಗುಣದವನಿಗೆ ಇನ್ನೊಬ್ಬನಿಗೆ 1 ಕೋಟಿ ಸಿಕ್ಕಿದ್ರೆ ಅವನಿಗೆ ಅಸೂಯೆ ಆಗ್ತದೆ. ನನಗೆ 50 ಲಕ್ಷ ಸಿಕ್ತು, ಅವನಿಗೆ 1 ಕೋಟಿ, ಈ ರೀತಿ ಆಗ್ತದೆ. ಅಂದ್ರೆ ಯಾವಾಗಲೂ ಅವನಿಗೆ ಅಸೂಯೆ. ಕೊಳಕ, ಸುಖ ದುಃಖಗಳಿಂದ ವಿಚಾರನಾಗುವ ಇಂಥ ಮನುಷ್ಯನು ರಾಜ ಸ್ವಭಾವವನ್ನು ಎಂದು ಹೇಳುತ್ತಾರೆ. ತಮೋಗುಣದವ ನೋಡಿ, ಧರ್ಮಗ್ರಂಥ ಆದೇಶಗಳ ವಿರುದ್ಧವಾಗಿ ಯಾವ ಕೆಲಸ ಮಾಡುವ. ಧರ್ಮದಲ್ಲಿ ಇದುಂಟು, ಯಾರು ನಿನ್ನ ಧರ್ಮ ಮಾರ, ಯಾರು ನೋಡಿದ್ದಾರೆ ಕೃಷ್ಣನನ್ನು, ನಿನ್ನ ಭಗವದ್ಗೀತೆ ಸೈಡಲ್ಲಿ ಇಡು, ಈ ರೀತಿ ಹೇಳುವ ತಮೋಗುಣದವ. ಕೆಲಸ ಮಾಡುವವನು ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿ, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವ ನಿಪುಣನು, ಸೋಮಾರಿ, ಸದಾ ವಿಷಯದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವನು. ಅಂದೆಂತದ್ದು ಇದ್ರೆ ಅದು 1 ವಾರ ಬಿಟ್ಟು ಮಾಡುವ ಮಾರಿ, ಹೀಗೆ ಅಂತ ಮಾಡುವ ಹಾಕುವ ಆದ ಕರ್ತನು ತಾಮಸ ಗುಣದ ಕರ್ತ. ಇಲ್ಲಿ ಮಾರ್ಕ್ ಆಗ್ತಾವನ್ನು ನೋಡಿ, ನೀವು ಈ ಯಾವ ಕ್ಯಾಟಗರಿ ಇದ್ದೀರಿ ಆ ಮಾರ್ಕ್ ಆಗ್ತಾ ಬನ್ನಿ. ಮತ್ತೆ ನಮ್ಗೆ ಹೇಳಲಿಕ್ಕಿಲ್ಲ, ಇದು ಸೆಲ್ಫ್ ಅಸೆಸ್ಮೆಂಟ್. ಪ್ರಾರ್ಥನೆ, ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯ ಪಡಬೇಕು ಮತ್ತು ಯಾವುದಕ್ಕೆ ಭಯ ಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿ ಇದೆ. ಸತ್ವಗುಣದವ ಅಂತ ಅಂದ್ರೆ ಅವನಿಗೆ ಗೊತ್ತುಂಟು ಯಾವ್ದು ಮಾಡ್ಬೇಕು. ಎಸ್, ಕೃಷ್ಣ ಹೇಳಿದ ಭಗವದ್ಗೀತೆಯಲ್ಲಿ, ನಾನು ಜಪ ಮಾಡ್ಬೇಕು, ಯಜ್ಞ ನಾಂ ಜಪ ಯಜ್ಞ ಮಾಡ್ತಾನೆ. ಕೃಷ್ಣ ಹೇಳಿದ್ದಾನೆ 10ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಯಜ್ಞದಲ್ಲಿ ಜಪ ಯಜ್ಞ ಹಾಗೆ ಮಾಡ್ತಾನೆ. ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಗೊತ್ತು. ಮತ್ತೆ ಯಾವುದಕ್ಕೆ ಭಯ ಪಡ್ಬೇಕು ಎಂತಂದ್ರೆ ನಾವೆಲ್ಲರಿಗೂ ಭಯ ಪಡುವಂಥದ್ದು ಇಲ್ಲ, ಕೃಷ್ಣನಿಗೆ ನಾವು ಭಯ ಪಡ್ಬೇಕು. ಕೃಷ್ಣ ಭಯದಲ್ಲಿರ್ಬೇಕು. ಕೃಷ್ಣನಲ್ಲಿ ಹೋಗ ನಾವು ಈ ರೀತಿ ಇರ್ತೇವೆ, ಉಳಿದವರಿಗೆ ಬೇಡ ಜನರಿಗೆ ನಾವು ಹೋಗಿ ಹೀಗೆ ನಾಯಿ ಆಗಿರ್ತೇವೆ. ಪ್ರಭು ಹೇಳ್ತಾರೆ, ನಾವು ಕೃಷ್ಣ ಎದುರು ನಾಯಿ ಆಗಿರ್ಬೇಕು, ಉಳಿದವರ ಎದುರು ಅಲ್ಲ. ಯಾವ್ದು ಭಯ ಪಡಬೇಕು, ಯಾವ್ದು ಅದು ನಮ್ಗೆ ಗೊತ್ತಿರ್ಬೇಕು. ಮತ್ತೆ ಯಾವ್ದು ಬಂಧಿಸುತ್ತೆ, ಯಾವ್ದು ಬಿಡುಗಡೆ ಮಾಡ್ತದೆ, ಇದು ಕೂಡ ನಮ್ಗೆ ಗೊತ್ತಿರ್ಬೇಕು. ಇದು ಸತ್ವಗುಣ. ನೆಕ್ಸ್ಟ್ ನೋಡುವ 31 ರಜೋಗುಣ, ಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯ ನಡುವೆ ವ್ಯತ್ಯಾಸ ಗ್ರಹಿಸಲು ಬುದ್ಧಿಯು ರಾಜಸುಗುಣ. ಅವನಿಗೆ ವ್ಯತ್ಯಾಸ ಇಲ್ಲ, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಗೊತ್ತಿಲ್ಲ. ಮತ್ತೆ ತಮೋಗುಣ, ಪ್ರಾರ್ಥನೆ, ಮಾಯೆ ಮತ್ತು ಕತ್ತಲು ಪ್ರಭಾವ ಧರ್ಮವನ್ನು ಧರ್ಮವೆಂದು
ಧರ್ಮವನ್ನು ಅಧರ್ಮ ತಿಳಿಯುವ ಬುದ್ಧಿಯು ತಾಮಸಿಕ. ಅಂದ್ರೆ ಧರ್ಮವನ್ನು ಅಧರ್ಮ ಅಂತ ಎಣಿಸ್ತಾನೆ, ಅಧರ್ಮವನ್ನು ಧರ್ಮ ಅಂತ ಎಣಿಸ್ತಾನೆ, ಇದು ತಮೋಗುಣ. ಇಲ್ಲಿ ಕೂಡ ಮಾರ್ಕ್ ಆಗ್ತಾ ಬರ್ಬೋದು. ಎಸ್ 33 ಸತ್ವಗುಣ. ಪ್ರಾರ್ಥನೆ ಮುರಿಯಲಾಗದ ಸಂಕಲ್ಪ, ಒಂದೇ ಸಮಯ ನಡೆಯುವ ಯೋಗಾಭ್ಯಾಸ, ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪ ಸಾತ್ವಿಕವಾದದ್ದು. ನೋಡಿ, ಈಗ ನಮಗೆ ಆಚಾರ್ಯ ಪ್ರಭುಪಾದ ಹೇಳಿದ್ದಾರೆ ಬೆಳಿಗ್ಗೆ ಬೇಗ ಹೇಳ್ಬೇಕು 3:30ಗೆ, ನಾವು ಹೇಳ್ತೇವೆ. ಬೆಳಿಗ್ಗೆ ಹೊತ್ತು ಮಂಗಳಾರತಿ ಹೋಗ್ತೇವೆ, ಜಪ ಮಾಡ್ತೇವೆ, ಮತ್ತೆ ಓದ್ತೇವೆ, ಕೀರ್ತನೆ ಮಾಡ್ತೇವೆ, ಸೇವೆ ಮಾಡ್ತೇವೆ. ನಮ್ಮ ಪ್ರಭುಪಾದ ಹೇಳಿದ್ದಾರೆ, ನಾವು ಮಾಡ್ತೇವೆ. ಇದು ಅಂತಂದ್ರೆ ಮುರಿಯಲಾಗದ ಸಂಕಲ್ಪ. ಎಸ್, ನಮ್ಮ ಆಚಾರ್ಯ ಪ್ರಭುಪಾದ ಹೇಳಿದ್ದಾರೆ, ಕೃಷ್ಣ ಕೂಡ ಹೇಳಿದ್ದಾರೆ, ಅದನ್ನು ಮಾಡುವಂಥದ್ದು. ಹಾಗಾಗಿ ಇದು ಸತ್ವಗುಣ. ಮತ್ತೆ 34 ರಜೋಗುಣ ನೋಡುವ. ಅರ್ಜುನನೇ ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪ. ಇವನಲ್ಲಿ ಕೂಡ ದೃಢ ಸಂಕಲ್ಪ ಉಂಟು. ಯಾರು? ರಜೋಗುಣ. ಎಂತ? ಆರ್ಥಿಕ ಬೆಳವಣಿಗೆ. ಅವನಿಗೆ 3 ಗಾಡ್ರೇಜ್ ಫುಲ್ ಆಗಿದೆ ಹಣ, ಇನ್ನು 4ನೇ ಗಾಡ್ರೇಜ್ ಅದು ಅವನಿಗೆ ಎಂತಂದ್ರೆ ಮರಿ ಇಡ್ಬೇಕು. ಅದು ಹಣ ಮರಿ ಇಟ್ರೆ ಅವನಿಗೆ ತುಂಬಾ ಖುಷಿ ಆಗ್ತದೆ. ಹಾಗಾಗಿ ಆರ್ಥಿಕ ಬೆಳವಣಿಗೆ ಅವನಿಗೆ ದೃಢ ಸಂಕಲ್ಪ. ಎಸ್, ನಂದೀಗ 5 ಕೋಟಿ ಉಂಟು, ನಾನು 2 ವರ್ಷದಲ್ಲಿ ಅದನ್ನು 10 ಕೋಟಿ ಮಾಡ್ತೇನೆ, ಇದು ಅವನ ದೃಢ ಸಂಕಲ್ಪ. ಮತ್ತೆ ಇಂದ್ರಿಯ ಭೋಗ, ಅದು ನಮಗೆ ಬೇಕು, ದೊಡ್ಡ ಕಾರ್ ಬೇಕು, ಇನ್ನು ದೊಡ್ಡ ಕಾರ್ ಬೇಕು, ಅದು ಬೇಕು, ಅದು ಮಾಡ್ತೇನೆ, ದೊಡ್ಡ ಮನೆ ಮಾಡ್ತೇನೆ, ಇದೆಲ್ಲ ಅವನು ಕೂಡ ದೃಢ ಸಂಕಲ್ಪ ಉಂಟಂತೆ. ರಜೋಗುಣ ಕೂಡ ದೃಢ ಸಂಕಲ್ಪದಿಂದ ಅವನಿಗೆ ಅತಿ ಹೆಚ್ಚು ಮಾಡಿ ಉಂಟು, ಆದ್ರೆ ಬೇರೆ ರೀತಿ. ಇಲ್ಲಿ ಕೃಷ್ಣನಲ್ಲಿ, ಇಲ್ಲಿ ಅವನ ಇಂದ್ರಿಯ ಸುಖದಲ್ಲಿ. ಮತ್ತೆ 34 ತಮೋಗುಣ. ಪ್ರಾರ್ಥನೆ, ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ, ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪ ತಾಮಸಿಕವಾದ. ತಮೋಗುಣ ಎಂತ ಮಾಡೋದಂದ್ರೆ ಹಗಲೊತ್ತಲ್ಲೇ ಕನಸು ಕಾಣುವಂಥದ್ದು. ಎಂತ? ನಾನು ಹೋಗ್ತಾ ಇದ್ದೇನೆ, ನನ್ನ ಎದುರು 10 ಗಾಡಿ ಎಸ್ಕಾಟ್ಸ್, ಎದುರು ಹಿಂದೆ 10 ಗಾಡಿ, ಅಂದ್ರೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರಿಗೆ ಎಸ್ಕಾಟ್ಸ್ ಉಂಟಲ್ಲ, ಅವರಿಗೆ ಎದುರು ಗಾಡಿಗಳು ಹಿಂದೆ ಕೂಡ ಇರ್ತದೆ 10 ಗಾಡಿ. ಆ ರೀತಿ ನಾನು ಹೋಗ್ತಾ ಇದ್ದೇನೆ, ನಾನು ಹೋಗುವಾಗೆಲ್ಲ ನನಗೆ ಜೈ ಆಗ್ತಾ ಇದೆ ನನ್ನ ಹೆಸರಿಗೆ, ಮತ್ತೆ ನನಗೆ ಹೂ ಆಗ್ತಾ ಇದೆ, ಹಗಲಲ್ಲೇ ಕನಸು ಕಾಣುವಂಥದ್ದು. ಇದು ತಮೋಗುಣದ. ಎಸ್, ನೋಡಿ, ನೀವು ಯಾವ್ದಕ್ಕೆ ಬರ್ತೀವಿ ಮಾರ್ಕ್ ಹಾಕಿ. ಸತ್ವಗುಣ ಅಂದ್ರೆ 3, ರಜೋಗುಣ 2, ತಮೋಗುಣ ಅಂದ್ರೆ 1. ಯಾವುದೇ ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತ ಅಂತ ಆಗುತ್ತದೋ, ಯಾವುದು ಆತ್ಮಸಾಕ್ಷಾತ್ ಹಂತಕ್ಕೆ ಜಾಗೃತಗೊಳಿಸುವುದು, ಅದನ್ನು ಸಾತ್ವಿಕ ಎಂದು, ಸುಖ ಎಂದು ಕರೆಯುತ್ತಾರೆ. ಸತ್ವಗುಣದಲ್ಲಿ ಎಂತಂದ್ರೆ, ಈಗ ನಿಮ್ಗೆಲ್ಲರಿಗೂ ನಾನು 18 ದಿವಸದಿಂದ ನಿಮ್ಗೆ ಈ ಜಪ ಮಾಡ್ಲಿಕ್ಕೆ ಹೇಳ್ತಾ ಇದ್ದೇನೆ. ಜಪ ಮಾಡ್ಲಿಕ್ಕೆ ಯಾಕೆ ಹೇಳುವುದಂದ್ರೆ, ಈ ಜಪ ಮಾಡಿದ್ರಿಂದ ನಿಮ್ಗೆ ಕೃಷ್ಣ ಪ್ರಜ್ಞೆ, ಕೃಷ್ಣ ಹತ್ತಿರ ಆಗ್ತಾನೆ. ಯಾಕಂದ್ರೆ ಡೈರೆಕ್ಟ್ ನಿಮ್ಗೆ ಕನೆಕ್ಷನ್ ಗೋಲೋಕಕ್ಕೆ ಜಪ ಮಾಡಿದ್ರೆ. ಈಗ ನಿಮ್ಗೆ ಕೆಲವರು ಮಾಡ್ತಾ ಇದ್ದಾರೆ, ಸ್ವಲ್ಪ ನಿಮ್ಗೆ ಕಷ್ಟ ಆಗ್ಬಹುದು, ಯಾಕೆಂದ್ರೆ ಸ್ವಲ್ಪ ಮೊದಲದು ವಿಷಯ ಅಂತ ಇರ್ತದೆ. ಆದ್ರೆ ನೀವು ಮಾಡ್ತಾ 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 ಈಗ ಇದರಲ್ಲಿ 4-5 ತಿಂಗಳು ಮಾಡಿದವರು ಕೂಡ ಇದ್ದಾರೆ. ಮತ್ತೆ ನಿಮ್ಗೆ ಅದು ಅಮೃತದಂತ ಆಗ್ತದೆ, ನಿಮ್ಗೆ ಅದ್ರಲ್ಲಿ ಟೇಸ್ಟ್ ಬರ್ತದೆ. ಮೊದಲಿಗೆ ನಿಮ್ಗೆ ವಿಷಯ ಅಂತ ಇರ್ತದೆ, ಮತ್ತೆ ಅದು ನಿಮ್ಗೆ ಟೇಸ್ಟ್ ಬರ್ತದೆ. ಹಾಗಾಗಿ ಸತ್ವಗುಣದವನಿಗೆ ಮೊದಲಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಮತ್ತೆ ಅವನಿಗೆ ಅದು ಇದಾಗ್ತದೆ. ಈಗ ರಜೋಗುಣದವನಿಗೆ ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಆ ಅಮೃತದಂದಿದ್ದು ಕಡೆಗೆ ವಿಷಯದಂತಾಗ್ತದೆ. ಇದು ರಾಜಗುಣದ ಸುಖ ಎಂದು ಹೇಳಲಾಗ್ತದೆ. ಈಗ ರಜೋಗುಣದಲ್ಲಿ ಅಂತಂದ್ರೆ, ಈಗ ನಮ್ಗೆ ಎಕ್ಸಾಂಪಲ್, ನಾವೀಗ ಒಂದು ದೊಡ್ಡ ಪ್ಲಾನ್ ಮಾಡ್ತೇವೆ. ಎಸ್, ಈ ಸಲ ನಾವು ಈ 5 ದೇಶಕ್ಕೆ ಹೋಗುವ. ಯಾವುದೆಲ್ಲ 5 ದೇಶ? ಇಂಗ್ಲೆಂಡ್, ಫ್ರಾನ್ಸ್, ಇಟಲಿ, ಜರ್ಮನಿ ಮತ್ತೆ ಸ್ವಿಟ್ಜರ್ಲ್ಯಾಂಡ್. ನಮ್ದು ಟೂರ್ ಈ ಸಲ ಒಂದು 15 ದಿವಸ ಟೂರ್ ಹೋಗಿ ಬರುವಂತ. ಹಣ ಇದ್ದವರೆಲ್ಲ ಹೋಗ್ತಾರೆ. ಮತ್ತೆ ಅವ್ರು ಎಂತ ಖುಷಿ, ಏನು ಪ್ಲಾನ್, ಹೋಗುವಾಗ ಖುಷಿ, ಎಂತ ಖುಷಿ, ಬಂದ ಕೂಡಲೇ ಖುಷಿಯೇ ಇಲ್ಲ. ಹಾಗಾಗಿ ಈ ರಜೋಗುಣದಲ್ಲಿ ನಿಮ್ಗೆ ಹೋಗುವಾಗ ನಿಮ್ಗೆ ಖುಷಿ ಇರ್ತದೆ, ಮತ್ತೆ ಅದು ವಿಷ ಖುಷಿ ಇಲ್ಲ. ಪ್ರಭುಪಾದ ಹೇಳುವಂತದ್ದು, ಪ್ರಭುಪಾದ ಒಂದು ಕ್ಲಾಸಲ್ಲಿ ಹೇಳ್ತಾರೆ, ಈಗ ಇಂಗ್ಲೆಂಡ್ ಆಗ್ಲಿ ಸ್ವಿಟ್ಜರ್ಲ್ಯಾಂಡ್ ಆಗ್ಲಿ, ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಪ್ರಭುಪಾದ ಹೇಳುವಂತದ್ದು ನಿನ್ನೆ ನಾನು ಕೇಳಿದ್ದು. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಎಲ್ಲವನ್ನು ಅವರು ಇಂಪೋರ್ಟ್ ಮಾಡುವಂಥದ್ದು, ಯಾಕಂದ್ರೆ ಅಲ್ಲಿ ಸ್ನೋಫಾಲ್ ಇರುವಂಥದ್ದು, ಎಂತ ಬೆಳೆಯುವುದಿಲ್ಲ. ಪ್ರಭುಪಾದ ಹೇಳ್ತಾರೆ ಅದು ನರಕ ಅಂತೆ. ಆದ್ರೆ ನಮ್ಗೆ ಅಂತ ಕಲಿಯೋದಿಗೆ ಅಡ್ವಾನ್ಸ್ ಯಾರಾದ್ರೂ ಒಂದು ಸ್ಟೂಡೆಂಟ್ಗೆ ಹೇಳಿ, ನೀವು ಈಗ ಕಲಿಯುವಂತ ಸ್ಟೂಡೆಂಟ್ಸ್ಗೆ, ಅವ್ ಹೇಳ್ತಾನೆ ಸ್ವಿಟ್ಜರ್ಲ್ಯಾಂಡ್ ಹೆವೆನ್ ಅಂತ ಹೇಳ್ತಾನೆ. ಇಲ್ಲ, ಈ ಆಚಾರ್ಯರಿಗೆ ಗೊತ್ತುಂಟು ಅದು ನರಕ. ಪ್ರಭುಪಾದ ಹೇಳೋದು ಇನ್ನೊಂದು ಕಡೆ ಪ್ರಭುಪಾದ ಹೇಳ್ತಾರೆ, ಈಗ ಇಂಗ್ಲೆಂಡ್ಗೆ ಜಾಸ್ತಿಯಾಗಿ ಸೂರ್ಯನ ಕಿರಣ ಬೀಳುವುದಿಲ್ಲ, ಆದ್ರೆ ಅವರು ಆರ್ಟಿಫಿಷಿಯಲಿ ಅದನ್ನು ಡೆವಲಪ್ ಮಾಡಿದ್ದಾರೆ. ಪ್ರಭುಪಾದ ಹೇಳ್ತಾರೆ ಎಲ್ಲಿ ಸೂರ್ಯ ಕಿರಣ ಜಾಸ್ತಿ ಬೀಳುವುದಿಲ್ಲ ಅದು ನರಕ ಅಂತ. ಹಾಗಾಗಿ ನಮ್ಗೆ ಅಂತ, ನಮ್ಗೆ ಇದು, ನಾವು ಈಗ ಈ ಸಲ ನಾವು ಟೂರಿಗೆ ಹೋಗುದು, ಟ್ರಿಪ್ ಹೋಗುದು, 5 ಕಂಟ್ರೀಸ್ಗೆ ಹೋಗುದು, ಬಂದ ಕೂಡ ನಮ್ಗೆ ಅದು ಫುಲ್ ನಮ್ಗೆ ಹೋಗುವ ಖುಷಿ,
ಬಂಧುಗಳು ನಮಗೆ ಮತ್ತೆ ದುಃಖ. ಹಾಗಾಗಿ ರಜೋಗುಣದಲ್ಲಿ ಇದು ಮೊದಲಿಗೆ ಅದು ಅಮೃತದಂತೆ ಇರ್ತದೆ, ಮತ್ತೆ ಅದು ವಿಷ ಆಗ್ತದೆ. ಆದ್ರೆ ಸತ್ವಗುಣದಲ್ಲಿ ಮೊದಲಿಗೆ ಅದು ವಿಷದಂತೆ ಇರ್ತದೆ, ಕಡೆಗೆ ನಾವು ಮಾಡ್ತಾ ಮಾಡ್ತಾ ಅದು ನಮಗೆ ಅಮೃತ ಆಗ್ತದೆ. ಮತ್ತೆ 39 ತಮೋಗುಣ ಆತ್ಮಶಾಸ್ತ್ರ ಕುರುಡಾದ ಮೊದಲಿಂದ ಕಡೆಯವರೆಗೆ ಭ್ರಾಂತಿಯಾದ ಸೋಮಾರ್ಥ ಮತ್ತು ಬಾಯಿಯಿಂದ ಉದ್ಭವ ಸುಖವನ್ನು ತಾಮಸಿಗೆ ಎಂದು ಹೇಳಿದ್ದಾರೆ. ತಮೋಗುಣದಲ್ಲಿ ಮೊದಲು ಕೂಡ ವಿಷ, ಕಡೆ ಕೂಡ ವಿಷ. ಮಾರ್ಕ್ ಆಗ್ತಾ ಬನ್ನಿ. ಎಸ್, ಈಗ ರಿಸಲ್ಟ್ 18 ಬಂದ್ರೆ ತುಂಬಾ ಒಳ್ಳೇದು, 6 ಬಂದ್ರೆ ಒಳ್ಳೇದಲ್ಲ, 12 ಬಂದ್ರೆ ನಿಮ್ಗೆ ಮುಂದೆ ಹೋಗಬಹುದು. ಎಸ್, ಜೀವಿಗಳ ಅಸಂಖ್ಯಾತ ರೂಪಗಳಾದರೂ ಅವೆಲ್ಲ ಒಂದೇ ಅಭಿನ್ನ ಆದ್ಯಂತ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕವನ್ನು ನೀವು ಅರ್ಥ ಮಾಡಿಕೊಳ್ಳೋದು. ಪ್ರಾರ್ಥನೆ, ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು, ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪ ಸಾತ್ವಿಕವಾದದ್ದು. ನೋಡಿ, ಇಲ್ಲಿ ನಿಮಗೆ ಬೇರೆ ಬೇರೆ ಗಡಿಯಾರ ಕಾಣ್ತಾ ಉಂಟು. ನಮ್ಮ ಪ್ರಭುಪಾದ ಆಚಾರ್ಯ, ಇಸ್ಕಾನ್ ಫೌಂಡರ್ ಆಚಾರ್ಯ ಪ್ರಭುಪಾದ ಅಂದ್ರೆ ಅವರು ಈ ಎಲ್ಲ ಕಾಂಟಿನೆಂಟ್ಗೆ 14 ಬಾರಿ ಹೋಗಿದ್ದಾರೆ. ಅಂದ್ರೆ 10 ವರ್ಷ 12 ವರ್ಷದಲ್ಲಿ. ಅದು ಮಿರಾಕಲ್, ನಮ್ಗೆ ಆಗ್ಲಿಕ್ಕಿಲ್ಲ. ಅಂದ್ರೆ ಪ್ರಭುಪಾದ ಒಮ್ಮೆ ಅಮೆರಿಕಾದಲ್ಲಿ ಇರ್ತಾರೆ, ನೆಕ್ಸ್ಟ್ ಕೆನಡಾದಲ್ಲಿ ಇರ್ತಾರೆ, ನೆಕ್ಸ್ಟ್ ಈ ಸೌತ್ ಆಫ್ರಿಕಾದಲ್ಲಿ, ನೆಕ್ಸ್ಟ್ ಯುರೋಪ್ ಅಲ್ಲಿ ಇರ್ತಾರೆ, ನೆಕ್ಸ್ಟ್ ಆಸ್ಟ್ರೇಲಿಯಾ ಇರ್ತಾರೆ, ನೆಕ್ಸ್ಟ್ ಭಾರತದಲ್ಲಿ ಇರ್ತಾರೆ. ಮತ್ತೆ ಅವರು ನಿತ್ಯ ಸಿದ್ಧ, ಅವ್ರ ದಿವಸದಲ್ಲಿ 2 ಗಂಟೆ ಮಾತ್ರ ಮಾಡ್ತಾ ಇದ್ದದ್ದು. ಈಗ ಎಂತ ಅಂದ್ರೆ ಅಮೆರಿಕದಲ್ಲಿ ಈಗ ಅವರು ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ, ಮತ್ತೆ ನೆಕ್ಸ್ಟ್ ಬೆಳಿಗ್ಗೆ ಅವರು ರೀಚ್ ಆಗ್ತಾರೆ ಭಾರತಕ್ಕೆ. ಶಿಷ್ಯರಿಗೆ ಎಂತ ಆಗ್ತದೆ ಅಂದ್ರೆ ಆ ನಿದ್ದೆ ಮಾಡದಿದ್ರೆ ಅವರಿಗೆ ಟೋಟಲ್ ಅಪ್ಸೆಟ್ ಆಗ್ತದೆ. ಅದೇ ಪ್ರಭುಪಾದ ಹಾಗೆ ಅಲ್ಲ. ಪ್ರಭುಪಾದಿಗೆ ಯಾವ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಅವರು ಅಂದ್ರೆ ಅಲ್ಲಿ ಟೈಮ್ಗೆ ಅವ್ರು ಸೆಟ್ ಆಗ್ತಾರೆ. ಶಿಷ್ಯರಿಗೆ ಆದ್ರೆ ಇಂಥ ಪ್ರಭುಪಾದಿಗೆ ಅಂದ್ರೆ ಪ್ರಭುಪಾದ ನಿದ್ದೆ ತಿನ್ನುವುದು ಯಾವ್ದಂದ್ರೆ ಅವರು ಟೋಟಲ್ ನಿದ್ದೆ ಸಿದ್ಧರು. ಹಾಗಾಗಿ ಶಿಷ್ಯರಿಗೆ ಇದು ಕಷ್ಟ ಆಗ್ತಾ ಇತ್ತು ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ. ಎಸ್, ಓಕೆ. ಈಗ ಆಶ್ರಮ, ವರ್ಣ ಮತ್ತೆ ಆಶ್ರಮದ ಬಗ್ಗೆ 42 ಸಮೋದಮಾಸ್ತಪ ಶೌಚಂ ಶಾಂತಿರ್ ಆರ್ಜವ ಏವಚ ಜ್ಞಾನ ವಿಜ್ಞಾನ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಶಾಂತಿ ಸ್ವಭಾವ, ಆತ್ಮಸಮಯ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ, ಈ ಸಹಜ ಗುಣದಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ನೋಡಿ, ಈ ಕಲಿಯುಗದಲ್ಲಿ ತುಂಬಾ ಒಂದು ತಪ್ಪು ಎಂತ ಅಂದ್ರೆ ನಾವು ಹುಟ್ಟಿನಿಂದ ಇನ್ನೊಬ್ಬನನ್ನು ತಿಳಿಯುವಂಥದ್ದು. ಕೃಷ್ಣ ಹೇಳುವುದಿಲ್ಲ. ಕೃಷ್ಣ ಹೇಳುವಂಥದ್ದು ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ಭವೇ ದ್ವಿಜ. ದ್ವಿಜ ಅಂದ್ರೆ ಟ್ವೈಸ್ ಬಾರ್ನ್, ಅವನಿಗೆ ಇನಿಷಿಯೇಷನ್ ಆಗುವಂಥದ್ದು, ದೀಕ್ಷೆ ಆಗುವಂಥದ್ದು. ಇದು ಹೇಗಂದ್ರೆ ಸಂಸ್ಕಾರ ಅಂದ್ರೆ ಜನ್ಮದಿಂದ ಬರುವುದಲ್ಲ. ನಾವೆಂತ ಹೇಳಿದ್ರೆ ನಾನು ಜನ್ಮದಲ್ಲಿ ಬ್ರಾಹ್ಮಣ, ನಾನು ಜನ್ಮದಲ್ಲಿ ಕ್ಷತ್ರಿಯ, ನಾನು ಜನ್ಮದಲ್ಲಿ ವೈಶ್ಯ, ನಾನು ಜನ್ಮದಲ್ಲಿ ಶೂದ್ರ. ಇದೆಲ್ಲ ತಪ್ಪು. ಜನ್ಮದಿಂದ ಅಲ್ಲ. ನೋಡಿ, ಬ್ರಾಹ್ಮಣ ಅಂದ್ರೆ ಈ ಸ್ವಭಾವ ಇರ್ಬೇಕು ಅವನಿಗೆ. ಶಾಂತಿ ಸ್ವಭಾವ, ಆತ್ಮಸಮಯ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ, ಈ ಸಹಜ ಗುಣಗಳು ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ಈ ಗುಣ ಇರ್ಬೇಕು. ಗುಣ ಇಲ್ಲದೆ ನಾನು ಬ್ರಾಹ್ಮಣದಲ್ಲಿ ಹುಟ್ಟಿದ್ದೇನೆ ಅಲ್ಲ, ಇದು ತಪ್ಪು, ಟೋಟಲ್ ರಾಂಗ್. ಗುಣ ಇರ್ಬೇಕು. ಕೃಷ್ಣ ಮಾಡಿದ್ದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದು ಹೇಗಂದ್ರೆ ಇದು ಜನ್ಮದಿಂದ ಅಲ್ಲ, ಇದು ಸಂಸ್ಕಾರದಿಂದ. ಹಿಂದಿನ ಕಾಲದಲ್ಲಿ ಹೇಗಿತ್ತಂದ್ರೆ ಒಂದು ಮಗುವನ್ನು ಗುರುಕುಲಕ್ಕೆ ಕಳಿಸುವಂಥದ್ದು, ಮತ್ತೆ ಗುರು ಡಿಸೈಡ್ ಮಾಡುವಂಥದ್ದು. ಅವನಿಗೆ ಬ್ರಾಹ್ಮಣ ಕ್ವಾಲಿಟಿ ಇದ್ರೆ ಅವ್ರು ಬ್ರಾಹ್ಮಣ, ಅವ್ರು ಕ್ಷತ್ರಿಯ ಕ್ವಾಲಿಟಿ ಇದ್ರೆ ಅವ್ರು ಕ್ಷತ್ರಿಯ, ವೈಶ್ಯ ಕ್ವಾಲಿಟಿ ಇದ್ರೆ ವೈಶ್ಯ, ಶೂದ್ರ ಕ್ವಾಲಿಟಿ ಇದ್ರೆ ಶೂದ್ರ. ಶೂದ್ರ ಕೂಡ ನೋಡಿ ಪ್ರಪಾದ ಹೇಳುವಂಥದ್ದು, ಇಂದಿನ ಶೂದ್ರರು ಹೈಲಿ ಕ್ವಾಲಿಫೈಡ್. ಯಾಕೆ ಹೈಲಿ ಕ್ವಾಲಿಫೈಡ್? ಯಾಕೆಂದ್ರೆ ಅವ ಈ ಮೂವರಿಗೆ ಸಹಾಯ ಮಾಡ್ಲಿಕ್ಕೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನಿಗೆ, ವೈಶ್ಯನಿಗೆ ಸಹಾಯ ಮಾಡ್ಲಿಕ್ಕೆ ಹೈಲಿ ಕ್ವಾಲಿಫೈಡ್. ಪ್ರಭುಪಾದ ಹೇಳ್ತಾರೆ ಈ ಕಲಿಯುಗದಲ್ಲಿ ಪ್ರಭುಪಾದ ಹೆಚ್ಚಿನ ಕ್ಲಾಸ್ ಅಲ್ಲಿ ಇರುವಂತದ್ದು ಪಂಚಮ, 5th ಕ್ಲಾಸ್ ಶೂದ್ರ. ಅಂದ್ರೆ ಆ ಟೈಮ್ಗೆ ಶೂದ್ರರೆಲ್ಲ 1st ಕ್ಲಾಸ್ ಶೂದ್ರ ಅಂತೆ, ಹೈಲಿ ಕ್ವಾಲಿಫೈಡ್. ಈಗ ಅಂತದಿಲ್ಲ. ಈಗೆಲ್ಲ 5th ಕ್ಲಾಸ್ ಶೂದ್ರ, ಕೆಲವೊಮ್ಮೆ ಪ್ರಭುಪಾದ 10th ಕ್ಲಾಸ್ ಶೂದ್ರ, ಕೆಲವೊಮ್ಮೆ 100 ಕ್ಲಾಸ್ ಶೂದ್ರ. ಅಂದ್ರೆ ಈ ನಾಯಿ ಮಾಂಸದವರು 100 ಕ್ಲಾಸ್ ಶೂದ್ರ, ಚಂಡಾಲ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ ಕಲೋ ಶೂದ್ರ ಸಂಭವ. ಹಾಗಾಗಿ ಇದನ್ನ ನಾವು ತಿಳಿಬೇಕು, ಜನ್ಮದಿಂದ ಅಲ್ಲ, ನಮ್ಮ ಸಂಸ್ಕಾರದಿಂದ. ಮತ್ತೆ 43 ಕ್ಷತ್ರಿಯ ಬಗ್ಗೆ ಹೇಳುವ, ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪಿ ಅಪಾಲೇನಾಂ ದಾನಂ ಈಶ್ವರ ಭಾವಶ್ಚ ಕ್ಷತ್ರಂ ಕರ್ಮ ಸ್ವಭಾವಜಂ. ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ, ಇವು ಕ್ಷತ್ರಿಯರಿಗೆ ಕೆಲಸ ಮಾಡೋದು ಸಹಜ ಗುಣಗಳು.
ಪ್ರಭುಪಾದ ಹೇಳ್ತಾರೆ ಈಗ ಬ್ರಾಹ್ಮಣ ಇಲ್ಲ ಒಂದು ಕೂಡ, ಕ್ಷತ್ರಿಯ ಕೂಡ ಇಲ್ಲ. ಈಗ ನಾವು ಎಂತ ಹೇಳಿಸ್ತೇವೆ, ಪೊಲಿಟಿಷಿಯನ್ ಕ್ಷತ್ರಿಯ ಇಲ್ಲ ಸರ್. ಯಾಕಂದ್ರೆ ನೋಡಿ, ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗ್ತಾವ. ಯುದ್ಧ ಆಗುವಾಗ ಇವ ಪೊಲಿಟಿಷಿಯನ್ ಎಂತ ಮಾಡುವಂತದ್ದು, ಡೆಲ್ಲಿಯಲ್ಲಿ AC ರೂಮ್ ಅಲ್ಲಿ ಟೀ ಕುಡಿತಾ ಬಿಸ್ಕೆಟ್ ತಿಂತ ಇರ್ತಾನೆ. ಇದು ಕ್ಷತ್ರಿಯ ಅಲ್ಲ. ಈಗ ನೋಡಿ, ಕುರುಕ್ಷೇತ್ರ ಯುದ್ಧ ಆಗುವಾಗ ಅಲ್ಲಿ ಮೊದಲ ಅಧ್ಯಾಯದಲ್ಲಿ ಯಾರ ಹೆಸರು ಬಂತು? ಅರ್ಜುನ, ಯುಧಿಷ್ಠಿರ, ಭೀಮ ಇವರ ಹೆಸರು ಬಂತು. ದುಶ್ಯದುಮ್ನ ಇವರ ಹೆಸರು ಬಂತು. ಮತ್ತೆ ಕೌರವ ಸೈಡ್ ಯಾರ ಹೆಸರು ಬಂತು? ದುರ್ಯೋಧನ, ಕರ್ಣ, ಭೀಷ್ಮ, ದ್ರೋಣ ಇವರ ಹೆಸರು ಬಂತು. ಎಲ್ಲಿಯಾದ್ರೂ ಸೈನಿಕರ ಹೆಸರು ಬಂದಿದ್ದ? ಅದೇ ರೀತಿ ಹೇಗಂದ್ರೆ ಯುದ್ಧ ಮಾಡುವಾಗ ಎದುರಲ್ಲಿ ಇರುವಂತದ್ದು ರಾಜ, ಅವರ ಸತ್ರ ಹೋಯ್ತು, ಯುದ್ಧ ಫಿನಿಶ್. ಆದ್ರೆ ಹೀಗಾಗೆಲ್ಲ ಆ ಸೋಲ್ಜರ್ಸ್ ಅವ್ರು ಯುದ್ಧ ಮಾಡುವಂತದ್ದು. ಯಾರು ಈ ಸೋ ಕಾಲ್ಡ್ ಪೊಲಿಟಿಷಿಯನ್ ಇದ್ದಾನೆ ಅವ ಎದುರು ಹೋಗಿ ಯುದ್ಧ ಮಾಡ್ಬೇಕು, ಅವ ಎದುರು ನಿಂತು ಮಾಡ್ಬೇಕು. ಹಾಗಾಗಿ ಕ್ಷತ್ರಿಯರಿಲ್ಲ. ನಾವು ಪ್ರಭುಪಾದ ಹೇಳ್ತಾರೆ ಸೋ ಕಾಲ್ಡ್ ಕ್ಷತ್ರಿಯ, ಹೆಸರಿಗೆ ಮಾತ್ರ ಕ್ಷತ್ರಿಯ. ಕ್ಷತ್ರಿಯ ಅಂದ್ರೆ ಅವ ಆ ದೇಶಕ್ಕೋಸ್ಕರ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಎಲ್ಲಿಯಾದ್ರೂ ಇದ್ದಾರೆ ಇವರು? ಇಲ್ಲ. ಮತ್ತೆ ಅವರಿಗೆ ಫಸ್ಟ್ ಆಫ್ ಆಲ್ ತುಂಬಾ ಏಜ್ ಕೂಡ ಆಗಿರ್ತದೆ. ಆಕ್ಚುಲಿ ಕ್ಷತ್ರಿಯ ಅಂದ್ರೆ 25 ವರ್ಷ ಆದ ಕೂಡಲೇ ಅವ್ರು ರಾಜ್ಯ ಮಾಡ್ಬೇಕು. ಈಗ ನೋಡಿ, ಎಲ್ಲ ನಮ್ಮ ಪೊಲಿಟಿಷಿಯನ್ ಅವರು 65+, ಅವರಿಗೆ ನಡಿಲಿಕ್ಕೆ ಆಗುದಿಲ್ಲ. ಒಂದು ರಾಜಕಾರಣಿ ಅಂತೂ ವೀಲ್ ಚೇರ್ ಅಲ್ಲಿ ಇದ್ರು. ಹಾಗಾಗಿ ಈ ರೀತಿ ಅಲ್ಲ, 94 ವರ್ಷ ತನಕ ಇದ್ರು. ಅದು ಅಲ್ಲ, ಯಂಗ್ ಪ್ರಾಯದಲ್ಲಿ, ಈಗ ಪರೀಕ್ಷಿತ್ ಮಹಾರಾಜ್ ಸಣ್ಣ ಪ್ರಾಯದಲ್ಲಿ ರೂಲ್ ಮಾಡ್ತಿದ್ರು. 25 ವರ್ಷ ಆದ ಒಳ್ಳೆವ ರೂಲಿಂಗ್ ತರುವಂಥದ್ದು. ಹಾಗಾಗಿ ಇದು ಕ್ಷತ್ರಿಯ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನಮ್ಮ ಈ ಸೋಕಾಲ್ಡ್ ಕ್ಷತ್ರಿಯರು ಹೆಸರಿಗೆ ಮಾತ್ರ, ಅವರಲ್ಲ ಕ್ಷತ್ರಿಯ. ಹಾಗಾಗಿ ಕ್ಷತ್ರಿಯ ಕೂಡ ಇಲ್ಲ. ನೆಕ್ಸ್ಟ್, ವೈಶ್ಯ ಮತ್ತೆ ಶೂದ್ರ. ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚಾರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಇತರ ಕೃಷಿ ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ, ಶ್ರಮ ಸೇವೆ ಇವು ಶೂದ್ರರಿಗೆ ಸಹಜವಾದ. ನೋಡಿ, ಈಗ ಹೆಚ್ಚಿನವರು, ನಾನು ಕೂಡ ಅಗ್ರಿಕಲ್ಚರ್ ಮಾಡ್ತಾ ಇದ್ದೇನೆ. ಎಂತ ಅಗ್ರಿಕಲ್ಚರ್ ಅಂದ್ರೆ, ಜನರು ಈ ಕಾಫಿ, ಟೀ ಮತ್ತೆ ಅರೆಕ್ನೆಟ್ ಇದು ಅಗ್ರಿಕಲ್ಚರ್ ಹೇಳ್ತಾರೆ. ಸರ್, ಇದು ಅಗ್ರಿಕಲ್ಚರ್ ಅಲ್ಲ. ಕಾಫಿ, ಟೀ ಅನ್ನೋದು ನಮ್ಮ ಭಾರತದಲ್ಲಿ ಇದ್ದೇ ಇರಲಿಲ್ಲ, ಈ ಬ್ರಿಟಿಷರ್ ತಂದದ್ದು. ಇದು ಅಗ್ರಿಕಲ್ಚರ್ ಅಲ್ಲ. ಅಗ್ರಿಕಲ್ಚರ್ ಅಂದ್ರೆ ನಾವು ಧಾನ್ಯ ಮತ್ತೆ ಈ ರೈಸ್ ಇದನ್ನೆಲ್ಲ ನಾವು ಇದು ಮಾಡ್ಬೇಕು, ಮತ್ತೆ ವೆಜಿಟೇಬಲ್ಸ್, ಮತ್ತೆ ಗೋರಕ್ಷ, ಹಸುವಿನ ಪ್ರಾಡಕ್ಟ್. ಹಸುವನ್ನು ಕಡಿತಾ ಇದ್ದಾರೆ. ಪ್ರಭುಪಾದ ಹೇಳಿದ್ರೆ ಹಸುವಲ್ಲಿ ತುಂಬಾ ಪ್ರಾಡಕ್ಟ್ ಉಂಟಂತೆ. ಹಸುವಿನ ಸೆಗಣಿ ಕೂಡ ಪ್ಯೂರ್, ಅದು ಕೂಡ ವೇಸ್ಟ್ ಅಲ್ಲ. ಹಾಗಾಗಿ ಕೃಷಿ ಗೋರಕ್ಷ ಇದನ್ನು ಮಾಡ್ತಾ ಇಲ್ಲ. ಹಾಗೆ ಸರಿಯಾದ ವೈಶ್ಯ ಇಲ್ಲ. ಮತ್ತೆ ಅದನ್ನು ನಾವು ವಾಣಿಜ್ಯ ಮಾಡ್ಬೇಕು, ಸೇಲ್ ಮಾಡ್ಬೇಕು. ಶೂದ್ರ ಅಂದ್ರೆ ಶ್ರಮ ಮತ್ತೆ ಸೇವೆ. ನೋಡಿ, ಈಗ ಸೇವೆ ಭಾವ ಯಾರಿಗೂ ಇಲ್ಲ, ಹಾಗಾಗಿ ಶೂದ್ರ ಕೂಡ ಇಲ್ಲ. ಹಾಗಾಗಿ ಇದು 4 ಕೂಡ ಇಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇಲ್ಲ. ಮತ್ತೆ ಎಲ್ಲಿ ಶಾಂತಿ ಸಿಗುವಂಥದ್ದು? ಈ UN, ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್, ಅದು ಶಾಂತಿಗೆ ಟ್ರೈ ಮಾಡ್ತಾ ಇದೆ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಈ 4 ವರ್ಣ 4 ಆಶ್ರಮ ಎಲ್ಲಿ ಇಲ್ಲವೋ ಅಲ್ಲಿ ಶಾಂತಿ ಇಲ್ಲ. ಇದು ಬರ್ಬೇಕು. ಯಥಾ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಂ ಇದಂ ತತಂ ಸ್ವಕರ್ಮಣಾತಂ ಅಭ್ಯರ್ಚ ಸಿದ್ಧಿಂ ವಿಂದಂತಿ ಮಾನವ. ಪ್ರಭು ಸರ್ವಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನ ಸಿದ್ಧಿಯನ್ನು ಪಡೆಯಬಹುದು. ನೋಡಿ, ಈಗ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಇದು ಎಂತ ಅಂದ್ರೆ, ಕೃಷ್ಣ ಯಾಕೆ ಮಾಡಿದಂದ್ರೆ ಅವರವರ ಈ ಎಂತ ಹೇಳುದು ಸ್ವಭಾವ ಪ್ರಕಾರ ಅವರು ಕೃಷ್ಣನನ್ನು ಪೂಜೆ ಮಾಡಲಿಕ್ಕೆ. ಸೆಂಟ್ರಲ್ ಕೃಷ್ಣ. ಆದ್ರೆ ನಾವು ಈಗ ಅದನ್ನು ಮರ್ತು ಬಿಟ್ಟಿದ್ದೇವೆ. ಕೃಷ್ಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾಕೆ ಮಾಡಿದ್ದು? ಕೃಷ್ಣನನ್ನು ಗ್ಲೋರಿಫೈ ಮಾಡಲಿಕ್ಕೆ. ಜನರಿಗೆ ಅದು ಗೊತ್ತಿಲ್ಲ. ಶ್ರೇಯ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವಾನುಶ್ರಿತ ಸ್ವಭಾವ ನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಿಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಿಧಿಸಿದ ಕರ್ತವ್ಯ ಮಾಡಿದಾಗ ಪಾಪಗಳ ಪ್ರತಿಕ್ರಿಯೆ ಆಗುವುದಿಲ್ಲ. ಎಂತಂದ್ರೆ, ಇಲ್ಲಿ ನೋಡಿ, ಈ ಮರ ಹತ್ತಲಿಕ್ಕೆ ಹೇಳ್ತಾ ಇದ್ದಾನೆ, ಆನೆಗೆ ಹೇಳ್ತಿದ್ದಾನೆ, ಮತ್ತೆ ಈ ಬೇರೆಲ್ಲ ಪ್ರಾಣಿಗಳಿಗೆ ಹೇಳ್ತಿದ್ದಾನೆ, ಮೀನಿಗೆ ಕೂಡ ಹೇಳ್ತಾ ಇದ್ದಾನೆ. ಮಂಗನಿಗೆ ಹತ್ಬಹುದು, ಉಳಿದವರಿಗೆ ಆಗ್ತದ? ಇಲ್ಲ. ಹಾಗಾಗಿ ಈಗ ಕ್ಷತ್ರಿಯ ಅಂತ ಬ್ರಾಹ್ಮಣ ಅಂತ ಯಾರು ಕೆಲಸ ಮಾಡ್ತಿದ್ದಾರೆ ಅವನಿಗೆ ಆ ಕ್ವಾಲಿಫಿಕೇಶನ್ ಇಲ್ಲ. ಪ್ರಭುಪಾದ ಹೇಳಿದ್ರೆ ಯಾರಿಗೆ ಕ್ವಾಲಿಫಿಕೇಶನ್ ಇದ್ದು ಅವ ಆಗ್ತಾನೆ, ಆಗ ಅದರಲ್ಲಿ ತುಂಬಾ ರಿಸಲ್ಟ್ ಬರ್ತದೆ. ಈಗ ರಿಸಲ್ಟ್ ಯಾಕೆ ಬರುವುದಿಲ್ಲ ಭಾರತದಲ್ಲಿ? ಯಾಕೆಂದ್ರೆ ಅವನಿಗೆ ಅರ್ಹತೆ ಇಲ್ಲ.
ಕ್ಷತ್ರಿಯ ಆಗ್ಬೇಕಿದ್ರೆ ಅವ್ರು ಕ್ಷತ್ರಿಯ ಕ್ವಾಲಿಟಿ ಇರ್ಬೇಕು, ಅವನು ಕ್ಷತ್ರಿಯ ಕ್ವಾಲಿಟಿ ಇಲ್ಲ. ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ಕ್ವಾಲಿಟಿ ಇರ್ಬೇಕು, ವೈಶ್ಯ ಅಂದ್ರೆ ವೈಶ್ಯ ಕ್ವಾಲಿಟಿ ಇರ್ಬೇಕು, ಶೂದ್ರ ಅಂದ್ರೆ ಶೂದ್ರ ಕ್ವಾಲಿಟಿ ಇರ್ಬೇಕು. ಆಗ ಅವನಿಗೆ ಆ ಕೆಲಸದಲ್ಲಿ ತುಂಬಾ ರಿಸಲ್ಟ್ ತರಬಹುದು. ಅಗ್ನಿ ಹೊಗೆಯಿಂದ ಆವೃತವಾದಂತಹ ಪ್ರತಿಯೊಂದು ಪ್ರಯತ್ನವು ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನಾದ ಅರ್ಜುನನೇ ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದರೂ ಅದನ್ನು ಬಿಡಬಾರದು. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನಾಕಾಂಕ್ಷತಿ ಸಮಾ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಂ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವನು ಕೂಡಲೇ ಪರಮ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನು ಬಯಸುವುದಿಲ್ಲ. ಅವನು ಎಲ್ಲಾ ಜೀವಿಗಳ ಒಂದೇ ಸಮಾನ ಕಾಣ್ತಾನೆ. ಇಂಥದ್ದೆಲ್ಲ ಅವನು ತನ್ನ ಪರಿಶೋಧ ಭಕ್ತಿಯನ್ನು ಸೇವೆ ಮಾಡ್ತಾನೆ. ನೋಡಿ, ಈ ಬ್ರಹ್ಮಭೂತ ಅಂದ್ರೆ ನಾವು ದೇಹ, ನನ್ನ ಆತ್ಮ, ನಾವು ಆ ಲೆವೆಲ್ಗೆ ಬಂದ ಮೇಲೆ ನಾವು ತುಂಬಾ ಖುಷಿಯಾಗಿರ್ತೇವೆ, ಪ್ರಸನ್ನ ಆತ್ಮ ಆಗ್ತೇವೆ. ನಾ ಶೋಚತಿ ನಾಕಾಂಕ್ಷತಿ. ಶೋಚತಿ ಅಂದ್ರೆ ಈಗ ಸಪೋಸ್ ನಾನು ನಿಮ್ಮ ಹತ್ರ ಡೊನೇಷನ್ ಕೇಳಿದ್ದೇನೆ ದೇವಸ್ಥಾನಕ್ಕೆ, ಜಾಗಕ್ಕೆ, ಈ ದೇವಸ್ಥಾನ ಕಟ್ಟಲಿಕ್ಕೆ. ನೀವೀಗ ಇದರಲ್ಲಿ ಯಾರಾದ್ರೂ 1 ಕೋಟಿ ಕೊಟ್ರಿ, ಇವತ್ತು ಕೊಟ್ಟ ಮೇಲೆ ನಾಳೆ ನೀವು ನನಗೆ ಹೇಳ್ತೀರಿ, ಸರ್ ಅದು ನಾನು ನನ್ನ ಮನೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಉಂಟು, ಅದು ನಾನು ಮನೆಗೆ ಇಟ್ಟದ್ದು, ಅದನ್ನು ರಿಟರ್ನ್ ಕೊಡಿ ಅಂತ. ಆಗ ನಾನು ಕೊಡುವಂಥದ್ದು. ನೀವು ಕೊಡುವಾಗ 1 ಕೋಟಿ ಕೊಡುವಾಗ ನಾನು ನನಗೆ 1 ಕೋಟಿ ಸಿಕ್ತ ಅಂತ ನಾನು ಶೋಚತಿ ಇಲ್ಲ. ಮತ್ತೆ ನೀವು ಅದನ್ನು ಕೇಳುವಾಗ ನಾನು ನಂದು 1 ಕೋಟಿ ಹೋಯ್ತಲ್ಲ ಬೇಜಾರದಿಲ್ಲ ಅಂದ್ರೆ ಸೇಮ್. ಇದಕ್ಕೆ ಹೇಳುವಂಥದ್ದು ಬ್ರಹ್ಮಭೂತ ಸ್ಟೇಜ್. ಬ್ರಹ್ಮಭೂತದಲ್ಲಿ ಅವನಿಗೀಗ ಹೋದ್ರೆ ಅವ ಬೇಜಾರು ಮಾಡುವುದಿಲ್ಲ, ಸಿಕ್ಕಿದ್ರೆ ಖುಷಿ ಪಡುವುದಿಲ್ಲ. ಸಮಾ ಸರ್ವೇಷು ಭೂತೇಶು, ಎಲ್ಲ ಜೀವಿಗಳು ಒಂದೇ ತರ ನೋಡುವಂಥದ್ದು. ಆದ್ರೆ ಕಲಿಯುಗದಲ್ಲಿ ಈಗೆಲ್ಲ ನಾವು ಒಂದು ಜೀವಿಯನ್ನು ಮುದ್ದು ಮಾಡುವಂಥದ್ದು, ಇನ್ನೊಂದನ್ನು ಕೊಲ್ಲುವಂಥದ್ದು, ಈ ರೀತಿ ಮಾಡಬಾರ್ದು, ಸೇಮ್ ನೋಡ್ಬೇಕು. ಮದ್ಭಕ್ತಿ ಲಭತೆ ಪರಂ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ಯಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತತ್ ಅನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಂ ಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಹುದು. ನೋಡಿ, ಭಕ್ತಿ ಸೇವೆಯಿಂದ ಮಾತ್ರ ಆಗ್ತದೆ. ಇಂತಹ ಭಕ್ತಿಯಿಂದ ಮನುಷ್ಯನು ತನ್ನ ಪೂರ್ಣ ಪ್ರಜ್ಞೆ ಪಡೆದಾಗ ಭಗವದ್ಧಾಮನ್ ಪ್ರವೇಶಿಸುವಲ್ಲ, ಗೋಲೋಕಕ್ಕೆ ನಮಗೆ ಹೋಗ್ಲಿಕ್ಕೆ ಎಂಟ್ರಿ ಸಿಗ್ತದೆ. ಸರ್ವಕರ್ಮಾಣಿ ಅಪಿ ಸದಾ ಕುರ್ವಾನ್ ಮದ್ ವಯಾಶ್ರಯ ಮತ್ ಪ್ರಸಾದತ್ ಆವಾಪನೋತಿ ಶಾಶ್ವತಂ ಪದಂ ಅವ್ಯಯಂ. ನನ್ನ ಪರಿಶುದ್ಧ ಭಕ್ತನು ಎಲ್ಲಾ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆ ತನ್ನ ಕೃಪೆಯಿಂದ ಶಾಶ್ವತವಾದ ಅವ್ಯವನಾದ ನಿವಾಸವನ್ನು ಸೇರುತ್ತಾನೆ. ನೋಡಿ, ಯಾವುದೇ ಕೆಲಸ ಮಾಡಿದ್ರು ಕೂಡ ಕೃಷ್ಣನ ರಕ್ಷಣೆ ಇರ್ತಾನೆ. ಯಾವ ಕೃಷ್ಣನ ಭಕ್ತ, ಮತ್ತೆ ಅವ ಕೃಷ್ಣ ನಿವಾಸಕ್ಕೆ ಸೇರ್ತಾನೆ. ನೋಡಿ, ಇಲ್ಲಿ ಒಂದು ಈ ಬ್ಯೂಟಿಫುಲ್ ಇದು ನೋಡಿ, ಎಲ್ಲರೂ ಖುಷಿಯಲ್ಲಿದ್ದಾರೆ. ಇವರೆಲ್ಲ ಕೋಟ್ಯಾಧಿಪತಿಗಳು ಎಲ್ಲವನ್ನು ಬಿಟ್ಟು ಕೃಷ್ಣ ಪ್ರಭುಪಾದಿಗೆ ಬಂದಿದ್ದಾರೆ. ಅವ್ರಿಗೇನು ಕಡಿಮೆ ಇರಲಿಲ್ಲ. ಆದ್ರೆ ಅವ್ರು ಹೇಳ್ತಾರೆ, ನಮ್ಗೆ ಒಂದೇ ಒಂದು ಕಡಿಮೆ ಇದ್ದದ ಅಂದ್ರೆ ಮನೆಯಲ್ಲಿ ನಮ್ಗೆ ಪ್ರೀತಿ ಸಿಗ್ಲಿಲ್ಲ. ಎಲ್ಲರೂ ತುಂಬಾ ರಿಚ್. ಅಮೆರಿಕದಲ್ಲಿ ಪ್ರಭುಪಾದ ಹೋಗುವಾಗ ಎಲ್ಲ ಇವರು ಅಂದ್ರೆ ಶ್ರೀಮಂತರ ಮಕ್ಕಳು, ತಂದೆಲ್ಲ ಬಿಲಿಯನೇರ್ ಆಗಿದ್ರು. ಆದ್ರೆ ಎಲ್ಲವನ್ನು ಬಿಟ್ಟು ಕೃಷ್ಣನ ಸೇವೆಗೆ ಬಂದರು. ಅವ್ರು ಹೇಳ್ತಾರೆ, ಪ್ರಭುಪಾದ್ ನಮ್ಗೆ ಆ ಖುಷಿ ಕೊಟ್ರು. ಹಾಗಾಗಿ ನಾವು ಪ್ರಭುಪಾದಿಗೆ ಎಷ್ಟು ಅಂದ್ರೆ ನಾವು ಈಗ ಋಣಿ, ನಾವು ಅವರಿಗೆ ನಮ್ಮ ಋಣವನ್ನು ಅವರಿಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎಷ್ಟು ನಾವು ಕೊಟ್ಟರು ಕೂಡ ಸಾಲದು, ಅಷ್ಟು ನಮ್ಗೆ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ನೋಡಿ, ಈಗ ಎಂತಂದ್ರೆ ಪ್ರಭುಪಾದ ಈ ಭಾರತಕ್ಕೆ ಈ ಹೆಂಗಸರನ್ನ ದೇವರನ್ನು ತರುವಾಗ ಈ ಭಾರತದವರು ರಿವೋಲ್ಟ್ ಆದ್ರು. ಎಂತ ರಿವೋಲ್ಟ್ ಆದ್ರು? ನೀವು ಹೆಂಗಸರಿಗೆ ಹೇಗೆ ಕೊಟ್ರಿ ಕೃಷ್ಣ ಪ್ರಜ್ಞೆ, ಇದು ನೀವು ಕೊಡಬಾರ್ದಿತ್ತು. ಪ್ರಭುಪಾದ ಹೇಳ್ತಾರೆ, ನೀವು ದೇಹದ ಭಾವನೆಯಲ್ಲಿ ಇದ್ದೀರಿ. ನಾನು ಸ್ತ್ರೀ, ನಾನು ಪುರುಷ, ನಾನು ಅಮೆರಿಕ, ನಾನು ಭಾರತೀಯ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ಇದೆಲ್ಲ ದೇಹದ ಭಾವನೆ. ಆತ್ಮಕ್ಕೆ ಇದು ಯಾವುದೂ ಇಲ್ಲ ಪ್ರಭುಪಾದ ಹೇಳ್ತಾರೆ. ಮತ್ತೆ ಅವರು ಸುಮಾರು ನೋಡಿ, ಪ್ರಭುಪಾದ ಎಂತ ಮಾಡಿದ್ದಾರೆ ಅಂದ್ರೆ ಅವರಿಗೆ ಕೂಡ ಹೆಂಗಸರಿಗೆ ಕೃಷ್ಣ ಪ್ರಜ್ಞೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇವರು ದೂರ ಇದ್ದಾರೆ, ಒಟ್ಟಿಗಿಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಉಂಟು. ಆದ್ರೆ ಅವರು ಕೂಡ ನೋಡಿ ಅನ್ಲಿಮಿಟೆಡ್ ಖುಷಿಯಲ್ಲಿ ಇದ್ದಾರೆ. ಈ ಖುಷಿಯನ್ನು ಪ್ರಭುಪಾದ ಕೊಟ್ಟಿದ್ದಾರೆ. ಇದು ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ಖುಷಿಯನ್ನು ಪ್ರಭುಪಾದ ಕೊಟ್ಟಿದ್ದಾರೆ. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದ ತರಿಷ್ಯಸಿ ಅತಾಚೆ ತ್ವಾಂ ಅಹಂಕಾರ ನಾಶೋಷಸಿ ವಿನಕ್ಷಸಿ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಯಾವಾಗ ಕೃಷ್ಣ ಪ್ರಜ್ಞೆ ಬರ್ತದೆ ಮತ್ತೆ ಬದ್ಧ ಜೀವನದ ಎಲ್ಲ ಅಡ್ಡಿಗಳು ನಿವಾರಿಸ್ತದೆ. ಆದ್ರೆ ನೀನು ಇಂಥ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ, ನೋಡಿ ಕೃಷ್ಣನ ಪ್ರಜ್ಞೆ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದ್ರೆ, ಕೃಷ್ಣನ ಮಾತನ್ನು ನಾವು ಕೇಳದೆ ಹೋದ್ರೆ
ಮುಳುಗಿ ಹೋಗ್ತೀಯಾ, ಅದೋ ಗಚ್ಚಂತಿ ತಾಮಸ, ನಾವು ಒಳಗೆ ಹೋಗ್ತೇವೆ. ಹಾಗೆ ದಯವಿಟ್ಟು ನಾವು ಕೃಷ್ಣ ಹೇಳಿದಾಗೆ ಮಾಡ್ಬೇಕು. ಕೃಷ್ಣನ ಹೇಳಿದ ನಾವು ಹೇಳುದಲ್ಲ, ನಾವು ಮುಳುಗಿ ಹೋಗ್ತೇವೆ ಅಂತೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ಮಾಡಿದ್ರೆ ನಾವು ಮುಳುಗಿ ಹೋಗ್ತೇವೆ. ಈಶ್ವರ ಸರ್ವಭೂತಾನ ಹೃದ್ದೇಶು ಅರ್ಜುನ ತಿಷ್ಠತಿ ಬ್ರಹ್ಮಯಾನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯೆಯ. ಅರ್ಜುನನೇ ಪರಮ ಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿ ಇದ್ದಾನೆ, ಐಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತಿರುವಂತೆ ಇರುವ ಎಲ್ಲ ಜೀವನ ತಿರುಗಾಟವನ್ನು ನಿರ್ಧರಿಸುತ್ತಾನೆ. ಈ ಬೇರೆ ಬೇರೆ ಸಂಸ್ಥೆಯವರು ಲಾಸ್ಟ್ ಈ ಬ್ಯಾಚಲ್ಲಿ ಕೂಡ ಹೇಳಿದ್ದಾರೆ, ಅಂದ್ರೆ ಇಲ್ಲಿ 2 ಐಬ್ರೋಸ್ ಮಧ್ಯದಲ್ಲಿ ಇದ್ದಾನೆ. ಯಾರು? ಪರಮಾತ್ಮ, ಆತ್ಮ ಮತ್ತು ಪರಮಾತ್ಮ. ಇಲ್ಲ ಸರ್, ಆತ್ಮ ಮತ್ತು ಪರಮಾತ್ಮ ಇರುವಂತದ್ದು ಹೃದಯ ಭಾಗದಲ್ಲಿ, ಹೃದಯೇಶು. ಕೃಷ್ಣ ಹೇಳಿದ, ನಾವು ಕೃಷ್ಣನ ಮಾತು ಕೇಳ್ಬೇಕು. ಯಾರ್ಯಾರು ಬೋಗಸ್ ಗುರುಗಳು ಹೇಳಿದ ಮಾತಲ್ಲ, ಕೃಷ್ಣ ಹೇಳಿದ ಮಾತನ್ನು ಕೇಳ್ಬೇಕು. ಅರ್ಜುನ ಪರಮಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿ ಇದ್ದಾನೆ, ಐಕ ಶಕ್ತಿ ಮಾಡಿದ ಯಂತ್ರದಲ್ಲಿ ಕುಳಿತಿರುವಂತೆ ಇರುವ ಎಲ್ಲಾ ಜೀವಗಳು ತಿರುಗಾಟವನ್ನು ನಿರ್ವಹಿಸಿದ್ದಾನೆ. ಹಾಗಾಗಿ ಪರಮಾತ್ಮ ಎಲ್ಲಿದ್ದಾನೆ ಅಲ್ಲಿ ಆತ್ಮ ಕೂಡ ಇದ್ದಾನೆ, ಬೇರೆ ಜಾಗ ಅಲ್ಲ. ಹಾಗೆ ದಯವಿಟ್ಟು ತಿಳ್ಕೊಳ್ಳಿ, ನಾವು ಕೃಷ್ಣನ ಮಾತನ್ನು ಕೇಳ್ಬೇಕು, ಈ ಬೋಗಸ್ ಸೋಕಾಲ್ಡ್ ಗುರುಗಳ ಮಾತಲ್ಲ. ತ್ವಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ ಪ್ರಸಾದತ್ ಪರಮಂ ಶಾಂತಿಂ ಸ್ಥಾನಂ ಪ್ರಾಪ್ಯ ಶಾಶ್ವತಂ. ಭಾರತ ವಂಶದ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ನಾವು ನೋಡಿ ಕೃಷ್ಣನಿಗೆ ಸಂಪೂರ್ಣ ಶರಣಾಗತರಾಗಬೇಕು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು ಪರಮವು ಶಾಶ್ವತ ಆದ ಸ್ಥಾನವನ್ನು ಪಡೆಯುತ್ತೀಯ. ಕೃಪೆಯಿಂದ ಬರುವಂತ ನಮ್ಗೆ, ನಮ್ಮ ಈ ಎಂತಂದ್ರೆ ನಾವು ಹೇಳ್ತೇವೆ ನಾನು ಇಷ್ಟು ಭಕ್ತಿ ಮಾಡಿದೆ ಅಲ್ಲ, ಕೃಪೆಯಿಂದ. ನಾವು ಎಷ್ಟೇ ಭಕ್ತಿ ಮಾಡಿದ್ರು ಆದ್ರೆ ನಮ್ಗೆ ಕೃಪೆ ಇಲ್ಲದೆ ನಮ್ಗೆ ಸಿಗುವುದಿಲ್ಲ. ಎಸ್ ನೋಡಿ, ಜಗನ್ನಾಥ ಬರೀದು. ಆಗ ಕಲಿಯುಗಕ್ಕೆ ಜಗನ್ನಾಥನ ನಾವು ಪೂಜೆ ಮಾಡ್ಬೇಕು. ಇದೀತೆ ಜ್ಞಾನಂ ಆಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ ವಿಮರ್ಶೇತ್ಯಾತ್ ಅಶೇಷೇನ ಯಥಾ ಇಚ್ಛಸಿ ತಥಾ ಕುರು. ಹೀಗೆ ನಿನಗೆ ಗುಹ್ಯತಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಕೃಷ್ಣ ಹೇಳುವಂತದ್ದು ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಿಂದ ಮಾಡು. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಸರಿಯಾದ ಟೀಚರ್. ಯಾಕೆಂದ್ರೆ ಇಷ್ಟೆಲ್ಲ ಹೇಳಿದ ಮೇಲೆ ಟೋಟಲ್ ಅರ್ಜುನಿಗೆ ಬಿಟ್ಟಿದ್ದಾನೆ. ನಿಮಗೆ ಫೋರ್ಸ್ ಮಾಡುದಿಲ್ಲ, ಇದರ ಮೇಲೆ ಹೇಳಿದ್ದೇನೆ, ಸರಿಯಾಗಿ ನಾನು ವಿಮರ್ಶೆ ಮಾಡು, ಮತ್ತೆ ನಿನ್ನ ಇಷ್ಟದಿಂದ ನೀನು ಮಾಡು. ಈಗ ಅರ್ಜುನ ಅಂತ ಹೇಳ್ತಾನೆ ನೋಡುವ. ಅರ್ಜುನ ಉವಾಚ ನಷ್ಟ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಮಯ ಅಚ್ಯುತ ಸ್ಥಿತೋ ಅಸ್ಮಿ ಗತ ಸಂದೇಹ ಕರಿಷೇ ವಚನಂ ತವ. ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ನನ್ನ ಮೋಹ ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಲ್ಲಿದ್ದೇನೆ. ನನ್ನ ಸಂದೇಹಗಳು ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆ ಅಂತ ನಡೆಯಲು ಸಿದ್ಧನಾಗಿದ್ದೇನೆ. ಪ್ರಭುಪಾದ ಹೇಳ್ತಾರೆ, ಅರ್ಜುನ ಕೂಡ ಸರಿಯಾದ ಶಿಷ್ಯ. ಯಾಕಂದ್ರೆ ಕೃಷ್ಣ ಹೇಳಿದಾಗೆ ಮಾಡ್ಲಿಕ್ಕೆ ಸಿದ್ಧನಿದ್ದಾನೆ. ಟೀಚರ್ ಕೂಡ ಸರಿಯಾದ ಟೀಚರ್, ಸ್ಟೂಡೆಂಟ್ ಕೂಡ ಸರಿಯಾದ ಸ್ಟೂಡೆಂಟ್. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೇಷ ಸತ್ಯಂ ತೇ ಪ್ರತಿಜಾನೋ ಪ್ರಿಯೋ ಅಸಿಮೆ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು, ನನಗೆ ನಮಸ್ಕರಿಸು, ಆಗ ನೀನು ನಿಶ್ಚಯವಾಗಿ ನನ್ನ ಬಳಿಗೆ ಬರುತ್ತೀಯ. ಕೃಷ್ಣ ಹೇಳುವುದು 4 ವಿಷಯ. ನನ್ನನ್ನು ಚಿಂತಿಸು, ಭಕ್ತನಾಗು, ಪೂಜಿಸು, ನನಗೆ ನಮಸ್ಕರಿಸು. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ರಿಂದ ನಿನಗೆ ಈ ಭರವಸೆ ಕೊಡ್ತೇನೆ. ಕೃಷ್ಣ ಸ್ನೇಹಿತ, ಹಾಗಾಗಿ ಇದನ್ನು ಹೇಳ್ತಾ ಇದ್ದೆ ನೋಡಿ. ಇದು ನಮ್ಮ ಇಸ್ಕಾನ್ ರಾಧಗೋವಿಂದ. ಆ ರಾಧಗೋವಿಂದ ನಿಮ್ಗೆಲ್ಲರಿಗೂ ಅನ್ಲಿಮಿಟೆಡ್ ಕೃಪೆ ಕೊಡ್ಲಿ ಅಂತ ನಾನು ಬೇಡ್ತಾ ಇದ್ದೇನೆ. ಹರೇ ಕೃಷ್ಣ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷೇಶಾಮಿ ಮಾ ಶುಚ. ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನ ಎಲ್ಲ ಪಾಪಗಳನ್ನು ಮುಕ್ತನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ನೋಡಿ, ನಾವು 100% ಶರಣಾಗತರಾಗಬೇಕು. ಮತ್ತೆ ಕೃಷ್ಣ ಎಂತ ಮಾಡ್ತಾನೆ, ನಮ್ದು ಎಷ್ಟೇ ಪಾಪ ಇದ್ರು ಕೂಡ ಕೃಷ್ಣ ಅದನ್ನು ನಲ್ಲಿಫೈ ಮಾಡ್ತಾನೆ. ಅದು ನಮ್ಗೆ ಈ 100% ಶರಣಾಗತಿ ಆಗ್ಲಿಕ್ಕೆ ಆಗುದಿಲ್ಲ. ನಾವು ಹೇಳ್ತೇವೆ, ನಾನು ಕೃಷ್ಣನ ಕೂಡ ಶರಣಾಗತಿ. ಎಷ್ಟು ಶರಣಾಗತಿ? ಸ್ವಲ್ಪ 1%. ಮತ್ತೆ 99% ನಾನು ಇಂದ್ರಿಯ ಸುಖ ಮಾಡ್ತೇನೆ, ಸ್ವಲ್ಪ ಮಾಡ್ತಾನೆ ಕೃಷ್ಣ ಶರಣ. ಆಗಿಲ್ಲ 100% ಮಾಡಿದ್ರೆ ಕೃಷ್ಣ ಎಲ್ಲ ಪಾಪಗಳನ್ನು ನಮಗೆ ಮುಕ್ತನಾಗಿ ಮಾಡ್ತಾನೆ. ಇದಂ ದೇನಾದ ಭಗಾಶಾಯ ನಾ ಭಕ್ತಾಯ ಕದಾಚನ ನಾ ಚ ಶುಶ್ರೂಷವೇ ವಾಚ್ಯಂ ನಾ ಚ ಮಾಂ ಯೋ ಅಭ್ಯಾಶ್ಯುತಿ. ತಪಸ್ಸು ಮಾಡದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆ ನಿರತನಾದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ನನ್ನ ವಿಷಯದ ಅಸೂಯೆ ಪಡುವವನಿಗೆ ಹೇಳಬಾರದು. ನೋಡಿ, ಈಗ ಎಂತಂದ್ರೆ ನೀವೆಲ್ಲ ಶ್ರದ್ಧೆ ಇಟ್ಕೊಂಡು ಬಂದಿದ್ದೀರಿ, ನಿಮ್ಗೆ ಹೇಳ್ತಾ ಇದ್ದೇವೆ. ಆದ್ರೆ ಈ ಯಾರಿಗೆ ಶ್ರದ್ಧೆ ಇಲ್ಲ ಆ ಭಕ್ತನ ನಾವು ಇದನ್ನು ಹೇಳುವುದಿಲ್ಲ. ಯಾಕಂದ್ರೆ ಅವನಿಗೆ ಕೃಷ್ಣ ಮೇಲೆ ಅಸೂಯೆ ಇರ್ತದೆ, ಅವ್ರು ನಂಬುದಿಲ್ಲ. ಹಾಗಾಗಿ ಅವರಿಗೆ ನಾವು ಹೇಳುವುದಿಲ್ಲ.
ಯಾ ಇದಂ ಪರಮಂ ಗುಹ್ಯಾಮ ಮದ್ಭಕ್ತೇಷು ಅಭಿದಶ್ಯತಿ ಭಕ್ತಿಮಯಿ ಪರಂ ಕೃತ್ವ ಮಾಂ ಏವೈಷದ ಸಂಶಯ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ಯಾರು ಈ ಭಗವದ್ ಮೆಸೇಜ್ ಅನ್ನು ಹೇಳ್ತಾರೆ ಅವನಿಗೆ ಎಂತಾಗ್ತದೆ? ಪರಿಶುದ್ಧ ಭಕ್ತಿ ಸೇವೆ ಮಾಡುವ ಅವಕಾಶ ಸಿಗ್ತದೆ. ಮತ್ತೆ ಲಾಸ್ಟಿಗೆ ಕೃಷ್ಣನ ಗೋಲೋಕಕ್ಕೆ ಹೋಗ್ತಾನಂತೆ. ಇದು ಪ್ರಭುಪಾದ್ ನಾವಲ್ಲ, ನಾವು ಅವರ ಆಜ್ಞೆಯಲ್ಲಿ ಕೆಲಸ ಮಾಡುವಂಥದ್ದು. ನಚ ತಸ್ಮಾತ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯ ಕೃತ್ತಮ ಭವಿತಾ ನಾಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭೂಯಿ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ. ಇದು ಪ್ರಭುಪಾದ್. ಇವನಿಗಿಂತ ಪ್ರಿಯನಾದವನು ಮುಂದೆ ಇರುವುದಿಲ್ಲ. ಇಂಥ ಶುದ್ಧ ಭಕ್ತರು ಇರುವುದಿಲ್ಲ. ಕೃಷ್ಣನಿಗೆ ತುಂಬಾ ಇಷ್ಟೆ, ಇವರ ಮೇಲೆ ಇಷ್ಟ. ಹಾಗಾಗಿ ಅವರ ಆದೇಶದಲ್ಲಿ ನಾವು ಪ್ರಚಾರ ಮಾಡ್ತಿದ್ದೇವೆ. ಹಾಗಾಗಿ ಪ್ರಭುಪಾದ ಕೃಪೆ ನಮಗೆ ಸ್ವಲ್ಪ ಸಿಗ್ತದೆ ಇದನ್ನು ಮಾಡಿದ. ಅದಕ್ಕೆ ನಾವು ಈ ಭಗವದ್ ಕ್ಲಾಸ್ ಮಾಡುವಂಥದ್ದು. ಅದೇಶದೇ ಛಾಯಾ ಇಮಂ ಧರ್ಮ್ಯಂ ಸಂವಾದಂ ಅವಯೋ ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಾಸ್ಯಾಮಿತಿ ಮೇ ಮತಿ. ನಮ್ಮ ಈ ಪವಿತ್ರ ಸಂಭಾಷಣೆ ಯಾರು ಅಧ್ಯಯನ ಮಾಡುವನು ಅವನು ತನ್ನ ಬುದ್ಧಿಶಕ್ತಿಯನ್ನು ಪೂಜಿಸ್ತಾನೆ. ನೋಡಿ, ಎಲ್ಲರೂ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಕೃಷ್ಣ ಹೇಳಿದ್ದಾನೆ, ಯಾರು ಈ ಅಧ್ಯಯನ ಮಾಡ್ತಾನೆ ಅವ ಮತ್ತೆ ಬುದ್ಧಿಶಕ್ತಿನ ಕೃಷ್ಣನು ಪೂಜೆ ಮಾಡ್ತಾನೆ. ಶ್ರದ್ಧವಾನ್ ಅನಸೂಯಶ್ಚ ಶೃಣ್ಯಾದಪಿ ಯೋ ನರ ಸೋ ಅಪಿ ಮುಕ್ತ ಸುಪಾಲೋಕನ್ ಪ್ರಾಪ್ನುಯಾತ್ ಪುಣ್ಯ ಕರ್ಮಣ. ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪ ಕರ್ಮಗಳಿಂದ ಮುಕ್ತನಾಗುತ್ತಾನೆ. ನೋಡಿ, ಶ್ರದ್ಧೆಯಿಂದ ಕೇಳಬೇಕು ಮತ್ತು ಅಸೂಯೆ ಇರಬಾರ್ದು ಕೃಷ್ಣನ ಮೇಲೆ. ಅವನ ಪಾಪ ಕರ್ಮ ಎಲ್ಲ ಮುಕ್ತ ಆಗ್ತದೆ ಮತ್ತು ಪುಣ್ಯ ಕರ್ಮಗಳು ವಾಸ ಸುಖಲೋಕವನ್ನು ಸೇರುತ್ತಾನೆ. ಸಂಜಯನು ಹೀಗೆ ಹೇಳಿದನು. ಇಬ್ಬರು ಮಹಾತ್ಮನಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ಹೀಗೆ ಕೇಳಿದನು. ಈ ಸಂವಾದ ಎಷ್ಟು ಅದ್ಭುತವಾದ ನನಗೆ ರೋಮಾಂಚನವಾಗಿತ್ತು. ನೋಡಿ, ನಾವು ಕೂಡ ಈಗ 18 ಕೇಳಿದ್ದೇವೆ, 18 ಆದ ಅದು ನಾವು ರೋಮಾಂಚನ ಆಗಲಿಲ್ಲ. ಆದ್ರೆ ಸಂಜೆ ರೋಮಾಂಚನ, ಯಾಕೆಂದ್ರೆ ಅವರು ಶುದ್ಧ ಭಕ್ತ. ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣ ಸ್ವತಃ ಅರ್ಜುನಿಗೆ ಹೇಳ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ವೇದವ್ಯಾಸ ಕೃಪೆಯಿಂದ ಅವ ಕೇಳಿದ್ದಾನೆ. ವೇದವ್ಯಾಸ ಶಿಷ್ಯ, ಹಾಗಾಗಿ ಅವನ ಗುರುವಿಗೆ ಅವ ವಂದನೆ ಸಲ್ಲಿಸ್ತಾ ಇದ್ದಾನೆ. ಅರಸನೆ, ಕೃಷ್ಣಾರ್ಜುನ ನಡುವಿನ ಅದ್ಭುತ ಪವಿತ್ರವಾದ ಸಂಭಾಷಣೆಯು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಅವನಿಗೆ ಈಗ ಸ್ಮರಣೆ ಮಾಡ್ತಾ ಇದ್ದಾನೆ, ಆನಂದವಾಗ್ತಾ ಉಂಟು. ಪ್ರತಿ ಕ್ಷಣ ನನಗೆ ರೋಮಾಂಚನವಾಗ್ತಾ ಇದೆ. ರಾಜನೇ, ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಮತ್ತೆ ಮತ್ತೆ ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯ ಹೆಚ್ಚುತ್ತಿದೆ. ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ಟೋಟಲ್ ಖುಷಿ, ಟ್ರಾನ್ಸ್ ಅಲ್ಲಿದ್ದಾನೆ, ಖುಷಿಯಲ್ಲಿದ್ದಾನೆ, ಹ್ಯಾಪಿಯಲ್ಲಿದ್ದಾನೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥ ಧನುರ್ಧರ ತತ್ರ ಶ್ರೀರ್ ವಿಜಯರ್ಭೂತಿರ್ ಧ್ರುವಾನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನು ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನ ಇರುವನು ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತದೆ. ಇದು ನನ್ನ ಅಭಿಪ್ರಾಯ. ಸಂಜೆ ಹೇಳಿದಾನೆ, ಎಲ್ಲಿ ಅರ್ಜುನ ಮತ್ತು ಕೃಷ್ಣ ಇದ್ದಾನೆ ವಿಜಯವು ನಿಶ್ಚಿತ. ಹಾಗಾಗಿ ಪಾಂಡವರು ಗೆಲ್ತಾರೆ ಅನ್ನೋದು ಯುದ್ಧ ಸ್ಟಾರ್ಟ್ ಆಗುವ ಮುಂಚೆ ಸಂಜೆ ಹೇಳಿದ. ಎಸ್, ಹರೇ ಕೃಷ್ಣ. ಯಾವ ಪ್ರಶ್ನೆದಲ್ಲಿ ಕೇಳ್ಬಹುದು. ಹರೇ ಕೃಷ್ಣ. ಧನ್ಯವಾದ. ಚಾಟರ್ ಕೂಡ ಆಗ್ಬೋದು. ನಾಳೆ ಲಾಸ್ಟ್ ಕ್ಲಾಸ್, ದಯವಿಟ್ಟು ನಾಳೆ ಲಾಸ್ಟ್ ಕ್ಲಾಸ್ ಶಿಕ್ಷಾಷ್ಟಮಿ, ತುಂಬಾ ಬ್ಯೂಟಿಫುಲ್ ಕ್ಲಾಸ್, ದಯವಿಟ್ಟು ಮಿಸ್ ಮಾಡಬೇಡಿ. ಎಸ್, ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳ್ಬಹುದು. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರಾದ್ರೂ ಪ್ರಶ್ನೆದಲ್ಲಿ ಕೇಳ್ಬಹುದು, ಚಾಟಲ್ಲಿ ಕೂಡ ಆಗ್ಬಹುದು. ದಯವಿಟ್ಟು ನೋಡಿ, ನಿಮ್ಗೆ ತುಂಬಾ ಡೌಟ್ಸ್ ಎಲ್ಲ ಇತ್ತು. ಈಗ 18 ಅಧ್ಯಾಯವಾಗ ನಿಮ್ಗೆಲ್ಲ ಕ್ಲಿಯರ್ ಆಯ್ತು. ಅದಕ್ಕೆ ನಾವು ಪೇಷನ್ಸ್ ಅಲ್ಲಿ ಇರ್ಬೇಕು, ತಾಳ್ಮೆಯಲ್ಲಿ ಇರ್ಬೇಕು. ತಾಳಿದವನು ಬಾಳಿಯಾನು. ಅಂದ್ರೆ 18 ಅಧ್ಯಾಯ ಕೇಳ್ಬೇಕು. ಈಗ ಯಾಕಂತಂದ್ರೆ 3ನೇ ಅಧ್ಯಾಯದಲ್ಲಿ ನನಗೆ ಒಂದು ಹೆಂಗಸು, ನೀವು ಇದು ಬೋಗಸ್ ಹೇಳ್ತಾ ಇದ್ದೀರಿ, ನೀವು ಕೃಷ್ಣನ ಹೊಗಳ್ತಾ ಇದ್ದೀರಿ, ಇದನ್ನೇ ಮಾಡ್ತಿದ್ದೀರಿ. ನಾನು ಹೇಳಿದೆ, ನೀವು 18 ಅಧ್ಯಾಯ ತನಕ ಬನ್ನಿ ಅಂತ ಮೆಸೇಜ್ ಆಗಿದೆ. ಕೃಷ್ಣ ಎಲ್ಲ ಹೇಳಿದ, ನಾವು ಕೃಷ್ಣನ ಹೊಗಳಿದ ಮತ್ತೆ ಯಾರನ್ನ ಹೊಗಳುವಂಥದ್ದು. ಹಾಗಾಗಿ ನಮ್ಗೆ ಸ್ವಲ್ಪ ಪೇಷನ್ಸ್ ಇರಬೇಕು. ಎಸ್, ಜಯಲಕ್ಷ್ಮಿ ಹೇಳಿ ಮಾತಾಡಿ. ಎಸ್, ಹರೇ ಕೃಷ್ಣ. ಎಸ್, ಬೇರೆ ಜಯಲಕ್ಷ್ಮಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ಮಾನ್ಯ ಮಂತ್ರಾಲಯ ಈಸ್ ಫ್ಯೂ ಬಿಲೀವ್ ಇಸ್ ಇಟ್ ನೆಸೆಸರಿ ಟು ಗೋ ಟು ಟೆಂಪಲ್ ಆಲ್ವೇಸ್. ಮನೆಯ ಮಂತ್ರಾಲಯ ನೋಡಿ, ಏಕೆಂದ್ರೆ ತೀರ್ಥಂ ಕುರುವಂತಿ ತೀರ್ಥಾನಿ ಅಂದ್ರೆ ಶುದ್ಧ ಭಕ್ತರು ಹೋದ ಜಾಗ ಎಲ್ಲ ತೀರ್ಥ ಆಗ್ತದೆ. ಹಾಗಾಗಿ
ಈಗ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗುವಂಥದ್ದು? ಯಾಕೆಂದ್ರೆ ನಮ್ಮ ಹತ್ರ ಅಷ್ಟು ಶಕ್ತಿ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ನಾವು ಅಲ್ಲಿಂದ ಪವರ್ ತರುವಂಥದ್ದು. ಹಾಗಾಗಿ ನಾವು ಇನಿಷಿಯಲಿ ಹೋಗ್ಬೇಕು ದೇವಸ್ಥಾನಕ್ಕೆ. ನಾವು ಅಷ್ಟು ಲೆವೆಲ್ ಬರಲಿಲ್ಲ, ಭಕ್ತಿದು ಉನ್ನತ ಲೆವೆಲ್ಗೆ ಬರಲಿಲ್ಲ. ಶುದ್ಧ ಭಕ್ತರು ಯಾವ ಜಾಗ ಇರ್ತದೆ ಅದು ತೀರ್ಥ ಆಗ್ತದೆ, ದೇವಸ್ಥಾನ ಆಗ್ತದೆ. ಅದು ನಾವು ಹಾಗೆಲ್ಲ, ನಾವು ಆ ಲೆವೆಲ್ಗೆ ಇಲ್ಲ. ನಮ್ಮ ಪೊಸಿಷನ್ ನಾವು ಅರ್ಥ ಮಾಡಬೇಕು. ಎಸ್, ಬೇರೆ ಯಾರ್ದು? ಎಸ್, ಹರೇ ಕೃಷ್ಣ. ದಯವಿಟ್ಟು ಎಂಥದ್ದು ಇದಿದ್ರೆ ಆಂಡ್ರೇಸ್ ಮಾಡಿ. ಹರೇ ಕೃಷ್ಣ. Some people say that even trees and plants have life and you guys killing many compared to we killing 1 or 2 animals. What should we can tell them? ನೋಡಿ, ಈ ಕಾನ್ಷಿಯಸ್ನೆಸ್, ಪ್ರಜ್ಞೆ ಈ ಮರದಲ್ಲಿ ಅಂದರೆ ಪ್ಲಾಂಟ್ಸ್ ಅಲ್ಲಿ ತುಂಬಾ ಕಡಿಮೆ ಉಂಟು. ಕೃಷ್ಣ ಕೂಡ ಹೇಳುವಂಥದ್ದು ಅಂತ, ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರಂ ಅಂದ್ರೆ ವೆಜಿಟೇಬಲ್ಸ್. ಕೃಷ್ಣ ಬಾಯಿಂದ ಹೇಳಿದಾನೆ ಅದನ್ನು ಕೊಟ್ಟು ನಮಗೆ ತಿನ್ನುವಂತ. ಕೃಷ್ಣ ಹೇಳಿದ ಮೇಲೆ ಅದು 100%. ನಾವು ಅವರಿರು ಬೋಗಸ್. ಎಲ್ಲಿಯಾದ್ರೂ ನಾನ್ ವೆಜ್ ಹೇಳಿದಾನ ಕೃಷ್ಣ? ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಹಾಗಾಗಿ ನಾವು ಸಣ್ಣ ಸ್ವಲ್ಪ ಪ್ರಜ್ಞೆ ಇದ್ದದನ್ನು ನಾವು ಇದು ಮಾಡುವಂಥದ್ದು, ಮತ್ತೆ ನಾವು ಕೃಷ್ಣನಿಗೆ ಕೊಟ್ಟು ಇದು ಮಾಡುವಂಥದ್ದು. ಹಾಗೆ ನಮ್ಗೆ ಯಾವುದೇ ಪಾಪವಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಆದ್ರೆ ಈ ಮಾಂಸಾಹಾರಿ ಸೇವನೆ ಮಾಡುವವರು ಅವರ ಇಂದ್ರಿಯ ಸುಖಿಗೆ ಮಾಡುವಂಥದ್ದು ಹೇಳುವಂಥದ್ದು ಇದು ಇಂಬ್ಯಾಲೆನ್ಸ್ ಇಲ್ಲ. ಕೃಷ್ಣ ಕರೆಕ್ಟ್ ಎಲ್ಲ ಬ್ಯಾಲೆನ್ಸ್ ಉಂಟು. ಎಸ್, ಹರೇ ಕೃಷ್ಣ. ಯಾರ್ದಾದ್ರು ಉಂಟಾ ಪ್ರಶ್ನೆ? ಹರೇ ಕೃಷ್ಣ. ಎಸ್, ನಾಳೆ ಲಾಸ್ಟ್ ಕ್ಲಾಸ್, ದಯವಿಟ್ಟು ನಾಳೆ ಮಿಸ್ ಮಾಡಬೇಡಿ. ತುಂಬಾ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಕ್ಲಾಸ್. ಪ್ರಭುಜಿ, ಇನ್ನೊಂದು ಚಾರ್ಟ್ ಅಲ್ಲಿ ಇದೆ, ವಾಟ್ ಈಸ್ ಯುವರ್ ಒಪಿನಿಯನ್ ಫಾರ್ ಗೋಸ್ಟ್ ಆಫ್ಟರ್ ಡೆತ್? ಗೋಸ್ಟ್ ಆಫ್ಟರ್ ಡೆತ್ ಅಂದ್ರೆ, ಈಗ ನೀವು ಸುಸೈಡ್ ಮಾಡ್ತೀರಿ ಮತ್ತೆ ನೀವು ಗೋಸ್ಟ್ ಆಗ್ತೀರಿ. ಸುಸೈಡ್ ಅಂದ್ರೆ ಇಟ್ ಈಸ್ ಟೋಟಲಿ ಕಂಡೆಮೇಬಲ್. ಪ್ರಭುಪಾದ ಹೇಳ್ತಾರೆ, ಈಗ ಸಪೋಸ್ ನಿಮ್ಮ ಇದ್ರ ಪ್ರಕಾರ ನೀವೊಂದು 70 ವರ್ಷ ಬದುಕ್ತೀರಿ, 25 ವರ್ಷ ನೀವು ಸುಸೈಡ್ ಮಾಡ್ತೀರಿ, ಮತ್ತೆ 45 ವರ್ಷ ನೀವು ಗೋಸ್ಟ್ ಆಗಿ ಇರ್ತೀರಿ. ನಿಮ್ಮ ಆತ್ಮಗೆ ಸದ್ಗತಿ ಇಲ್ಲ. ನಿಮ್ಮ ಟೈಮ್ 70 ವರ್ಷ ಆಗುವ ನೀವು ಕಾಯ್ಬೇಕು. ದಟ್ ಈಸ್ ಗೋಸ್ಟ್. ಎಸ್, ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಉಂಟಾ? ಕೃಷ್ಣ ಚೈತನ್ಯ. ಚಾರ್ಟ್ ಅಲ್ಲಿ ಇದೆ, is it necessary to believe astrology when we can chant Krishna Mahamantra? I am jobless for 5 months. They say to pray to Shiva, visit Shiva temple. ನೋಡಿ, ಈ ಆಸ್ಟ್ರಾಲಜಿ ಎಲ್ಲ ಪ್ರಭುಪಾದ ಹೇಳ್ತಾರೆ, ಆಸ್ಟ್ರಾಲಜಿ ಅವರು ಮಾಡುವಂಥದ್ದು ಯಾವ ಪ್ರಕಾರ? ಈ ಪ್ಲಾನೆಟ್ಸ್ ಪ್ರಕಾರ, ಗ್ರಹಗಳ ಪ್ರಕಾರ. ನಾವು ಹುಟ್ಟಿದ ಟೈಮಲ್ಲಿ ಗ್ರಹ ಯಾವುದಲ್ಲಿ ಒಂದು ಅದು. ಕೃಷ್ಣನಿಗೆ ಅಟ್ ಎ ಟೈಮ್ ಕೋಟಿಗಟ್ಟಲೆ ಈ ಗ್ರಹಗಳನ್ನು ಓಡಿಬಹುದಂತ, ಕಿಕ್ ಮಾಡಬಹುದು ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಯಾರು ಕೃಷ್ಣ ಪ್ರಜ್ಞೆ ಪಡ್ತಾನೆ, ಮತ್ತೆ ನಿಮ್ದು ನಿಮ್ಮ ಈ ಹೊರೋಸ್ಕೋಪ್ ಅನ್ನು ನೀವು ಟೇರ್ ಮಾಡಿ ಕಟ್ ಮಾಡಿ ಬಿಸಾಡ್ಬೋದಂತ, ನಿಮ್ದು ಒಳ್ಳೆ ಟೈಮ್ ಬಂದ. ಹಾಗಾಗಿ ನೋಡಿ, ಇದೆಲ್ಲ ಟೋಟಲಿ ಅಂದ್ರೆ ಅವ ಕೂಡ ಮಾಡುವಂಥದ್ದು, ಇನ್ಕಮ್ಗೆ ನೀವು ಕೂಡ ಹೋಗುವಂಥದ್ದು. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಎ ಬ್ಲೈಂಡ್ ಮ್ಯಾನ್ ಈಸ್ ಫಾಲೋಯಿಂಗ್ ಅದರ್ ಬ್ಲೈಂಡ್ ಮ್ಯಾನ್. ದಯವಿಟ್ಟು ಕೃಷ್ಣ ಪ್ರಜ್ಞೆ ಮಾಡಿ, ಎಲ್ಲ ಚೇಂಜ್ ಆಗ್ತದೆ. ಟೋಟಲ್ ಚೇಂಜ್ ಆಗ್ತದೆ. ಟೋಟಲ್ ಚೇಂಜ್ ಆಗ್ತದೆ ಅಂದ್ರೆ, ನಾನೊಬ್ಬ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬರ ಹೊರೋಸ್ಕೋಪ್ ಅಲ್ಲಿ ನಮ್ಮ ಡ್ಯೂಟಿ ಎಲ್ಲ ಕೆಟ್ಟದಿತ್ತು, ಆದ್ರೆ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಎಲ್ಲ ಒಳ್ಳೇದಾಗಿದೆ. ಹೇಗೆ? ಕೃಷ್ಣ ಎಲ್ಲವನ್ನು ಚೇಂಜ್ ಮಾಡ್ತಾನೆ. ಪ್ರಭುಪಾದ ಹೇಳ್ತಾರೆ, ಈ ಹರೇ ಕೃಷ್ಣ ಮಂತ್ರವನ್ನು ಚಪ್ಪಾಳೆ ತಟ್ಟೋದ್ರಿಂದ ನಿಮ್ದು ಕೈಯಲ್ಲಿ ಈಗ ಕೆಲವು ರೇಖೆ ನೋಡಿ ಹೇಳ್ತಾರಲ್ಲ, ಈ ರೇಖೆ ಎಲ್ಲ ಮಾಯ ಆಗ್ತದಂತೆ. ಕೃಷ್ಣ ಎಲ್ಲವನ್ನು ಮಾಯ ಮಾಡ್ತಾನೆ, ಮತ್ತೆ ಅವನಿಗೆ ಎಂತ ಹೇಳಲಿಕ್ಕೆ ಆಗುದಿಲ್ಲ. ನೋಡಿ, ಅವನಿಗೆ ಹೇಳಲಿಕ್ಕೆ ಆಗುದಿಲ್ಲ. ನೋಡಿ, ಈಗ ಈ ಹೊರಸ್ಕೋಪ್ ಹೇಳುವ ಒಂದು ನೀವು ಹೇಳಿ ನಿಮ್ದು ಯಾವಾಗ ಮೃತ್ಯು ಅಂತ ಅವನಿಗೆ ಗೊತ್ತಿಲ್ಲ. ಇನ್ನು ಮುಂದೆ ಅವನಿಗೆ ಕೂಡ, ಯಾಕಂದ್ರೆ ಅವು ಕೂಡ ಈ ಕೊರೋನಾಗೆ ಮೆಡಿಸಿನ್ ತಗೊಳ್ತಾ ಇದೆ. ಹಾಗಾಗಿ ಆ ಪ್ಲಾನ್ ಪ್ರಕಾರ ಹೇಳುವಂಥದ್ದು. ಆದ್ರೆ ಯಾರು ಕೃಷ್ಣ ಪ್ರಜ್ಞೆ ಮಾಡ್ತಾನೆ ಇದೆಲ್ಲ ಅಗತ್ಯ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಆದ್ರೆ ಪ್ರಭುಪಾದ ಹೇಳುವಂಥದ್ದು, ಹಿಂದಿನ ಕಾಲದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಈ ವಾಸ್ತು ಮತ್ತೆ ಜ್ಯೋತಿಷ್ಯ ಗೊತ್ತಿತ್ತು, ಆದ್ರೆ ಅವನು ಮಿಸ್ಯೂಸ್ ಮಾಡ್ತಾ ಇರಲಿಲ್ಲ. ಮತ್ತೆ ಅವ ಫ್ರೀ ಆಗಿ ಹೇಳ್ತಿದ್ದ, ಮತ್ತೆ ಅವ ಕೃಷ್ಣನ ಭಕ್ತ ಆಗಿದ್ದ. ಫ್ರೀ ಅಂದ್ರೆ ಅವ ಹೇಳುವಂಥದ್ದು ಈ ರೀತಿ ಪೂಜೆ ಗೀಜೆ ಅಲ್ಲ, ಅವ ಹೇಳುವಂಥದ್ದು ಕೃಷ್ಣನ ಭಕ್ತಿ ಮಾಡುವಂತ. ಹಾಗಾಗಿ ಇದು ಹಿಂದೆ ಇತ್ತು, ಅದು ಖಂಡಮಲ್ಲ, ಇತ್ತು, ಶಾಸ್ತ್ರದಲ್ಲಿ ಇತ್ತು ಹಿಂದೆ. ನೋಡಿ, ಇದಕ್ಕೆ ನಾನು ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ಪ್ರಭುಪಾದ ಒಮ್ಮೆ ಎಂತ ಆಯ್ತಂದ್ರೆ, ಪ್ರಭುಪಾದ ಹೇಳಿದ್ದು, ಇದು 70s ಅಲ್ಲಿ ಪ್ರಭುಪಾದ ಹೇಳಿದ್ದು,
ಒಂದು ಟೈಮಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಪ್ರಭುಪಾದ ಹೇಳಿದರು, ಅಲ್ಲ ಪ್ರಭುಪಾದ ಹೇಳಿದಲ್ಲ, ಇದು ಸೀನಿಯರ್ ಗಾಡ್ ಬ್ರದರ್ ಪ್ರಭುಪಾದ ಶ್ರೀಧರ ಸ್ವಾಮಿ ಯಾರೋ ಹೇಳಿದರು ಪ್ರಭುಪಾದ. ಲಾಸ್ಟ್ ಲೈಫಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಮತ್ತು ಪ್ರಭುಪಾದ ಹೇಳಿದರು ಈ ಲೈಫಲ್ಲಿ ಅವರು ನಾಯಿ ಆಗಿದ್ದಾರೆ. ಪ್ರಭುಪಾದ ಬಾಯಿಂದಲೇ ಬಂದಿದೆ. ಹಾಗಾಗಿ ಎಂತಂದರೆ ಯಾರು ಶುದ್ಧ ಭಕ್ತರವರಿಗೆಲ್ಲ ತಿಳಿತಾರೆ, ಆದರೆ ಅವರು ಅದನ್ನು ಮಿಸ್ಯೂಸ್ ಮಾಡೋದು, ಹೇಳುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತುಂಟು ಕೃಷ್ಣ ಪ್ರಜ್ಞೆ ಅಲ್ಟಿಮೇಟ್. ನಾವೆಂತಂದ್ರೆ ಇದನ್ನು ಹೋಗುದು ಯಾಕೆ, ನಮ್ದು ಈ ಭೌತಿಕ ಇಚ್ಛೆ ಇಟ್ಕೊಂಡು. ಹಾಗಾಗಿ ಶುದ್ಧ ಭಕ್ತರು ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಜಯಲಕ್ಷ್ಮಿ ಮಾತಾಜಿ ಕೇಳಿ. ಇದು ಕರ್ಮಣ್ಯೇ ವಾಧಿಕಾರಸ್ಥೆ ನಾ ಫಲೇಶು ಕದಾಚ ಹಾಗೇನೋ ಒಂದು ಶ್ಲೋಕ ಇದೆ ಅಲ್ವಾ, ಅದು ನನಗೆ ಇಲ್ಲಿ ಕಾಣಲಿಲ್ಲ. ಯಾವ ಇದರಲ್ಲಿ ಬರ್ತದೆ ಅದು? ಅದು 3ನೇ ಅಧ್ಯಾಯದಲ್ಲಿ ಮಾತಾಜಿ, 3ನೇ ಅಧ್ಯಾಯದಲ್ಲಿ. 3ನೇ ಅಧ್ಯಾಯದಲ್ಲಿ ಯಾವ ಎಷ್ಟು ನಂಬರ್ ಅದು ಶ್ಲೋಕ? ಅದು ನೋಡಿ ಹೇಳ್ತೇನೆ ಮಾತಾಜಿ, ನಿಮಗೆ ನೋಡಿ ಹೇಳ್ತೇನೆ, ಮತ್ತೆ ಹೇಳ್ತೇನೆ. ಭಾಗವತಂ ಕ್ಲಾಸ್ ಬರ್ತೀರಲ್ಲ ಅಲ್ಲಿ ಹೇಳ್ತೇನೆ. ಹೌದಾ? ಪ್ರಭುಜಿ, ಇನ್ನೊಂದು ಚಾರ್ಟಲ್ ಕ್ವಶನ್ ಇದೆ. Everybody says that we have to start any prayer by praying Ganesha first. Should we continue doing that? ನೋಡಿ, ನಿಮ್ಗೆ 18 ಅಧ್ಯಾಯ ಆದ್ಮೇಲೆ ಕೂಡ ನಿಮ್ಗೆ ಗೊತ್ತಾಗಿಲ್ಲ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ. ಇದಕ್ಕೆ ಹೇಳುವಂಥದ್ದು ಅಂದ್ರೆ ಇದು ನೀವು ಇನ್ನು ಕಂಟಿನ್ಯೂ ಕೇಳಬೇಕು. ಅದಂದ್ರೆ ನೋಡಿ, ಭೌತಿಕ ಲೋಕದಲ್ಲಿ ಗಣೇಶ, ಇದಕ್ಕೆ ನಿಮ್ಗೆ ಒಂದು ಬ್ರಹ್ಮ ಸಂಹಿತ ಇದನ್ನು ಹೇಳ್ತೇನೆ ಅಲ್ಲಿ, ಸಾಧನೆ ನಿಮ್ಗೆ ತಿಳಿಲಿ. ಆದ್ರೂ ಕೂಡ ಎಷ್ಟು ತಿಳಿದ್ರು ಕೂಡ ಎಂತಂದ್ರೆ ನೀವು ಕಂಟಿನ್ಯೂ ಕೇಳಬೇಕು. ಇಲ್ಲದ್ರೆ ಇದು ಕೃಷ್ಣ ಪ್ರಜ್ಞೆ ಸುಲಭದಲ್ಲಿ ನಿಮ್ಗೆ ಅರ್ಥ ಆಗುದಿಲ್ಲ. ತುಂಬಾ ನೀವು ಜಪ ಮಾಡ್ಬೇಕು, ಎಲ್ಲ ಕೇಳಿ ಮಾತಾಡ್ತಾವೆ. ನೋಡಿ, ಬ್ರಹ್ಮ ಸಂಹಿತದಲ್ಲಿ ಈ ಗಣಪತಿ ಪ್ರೇಯರ್, ಯತ್ಪಾದ ಪಲ್ಲವ ಯುಗಂ ವಿನಿದಾಯ ಕುಂಭ ದ್ವಂದ್ವೇ ಪ್ರಣಾಮ ಶಮೇಶ ಗಣಾಧಿರಾಜ ವಿಘ್ನಾನ್ ವಿಹಂತು ಆಲಮಸ್ಯ ಜಗತ್ರಯಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಗಣಪತಿ ಗೋವಿಂದನಿಗೆ ಅಲ್ಲಿ ನಮಸ್ಕಾರ ಮಾಡ್ತಿದ್ದಾರೆ. ಗಣಪತಿ ಗೋವಿಂದನಿಗೆ ನಮಸ್ಕಾರ ಮಾಡುವಾಗ ನಾವು ಗಣಪತಿಗೆ ಮಾಡುವ ಅಗತ್ಯ ಉಂಟಾ? ಇದೊಂದು ಪ್ರಶ್ನೆ. ಮತ್ತೆ ಎಂತ ಅಂದ್ರೆ, ಈಗ ನೋಡಿ, ಈ ಗಣಪತಿಗೆ ಶಕ್ತಿ ಬರುವುದು ನರಸಿಂಹನಿಂದ. ಗಣಪತಿಯ ಸೊಂಡಿಲು ಯಾವಾಗಲೂ ನರಸಿಂಹನ ಪಾದದಲ್ಲಿ ಇರುವಂಥದ್ದು. ನಾವೀಗ ನಮ್ಮ ಇಸ್ಕಾನಲ್ಲಿ ಬೆಳಿಗ್ಗೆ ಮತ್ತೆ ಸಂಜೆ ನರಸಿಂಹನಿಗೆ ನಾವು ಆ ಪ್ರಾರ್ಥನೆ ಮಾಡ್ತೇವೆ. ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ. ಅಂದ್ರೆ ಈಗ ನಿಮ್ಮ 18 ದಿವಸದಲ್ಲಿ ನಿಮಗೆ ಒಂದು ಗ್ಲಿಮ್ಸ್ ಸಿಕ್ಕಿದೆ. ನಿಮಗೆ ಇದು ಕಂಟಿನ್ಯೂ ಆಗಬೇಕಿದ್ರೆ ನೀವು ಭಾಗವತಂ ಕ್ಲಾಸ್ಗೆ ಬನ್ನಿ, ಮತ್ತೆ ಜಪ ಮಾಡಿ, ನಮ್ಮವ್ರಿಗೆ ಅಸೋಸಿಯೇಷನ್ ಇಡಿ, ಮತ್ತೆ ನಿಮಗೆ ಗೊತ್ತಾಗ್ತದೆ. ಈಗ ನಿಮಗೆ ಬಿಗಿನರ್ಸ್ ನೀವು. ಎಸ್, ಹಾಗಾಗಿ ಗಣಪತಿಗೆ ಶಕ್ತಿ ಬರುವಂಥದ್ದು ನರಸಿಂಹನಿಂದ, ಇದನ್ನು ನೀವು ತಿಳಿಬೇಕು. ಆದರೆ ಭೌತಿಕ ಲೋಕದಲ್ಲಿ ಎಲ್ಲರೂ ಭೌತಿಕವಾದಿಗಳು, ಯಾರು ಆಧ್ಯಾತ್ಮಿಕವಾದಿಗಳಲ್ಲ. ಭೌತಿಕವಾದದಲ್ಲಿ ಯಾಕಂದ್ರೆ ಭೌತಿಕ ಲೋಕ ಗಣೇಶನಿಗೆ ಆ ಒಂದು ಹುದ್ದೆ ಕೊಟ್ಟಿದ್ದಾರೆ. ಆದ್ರೆ ನಾವು ಆಧ್ಯಾತ್ಮಿಕ ಬಗ್ಗೆ ಹೇಳುವಂಥದ್ದು ಅದನ್ನು ನಾವು ತಿಳಿಬೇಕು. ಸವಿತಾ ಅವ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಗುರುಜಿ. ಜೀವನ ಅಂದ್ರೆ ಏನು? ಜೀವನ ಸಾರ್ಥಕವಾದಂತ ಜೀವನನ ಹೇಗ್ ಮಾಡ್ಬೇಕು? ನೋಡಿ, ಜೀವನ ಅಂದ್ರೆ ಸ್ವಾರ್ಥ ಅಲ್ಲ, ಸಾರ್ಥಕತೆಯ ಜೀವನ ಹೇಗೆ ಮಾಡ್ಬೇಕು? ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಇವಾಗ ನಾವು ಯಾವ ರೀತಿ ಜೀವನ ಮಾಡಿದಾಗ ಸದ್ಗತಿಗೆ ಪ್ರಾಪ್ತಿ ಆಗ್ತಿವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೇಳು. ನೋಡಿ, ಈಗ ನಿಮ್ಮಲ್ಲಿ ಪ್ರಶ್ನೆ, ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಜಾಯಿಂಟ್ ಫ್ಯಾಮಿಲಿಯಾ ಇದು ಇಂಡಿವಿಜುವಲ್ ಫ್ಯಾಮಿಲಿಯಾ? ಇಲ್ಲ, ಇಂಡಿವಿಜುವಲ್ ಫ್ಯಾಮಿಲಿ. ಇಂಡಿವಿಜುವಲ್. ನಿಮಗೆ ಮಕ್ಕಳಿದ್ದಾರಾ? ಹೌದೌದು, ಇಬ್ರು ಇದ್ದಾರೆ. ಹರೇ ಕೃಷ್ಣ. ಎಷ್ಟು ಮಕ್ಕಳಿದ್ದಾರೆ? ಹರೇ ಕೃಷ್ಣ. ಎಷ್ಟು ಮಕ್ಕಳಿದ್ದಾರೆ? ಇಬ್ರು ಇದ್ದಾರೆ. ಎಷ್ಟು ದೊಡ್ಡವರು? ಇಬ್ರು ಇದ್ದಾರೆ. ಎಷ್ಟು ದೊಡ್ಡವರು? ಎಷ್ಟು ದೊಡ್ಡವರು? ಒಬ್ಳು BE ಮಾಡ್ತಾ ಇದ್ದಾರೆ, 23 years, 16 years. ಓಕೆ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ಮೇನ್, ಯಾಕಂದ್ರೆ ನೀವು ಗೃಹಿಣಿಯ ವರ್ಕಿಂಗ್? ಹರೇ ಕೃಷ್ಣ. ನೀವು ಗೃಹಿಣಿ? ಗೃಹಿಣಿ. ಹಾಗಾಗಿ ಈಗ ನಿಮ್ಗೆ ದುಡ್ಡು ವರ್ಕಿಂಗ್ ಅಲ್ಲ, ಗೃಹಿಣಿ. ನಿಮ್ಮ ಯಜಮಾನ ನಿಮ್ಗೆ ದುಡ್ಡು ತರುವಂತದ್ದು. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ 2 ಮಕ್ಕಳು ಮತ್ತೆ ನೀವು ಟೋಟಲ್ ನೀವು ನಿಮ್ಮ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿದ್ದೀರಿ.
ಹೌದು. ನೀವೀಗ ರಿವೋಲ್ಟ್ ಆದ್ರೆ ಎಂತ ಆಗ್ತದೆ? ಹೌದು ಹೌದು. ಈಗ ಒಂದು ವೇಳೆ ನೀವು ಮತ್ತೆ ನಿಮ್ಮ ಮಕ್ಕಳು ರಿವೋಲ್ಟ್ ಆದ್ರೆ ಎಂತ ಆಗ್ತದೆ ಗಂಡನಿಗೆ? ವಾಪಸ್ ಆದ್ರೆ ಅಂತ ಅಲ್ಲ ರಿವೋಲ್ಟ್ ನೀವು ಹೇಗೆ ಆದ್ರೆ ಎಂತ ಆಗ್ತದೆ ಗಂಡನಿಗೆ? ನೀವು ಮತ್ತೆ ನಿಮ್ಮ ಮಕ್ಕಳು ತೊಂದ್ರೆ ಆಗತ್ತೆ. ತೊಂದ್ರೆ ಆಗ್ತದಲ್ಲ. ಅದೇ ರೀತಿ ಜೀವನ ಅಂದ್ರೆ ಕೃಷ್ಣನನ್ನು ನಾವು ರಿಲೇಟ್ ಮಾಡಿ ಮಾಡುವಂತದ್ದು. ಮತ್ತೆ ನೀವು ಹೇಳಿದ್ದು ಸೆಕೆಂಡ್ ಕ್ವಶನ್ ಎಂತ? ಜೀವನ ಸೆಕೆಂಡ್ ಕ್ವಶನ್ ಸಾರ್ಥಕತೆ ಹೇಗೆ ಅಂತ. ಸಾರ್ಥಕತೆ ಈಗ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಗಂಡನಿಗೆ ಒಬಿಡಿಯಂಟ್ ಆಗಿದ್ದು ಅದೇ ಸಾರ್ಥಕತೆ. ಅದೇ ರೀತಿ ಜೀವನ ಅಂದ್ರೆ ಕೃಷ್ಣನಿಗೋಸ್ಕರ ಮಾಡುವಂತದ್ದು. ನಾವು ಕೃಷ್ಣನಿಗೆ ಒಬಿಡಿಯಂಟ್ ಆಗಿದ್ರೆ ಅದೇ ಸಾರ್ಥಕತೆ. ಅಲ್ಲ, ಜೀವನ ಅಂದ್ರೆ ಬರೀ ಗಂಡ ಮನೆ ಮಕ್ಕಳು ಅಷ್ಟೇ ಅಲ್ವಲ್ಲ? ಅಲ್ಲ ಅದೇ ಅಲ್ಲ, ನಾನು ನಿಮ್ಗೆ ಹೇಳಿದೆ, ಎಕ್ಸಾಂಪಲ್ ಹೇಳಿದೆ. ಹೇಗೆ ನಿಮ್ಗೆ ನಿಮ್ಮ ಮನೆಯಲ್ಲಿ ಹೇಗೆ ನಿಮಗೆ ಗಂಡನಿಂದ ಅಂದ್ರೆ ನೀವು ಒಬಿಡಿಯಂಟ್ ಆಗದಿದ್ರೆ ಹೀಗೆ ಜೀವನ ಮಾಡ್ಲಿಕ್ಕೆ ತುಂಬಾ ಕಷ್ಟ. 2 ಮಕ್ಕಳಿದ್ದಾರೆ, ಗೊತ್ತಾಯ್ತಾ? ಅದೇ ರೀತಿ ಈಗ ನಮ್ಗೆ ಗೊತ್ತಿಲ್ಲ, ನಾವು ಕೃಷ್ಣನಿಗೆ ನಾವು ಒಬಿಡಿಯಂಟ್ ಆಗದಿದ್ರೆ ತುಂಬಾ ಕಷ್ಟ. ಆದ್ರೆ ಈಗ ನಮಗೆ ಮನವರಿಕೆ ಆಗಲಿಲ್ಲ ಅಷ್ಟೇ. ಸಾರ್ಥಕತೆ ಆಗುದು ಹೇಗಂದ್ರೆ ಯಾವಾಗ ನಾವು ಕೃಷ್ಣನ ಸೇವಕರಾಗ್ತೇವೆ, ಕೃಷ್ಣನಿಗೆ ಸೇವೆ ಮಾಡ್ತೇವೆ, ಅದೇ ಸಾರ್ಥಕತೆ. ಆದ್ರೆ ಈಗ ಅದು ನಾವು ಆ ಲೆವೆಲ್ಗೆ ಬರ್ಲಿಲ್ಲ. ಆ ಲೆವೆಲ್ಗೆ ಬರ್ಬೇಕಿದ್ರೆ ನಾವು ಕೃಷ್ಣ ಪ್ರಜ್ಞೆ ತಗೊಳ್ಬೇಕು, ಆಗ ನಮ್ಗೆ ಗೊತ್ತಾಗ್ತದೆ. ಅದೇ ಲೌಕಿಕವಾಗಿ ಹೇಳ್ಬೇಕು ಅಂದಾಗ ಇದು ಸಾಂಸಾರಿಕವಾಗಿ ಆಯ್ತು. ಲೌಕಿಕವಾಗಿ ಹೇಳ್ಬೇಕಂದಾಗ ಲೌಕಿಕ ಸಾಂಸಾರಿಕ ಎಲ್ಲವೂ ಒಂದೇ. ಕೃಷ್ಣ ಮತ್ತೆ ಹಾಗಾದ್ರೆ ನಾವು ಬರೀ ಗಂಡ ಮನೆ ಮಕ್ಕಳು ಅಂತಾನೆ ಜೀವನ ಮಾಡ್ಕೊಂಡು ಹೋದ್ರೆ ಮತ್ತೆ ಆಧ್ಯಾತ್ಮಿಕವಾಗಿ ಮುಂದುವರಿಯಕ್ ಆಗೋದಿಲ್ಲ, ಆಮೇಲೆ ಬೇರೆ ಯಾವ್ದ್ರಲ್ಲಿ ಮುಂದುವರಿಯಕ್ಕೆ ಆಗೋದಿಲ್ಲಲ್ಲ. ಅಂದ್ರೆ ನೀವು ಈಗ ನಿಮ್ದು ಥಾಟ್ ಆಗಿ ಉಂಟಲ್ಲ, ಅಂದ್ರೆ ಗಂಡ ಹೇಗಂದ್ರೆ ನೀವಾಗ್ಲಿ, ಈಗ ನೀವು ಗೃಹಿಣಿ, ನಿಮ್ಮ ಮಕ್ಕಳು ಟೋಟಲ್ ಗಂಡನ ಮೇಲೆ ಡಿಪೆಂಡ್. ಅದೇ ರೀತಿ ಸೆಂಟ್ರಲ್ಲಿ ಎಂತ ಬರ್ಬೇಕು? ಕೃಷ್ಣ ಬರ್ಬೇಕು. ಟೋಟಲ್ ನಾವು ಕೃಷ್ಣ ಪ್ರಜ್ಞೆ ಅನ್ನೋದು ನೀವು ಯಾವುದೇ ಮಾಡಿ ಆದ್ರೆ ಎಲ್ಲರೂ 4 ಮಂದಿ ಕೂಡ ಸೆಂಟರ್ ಆಗಿ ಕೃಷ್ಣನಲ್ಲಿ ಡಿಪೆಂಡ್ ಆಗಿರ್ಬೇಕು. ಅದು ಕೃಷ್ಣ ಪ್ರಜ್ಞೆ. ತಿಳಿತಾ? ಹರೇ ಕೃಷ್ಣ. ತಿಳಿತು. ಬಟ್ ಎಂತ ಹೇಳಿ ಮಾತಾಜಿ, ಗೌಡಿಸಿದ್ರೆ ಹೇಳಿ. ಹೇಗಂದ್ರೆ ನಿರ್ಬಂಧೆ ಕೃಷ್ಣ ಸಂಬಂಧ, ಎಲ್ಲವನ್ನೂ ಕೃಷ್ಣನಿಗೆ ಯೂಸ್ ಮಾಡುವಂಥದ್ದು. ಹಾಗಾಗಿ ಹೇಗೆ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ವೈಫ್ ಅಂದ್ರೆ ಚೇಷ್ಟ ಆಗಿರ್ಬೇಕು, ಗಂಡನಿಗೆ ಒಬಿಡಿಯಂಟ್ ಆಗಿರ್ಬೇಕು, ಮತ್ತೆ ಮಕ್ಕಳು ಕೂಡ ಆ ತಂದೆ ಅಂತ ಹೇಳಿದ್ರೆ ಅದನ್ನು ಕೇಳಿ ನಾವು ಹೋಗ್ಬೇಕು. ಆದ್ರೆ ಸೆಂಟ್ರಲ್ಲಿ ಮಿಸ್ಸಿಂಗ್ ಅಂತಂದ್ರೆ ಕೃಷ್ಣ ಪ್ರಜ್ಞೆ. ನೀವೀಗ ಹೇಗಂದ್ರೆ ನಿಮ್ಗೆ ಒಂದು ಚೆಕ್ ಕೊಡ್ತಾರೆ, ಚೆಕ್ ಕೊಡುವಾಗ ಅದರಲ್ಲಿ 7 0 ಹಾಕಿ ಕೊಡ್ತಾರೆ. ಎಂತ ಯೂಸ್ಫುಲ್ ಉಂಟು ಅದು ಚೆಕ್? ಎಸ್ ಮಾತಾಜಿ, ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಎಸ್ ಹರೇ ಕೃಷ್ಣ. ಅವ್ರು ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸವಿತಾ ನಂಬರ್ ಇದ್ದಾಗೆ ನೋಡಿ, ನಂಬರ್ ಇದ್ದಾಗೆ ಅದಕ್ಕೆ ಬೆಲೆ ಇರುತ್ತೆ. ಇಲ್ಲಿ ಕೇಳಿ ಮಾತಾಜಿ, ನಿಮ್ಗೆ ಒಬ್ಬರು ಚೆಕ್ ಕೊಡ್ತಾರೆ, ಚೆಕ್ಕಿಗೆ 7 0 ಹಾಕಿ ಕೊಡ್ತಾರೆ, ಅದು ಯೂಸ್ ಉಂಟಾ? ಇಲ್ಲ. ಅದೇ ಆ ಚೆಕ್ಕಿಗೆ 1 ಹಾಕ್ತಾರೆ, ಹಾಗೆ ಯೂಸ್ ಉಂಟಾ? 0 ಎದುರು 1 ಹಾಕ್ತಾರೆ. ಹೌದು, ಆದ್ರೆ ಲೆಫ್ಟ್ ಅಲ್ಲಿ ಇದ್ರೆ ಅದು ಯೂಸ್ ಆಗತ್ತೆ, ರೈಟ್ ಅಲ್ಲಿ ಇದ್ರೆ ಯೂಸ್ ಆಗಲ್ಲ. ಅದೇ ಲೆಫ್ಟ್ ಅಲ್ಲಿ ಇದ್ರೆ ಯೂಸ್ ಆಗ್ತದೆ, ರೈಟ್ ಅಲ್ಲಿ ಯೂಸ್ ಆಗುದಿಲ್ಲ. ಈಗ ಲೆಫ್ಟ್ ಅಲ್ಲಿ 1 ಹಾಕಿದ್ದಾರೆ, ಯೂಸ್ ಆಗ್ತದಾ? ಯೂಸ್ ಆಗತ್ತೆ. ಅದೇ ರೀತಿ ಅದು ಮಾಡುವಂತ, ಈಗ ನೀವು ಕರೆಕ್ಟ್ ಆಗಿ ಗೃಹಿಣಿಯಾಗಿ ಗಂಡನಿಗೆ ಸೇವೆ ಮಾಡ್ತಿದ್ರೆ, ಮಕ್ಕಳೆಲ್ಲ ನೋಡ್ತಾ ಇದ್ದೀರಿ. ಆದ್ರೆ ಅಲ್ಲಿ ಸೆಂಟರ್ ಅಲ್ಲಿ ಕೃಷ್ಣ ಬಂದ್ರೆ ಅದಕ್ಕೆ ಅದು ವೈಕುಂಠ ಆಗ್ತದೆ. ಅದೇ ನೀವು ಮಾಡುವಂತ ಸೇಮ್ ಕೆಲಸ, ಆದ್ರೆ ಸೆಂಟರ್ ಅಲ್ಲಿ ಕೃಷ್ಣ ಬರ್ಬೇಕು. ಹಾಗಾಗಿ 1 ಅಲ್ಲಿ ಆಡ್ ಆದ್ರೆ ಈಗ ಹೇಳಿ, ಮನೆಯಲ್ಲಿ ಎಲ್ಲಾರು ಕೃಷ್ಣ ಪ್ರಜ್ಞೆ ಮಾಡ್ತಾರೆ ಅನ್ನೋದು ಇದಿರಲ್ಲ ಅಲ್ಲ. ಇವಾಗ ಗಂಡನಿಗೆ ಈ ಆಧ್ಯಾತ್ಮಿಕ ಬೇಡ, ಲೌಕಿಕವಾಗಿರ್ಬೇಕು ಅಂತಾರೆ. ಹೆಂಡತಿ ಆಧ್ಯಾತ್ಮಿಕ ಆಗ್ತಾರೆ, ಅಥವಾ ಹೆಂಡತಿ ಲೌಕಿಕವಾಗಿದ್ದು ಗಂಡ ಆಧ್ಯಾತ್ಮಿಕವಾಗಿದ್ದಾಗ ಈ ಒಬ್ರಲ್ಲಿ ಅದು ಎಲ್ಲಾರ್ನು ಒಟ್ಟುಗೂಡ್ಸುತ್ತೆ ಅನ್ನೋದು ಇರೋದಿಲ್ಲ ಅಲ್ಲ. ಒಂದೇ ತರ ಯೋಚನೆಗಳಿರುತ್ತೆ ಅಂತ ಇರೋದಿಲ್ಲಲ್ಲ. ನೋಡಿ ಹೇಗೆ ಅಂದ್ರೆ, ಈಗ ನಿಮ್ಗೆ ಒಂದು ದಡವನ್ನು ದಾಡ್ಬೇಕು. ನೀವು ಒಂದು ಕಡೆ ಬಂದಿದ್ದೀರಿ, ನೀವು ಅಲ್ಲಿ ಬೋಟ್ ಅಲ್ಲಿ ಕೂತ್ಕೊಂಡಿದ್ದೀರಿ. ನೀವೆಂತ ಮಾಡ್ತೀರಿ? ಅಲ್ಲಿ 2 ಬೋಟ್ ಉಂಟು, 2 ಬೋಟಿಗೆ ಕಾಲು ಇಟ್ಟಿದ್ದೀರಿ. ನಿಮ್ಗೆ ದಡ ದಾಡ್ಲಿಕ್ಕೆ ಆಗ್ತದಾ? ಅಲ್ಲ, ಈ ಜೀವನ ಅನ್ನೋದು ಒಂದು ಬೋಟ್ ಇದ್ದಾಗ ಆಧ್ಯಾತ್ಮಿಕ ಇನ್ನೊಂದು ಬೋಟ್ ಆಗಿರುತ್ತೆ. ನನ್ನ ಪ್ರಶ್ನೆ ಕೇಳಿ, ನನ್ನ ಪ್ರಶ್ನೆಗೆ ಉತ್ತರ ಮಾಡಿ. ನಿಮ್ಗೆ ಆಗ್ತದಾ ದಡ ದಾಡ್ಲಿಕ್ಕೆ? ಇಲ್ಲ, ಆಗಲ್ಲ. ಒಂದು ಬೋಟಲ್ಲಿ ನೀವು ಕಾಲಿಟ್ರೆ ನಿಮ್ಗೆ ಆಚೆ ದಡ ದಾಡಬಹುದು. ಅದೇ ರೀತಿ ನಿಮ್ಗೆ ಕೃಷ್ಣ ಬೇಕಿದ್ರೆ
ನಾವು ಸ್ವಲ್ಪ ಈ ಮಾಡ್ಬೇಕು, ತಪಸ್ ಮಾಡ್ಬೇಕು. ಏನ್ ಅಲ್ಲಲ್ಲ ಈಗ ಜೀವನನ ತ್ಯಾಗ ಮಾಡ್ಬೇಕಾ ಅಥವಾ ತ್ಯಾಗ ಯಾರು ಮಾಡಿದಾರೆ? ಜೀವನ ತ್ಯಾಗ ಮಾಡ್ಲಿಕ್ಕೆ ಯಾರು ಹೇಳಿಲ್ಲ. ಅಲ್ಲ ಮತ್ತೆ ಇವಾಗ ಮನೆ ಮನೆ ಕಡೆ ಲಕ್ಷ್ಯ ಕಡಿಮೆ ಆದಾಗ ಕೃಷ್ಣನಲ್ಲಿ ಅದು ಯಾರು ಹೇಳಿದ್ರು? ಯಾರು ಹೇಳಿದ್ರು? ಅದೆಲ್ಲ ನಿಮ್ಮ ಭಾವನೆ, ನಿಮ್ಮ ಹೂವಾಪುವ. ಮನೆ ಕಡೆ ಲಕ್ಷ್ಯ ಯಾಕೆ ಆಗುವಂತದ್ದು? ಎಲ್ಲವನ್ನು ಮಾಡಿ, ನಿಮ್ಮ ಮಕ್ಕಳನ್ನು ನೋಡಿ, ಗಂಡನನ್ನು ನೋಡಿ, ಕೃಷ್ಣ ಭಜನೆ ಮಾಡಿ, ಜಪ ಮಾಡಿ, ಎಂತ ಆಗ್ತದೆ? ಅಲ್ಲ ಇವಾಗ ಅದೇ ಹೇಳಿದ್ನಲ್ಲ ನಿಮ್ಗೆ, ಇದು ಗಂಡನಿಗೆ ಕೃಷ್ಣ ಪ್ರಜ್ಞೆ ಬೇಡ ಆಗಿರತ್ತೆ, ಹೆಂಡತಿಗೆ ಬೇಕಾಗಿರತ್ತೆ. ಆಗ ನೋಡಿ, ಗಂಡನಿಗೆ ಬೇಡ ಅಂದ್ರೆ ಆಗ ನಿಮ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಎಂತಂದ್ರೆ ನಿಮ್ಗೆ ಈಗ ಹೇಗಂದ್ರೆ ನಿಮ್ಗೆ ಕೃಷ್ಣ ಕೂಡ ಬೇಕು, ನಿಮ್ಗೆ ಇದು ಮಾಡ್ಲಿಕ್ಕೆ ಆಗುದು ಸುಲಭದಲ್ಲಿ ಸಿಗುವ, ಅದು ಆಗುದಿಲ್ಲ. ಕೃಷ್ಣ ಬೇಕಿದ್ರೆ ನಾವು ಸ್ವಲ್ಪ ಎಂತ ಸ್ಯಾಕ್ರಿಫೈಸ್ ಮಾಡ್ಬೇಕು, ಸ್ವಲ್ಪ ತಪಸ್ಸೆ ಮಾಡ್ಬೇಕು, ಎಲ್ಲಿಯಾದ್ರೂ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಕೃಷ್ಣ ಸಿಗೋದಿಲ್ಲ. ಹೇಗೆಂದ್ರೆ ನಿಮ್ಗೆ ಒಂದು ಐಟಮ್ ಬೇಕು ಮಾರ್ಕೆಟ್ ಇಂದ, ನೀವು ಅವ್ರದ್ದು ಹೇಳ್ತೀರಿ ಆ ಶಾಪ್ನವರದ್ದು ಅದನ್ನು ಫ್ರೀ ಕೊಡಿ ಅಂತ, ಅವ ಹೇಳ್ತಾನೆ ನಿಮ್ಗೆ ಹುಚ್ಚು ಮಾರ, ನೀವು ಹೋಗಿ ಮಾರ ಅಂತ ಹೇಳ್ತಾನೆ, ನಿಮ್ಮನ್ನಲ್ಲಿ ಹೊರಗೆ ಹಾಕ್ತಾನೆ. ಅದೇ ರೀತಿ ಕೃಷ್ಣ ಬೇಕು, ಕೃಷ್ಣನಿಗೆ ಒಂದು ಪ್ರೈಸ್ ಉಂಟು, ಆ ಪ್ರೈಸ್ ನಮಗೆ ಕೂಡ ನಿಮ್ಗೆ ಕೃಷ್ಣ ಹೇಗೆ ಸಿಗುವಂತದ್ದು? ತಿಳಿದಾ? ಆಗ ಗಂಡನ ವಿರೋಧ ಆಗತ್ತಲ್ಲ ಅದು? ಗಂಡನ ವಿರೋಧ ಅಲ್ಲ, ಗಂಡನ ವಿರೋಧ ನೋಡಿ, ಗಂಡನನ್ನು ನೀವು ಕನ್ವಿನ್ಸ್ ಮಾಡಿ ತರಬೇಕು. ನೀವು ಗಂಡನನ್ನು ವಿರೋಧ ಅಲ್ಲ, ಒಟ್ಟಿಗಿರುವಾಗ ಗಂಡನಿಗೆ ನೀವು, ಅದು ನಮ್ಮ ಕ್ವಾಲಿಟಿ. ನಾವು ಎಂತ ಅಂದ್ರೆ ಗಂಡನನ್ನು ಕನ್ವಿನ್ಸ್ ಮಾಡ್ಬೇಕು. ಈಗ ನೋಡಿ, ನಿಮ್ಗೆ ಒಂದು ಒಳ್ಳೆ ಸಾರಿ ಬೇಕು, ಒಳ್ಳೆ ಬಂಗಾರ ಬೇಕು, ನೀವು ಕನ್ವಿನ್ಸ್ ಮಾಡುದಿಲ್ವಾ ಗಂಡನಿಗೆ ಮನಸ್ಸು ಇರುವುದಿಲ್ಲ, ನೀವು ಕನ್ವಿನ್ಸ್ ಮಾಡುದಿಲ್ವಾ ಸವಿತಾ ಅವರೇ? ಮಾಡ್ತೇವೆ. ನೀವು ಹೇಗೆ ಗಂಡನ ಕನ್ವಿನ್ಸ್ ಮಾಡ್ತೀರಿ? ಸಂಜೆ ಹೊತ್ತು ರಾತ್ರಿ ಎಲ್ಲ ಅದರೇ ವಿಷಯ ಮಾಡ್ತೀರಿ. ಅದು ಹೇಗಾದ್ರೂ ನಂಗೊಂದು ಬಂಗಾರ ಕೊಡಿ, ನಂಗೊಂದು ಸೀರೆ ಕೊಡಿ, ಹೇಗೆ ಕನ್ವಿನ್ಸ್ ಮಾಡುದು? ಅದೇ ರೀತಿ ಇದನ್ನು ಕೂಡ ನೀವು ಕನ್ವಿನ್ಸ್ ಮಾಡಿ. ಇದು ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಇದು ಕೂಡ ಕನ್ವಿನ್ಸ್ ಮಾಡಿ. ಅಂದ್ರೆ ಅವ್ರು ತಿಳಿಯುವಾಗ ಬೇರೆ ಬೇರೆ ರೀತಿಯಲ್ಲಿ ನಾವು ಕನ್ವಿನ್ಸ್ ಮಾಡ್ಬೇಕು. ಇದು ನಮ್ಮ ಕೆಲಸ. ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ವಸುಂಧರಾ ಅವರೇ ಹೇಳಿ. ಎಸ್ ವಸುಂಧರಾ. ಹರೇ ಕೃಷ್ಣ ಸ್ವಾಮಿ. ಹೇಳಿ. ಇದು ಭಾಗವತ ಕ್ಲಾಸ್ ನಾವು ಮೊದಲಿಂದ ಕೇಳ್ಬೇಕು, ಯಾವಾಗ ಶುರುವಾಗುತ್ತೆ ಏನು ಅಂತ ಗೊತ್ತಿಲ್ಲ, ಎಷ್ಟು ದಿವಸ ಆಗುತ್ತೆ? ನೋಡಿ, ಭಾಗವತ ಕ್ಲಾಸ್ ಮೊದಲಿಂದ ನಾನು ಈಗ 4ನೇ ಅಧ್ಯಾಯದಲ್ಲಿ ಇದ್ದೇನೆ, ಬೆಳಿಗ್ಗೆ ಕ್ಲಾಸಲ್ಲಿ. ಸಂಜೆಯ ಕ್ಲಾಸಲ್ಲಿ 8ನೇ ಅಧ್ಯಾಯದಲ್ಲಿ ಇದ್ದೇನೆ. ಮೊದಲ ಸ್ಕಂದ ಒಟ್ಟಿಗೆ 12 ಸ್ಕಂದ ಉಂಟು. ಈಗ ಮೊದಲ ಅಧ್ಯಾಯದಲ್ಲಿ 19 ಅಧ್ಯಾಯ ಉಂಟು. ನೀವು ಈಗ ಜಾಯಿನ್ ಆಗಿ, ಮತ್ತೆ ನಾನು ಎಂತಂದ್ರೆ ಈಗ ಮಾರ್ಚ್ ಆಗಿ ಏಪ್ರಿಲ್ ನಾನು ಒಮ್ಮೆ ಎಲ್ಲ ರಿವಿಷನ್ ಮಾಡ್ತೇನೆ. ರಿವಿಷನ್ ಅಂದ್ರೆ ಮೊದಲ ಅಧ್ಯಾಯ, ಸೆಕೆಂಡ್ ಅಧ್ಯಾಯ, ಅದು ರಿವಿಷನ್ ಮಾಡ್ತೇನೆ. ನೀವು ಏನು ಲಾಸ್ ಆಗುದಿಲ್ಲ ನಿಮ್ಗೆ, ಎನಿ ಮೂಮೆಂಟ್ ನಿಮ್ಗೆ ಬರ್ಬೋದು. ಎಷ್ಟು ಗಂಟೆಗೆ? ಬೆಳಿಗ್ಗೆ 7:45 to 8:30, ಸಂಜೆ 5:15 to 6:15 ಬರ್ಬೋದು. ಹರೇ ಕೃಷ್ಣ. ಪ್ರಭುಜಿ, ಚಾಟ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ ಮೀನಾಕ್ಷಿ ಅವ್ರದ್ದು. ಡೊನೇಟ್ ನಮ್ಮ ಹಣದಿಂದ ಮಾಡಲಿಕ್ಕೆ ಆಗಲ್ಲ, ನಾವು ಹಸ್ಬೆಂಡ್ ನಿಂದ ಕೊಡಿಸುತ್ತೇವೆ. ಆದ್ರೆ ಆಗ ಕೃಷ್ಣ ಹಸ್ಬೆಂಡನಿಗೆ ಪುಣ್ಯ ಫಲ ಕೊಡ್ತಾರೆ, ನಮಗೆ ಏನು ಮಾಡ್ತಾರೆ ಕೃಷ್ಣ? ನೋಡಿ, ಶಾಸ್ತ್ರದಲ್ಲಿ ಹೇಗೆ ಉಂಟಂದ್ರೆ ಅರ್ಧಾಂಗಿನಿ ಅಂದ್ರೆ ಗಂಡ ಮಾಡಿದ ಅರ್ಧ ಭಾಗ ಹೆಂಡತಿಗೆ ಹೋಗ್ತದೆ. ಈಗ ನೋಡಿ, ತಪಸ್ ಮಾಡಿದ್ದು ಕರ್ದವ ಮುನಿ, ಯಾರಿಗೆ ಸಿಕ್ತು ಫಲ? ದೇವತಿಗೆ ಸಿಕ್ತು. ಹಾಗಾಗಿ ಗಂಡ ಮಾಡಿದ ಇದು ಹೆಂಡತಿಗೆ ಸಿಗ್ತದೆ, ಟೆನ್ಷನ್ ಮಾಡಬೇಡಿ. ನೋಡಿ, ಇಸ್ ಇಟ್ ಓಕೆ ಟು ಕೃಷ್ಣ ಸಹಸ್ರನಾಮ ಆರ್ ಓನ್ಲಿ ರಾಮ ಹರೇ ಕೃಷ್ಣ ಟು ಬಿ ಚಾಂಟೆಡ್? ನೋಡಿ, ಯಾವಾಗ ನಾವು ಶಾಸ್ತ್ರ ಪ್ರಕಾರ ಹೋಗ್ಬೇಕು, ಬ್ರಹ್ಮ ಹೇಳಿದ್ದಾನೆ ಕಲಿ ಸಂತೋಷ ಉಪನಿಷದಲ್ಲಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶತ ನಾಮನಂ. ಈ 16 ಮಂತ್ರಗಳು. ಕಲಿ ಕಲ್ಮಶ ನಾಶನಂ, ಕಲಿಯುಗದ ಕಲ್ಮಶ ನಾಶ ಮಾಡ್ತದೆ. ನಾಥಾ ಪರ್ವತರ ಉಪಾಯ, ಬೇರೆ ಯಾವುದು ಉಪಾಯವಿಲ್ಲ. ಸರ್ವ ವೇದೇಶು ಧ್ಯಾಯತೆ, ಎಲ್ಲ ವೇದಗಳು ಹೇಳ್ತಾ ಉಂಟು. ಬ್ರಹ್ಮ ಗ್ರೇಟೆಸ್ಟ್ ಅಥಾರಿಟಿ. ನಾವು ಬ್ರಹ್ಮವನ್ನು ಫಾಲೋ ಮಾಡುದಾ, ನಮ್ಮ ಹೂವು ಫಾಲೋ ಮಾಡುವುದ? ದಯವಿಟ್ಟು ತಿಳ್ಕೊಳ್ಳಿ, ನಾವು ಬ್ರಹ್ಮನನ್ನು ಫಾಲೋ ಮಾಡ್ಬೇಕು. ಮತ್ತೆ ಯಾವ್ದು ಕ್ವಶನ್ ಇಲ್ಲ ಪ್ರಭುಜಿ? ಹೇಳಿ. ಪ್ರಭು ನಮಸ್ಕಾರ. ಇದು 21 ಶ್ಲೋಕದಲ್ಲಿ ಎಲ್ಲರದ್ರಲ್ಲೂ
ಆತ್ಮ ಇದೆ ಅಂತ ಹೇಳಿದೆ, ಅದಕ್ಕೆ ನಾವು ನಾನ್ ವೆಜ್ ಎಲ್ಲ ತಿನ್ಬೇಡ್ದು. ಬಟ್ ಪ್ರಾಣಿಗಳಲ್ಲದೆ ಇದ್ರಲ್ಲಿ ಪ್ಲಾಂಟ್ಸ್ ನಲ್ಲೂ ಆತ್ಮ ತಾನೇ ಇರತ್ತೆ. ಅದು ನಂಗೆ ಸರಿಯಾಗಿ ಅರ್ಥ ಆಗಿಲ್ಲ. ಅದು ನಾವು ತಿನ್ಬಹುದಾ? ಆದ್ರೆ ಅದರ ಕಾನ್ಶಿಯಸ್ನೆಸ್ ತುಂಬಾ ಲೋ. ಪ್ರಭುಪಾದ ಕೃಷ್ಣ ಹೇಳುವಂತದ್ದು ಕಡಿಮೆ ಪ್ರಜ್ಞೆ ಇರುವ. ಕೃಷ್ಣ ಹೇಳುವಂತದ್ದು ಎಂತ ಅಂದ್ರೆ ಪತ್ರಂ ಪುಷ್ಪಂ, ಪತ್ರಂ ಅಂದ್ರೆ ವೆಜಿಟೇಬಲ್ಸ್, ಈ ಪ್ಲಾಂಟ್ಸ್. ಕೃಷ್ಣ ಅದನ್ನು ಕೊಟ್ಟು ನನಗೆ ಸ್ವೀಕರಿಸು ಅಂತ ಹೇಳಿದ್ದಾನೆ. ಪತ್ರಂ ಪುಷ್ಪಂ ಫಲಂ, ಫಲಂ ಅಂದ್ರೆ ಫ್ರೂಟ್ಸ್, ತೋಯಂ ನೀರು, ಪತ್ರ ಪುಷ್ಪ, ಪುಷ್ಪ ಅಂದ್ರೆ ಫ್ಲವರ್ಸ್. ಹಾಗಾಗಿ ಅಲ್ಲಿ ಪ್ಲಾಂಟ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾನೆ ಕೃಷ್ಣ. ಅದಕ್ಕೆ ಸಣ್ಣ ಪ್ರಜ್ಞೆ ಇರುವಂತದ್ದು. ಹಾಗಾಗಿ ನನಗೆ ಕೊಟ್ಟು ತಿನ್ನು, ಆದ್ರೆ ನೀವು ಪಾಪವಿಲ್ಲ. ಗೊತ್ತಾಯ್ತಾ? ತಿಳಿತಾ? ಗೊತ್ತಾಯ್ತು ಪ್ರಭು, ಥ್ಯಾಂಕ್ ಯು. ಈಗ ಪ್ರಾಣಿಯಲ್ಲಿ ಜಾಸ್ತಿ ಪ್ರಜ್ಞೆ ಉಂಟು, ಮನುಷ್ಯನಲ್ಲಿ ಜಾಸ್ತಿ ಪ್ರಜ್ಞೆ ಉಂಟು, ಪಕ್ಷಿಯಲ್ಲಿ ಜಾಸ್ತಿ ಪ್ರಜ್ಞೆ ಉಂಟು, ಆದ್ರೆ ಪ್ಲಾಂಟ್ಸ್ ಅಲ್ಲಿ ಕಡಿಮೆ ಪ್ರಜ್ಞೆ ಇರುವಂತದ್ದು. ಸರಿ ಸರಿ, ಗೊತ್ತಾಯ್ತು. ಹರೇ ಕೃಷ್ಣ. ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? ನಾಳೆ ಲಾಸ್ಟ್ ಕ್ಲಾಸ್, ದಯವಿಟ್ಟು ಎಲ್ಲರೂ ಬನ್ನಿ ನಾಳೆ ಲಾಸ್ಟ್ ಕ್ಲಾಸ್ಗೆ. ಕೃಷ್ಣ ಚೈತನ್ಯ. ಎಸ್, ಯಾವ್ದು ಪ್ರಶ್ನೆ ಇಲ್ವಾ? ಮುಕ್ತಾಯ ಮಾಡುವ ಹಾಗಾದ್ರೆ. ಯಾವ ಯಾವ ತರದಲ್ಲಿ ಸೇವೆ ಮಾಡಬಹುದು ಕೃಷ್ಣನಿಗೆ? ಡೊನೇಟ್ ಮಾಡುವುದು ಬಿಟ್ಟು ಡೊನೇಟ್ ಮಸುದೇವಿ ಡೊನೇಟ್ ಮಸುದೇವಿ. ಓಕೆ, ನೋಡಿ, ಸೇವೆ ಅಂದ್ರೆ ಬೇರೆ ಬೇರೆ ಸೇವೆ ಉಂಟು. ಹೀಗೆ ಅಂದ್ರೆ ಯಾರಿಗೆ ಕೃಷ್ಣನ ಸೇವೆ ಟೆಂಪಲ್ ಅಲ್ಲಿ ಬಂದು ಮಾಡ್ಲಿಕ್ಕೆ ಆಗುದಿಲ್ಲ, ಅವರೆಲ್ಲ ಈ ರೀತಿ ಡೊನೇಷನ್ ಮೂಲಕ ಕೊಡ್ತಾರೆ. ಅಂದ್ರೆ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡುವಂತ. ಹಾಗಾಗಿ ಇಲ್ಲಿ ಟೆಂಪಲ್ ಅಲ್ಲಿ ಕೂಡ ತುಂಬಾ ಸೇವೆ ಉಂಟು, ನಾವೆಲ್ಲ ಅದನ್ನು ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಸೇವೆ ಉಂಟು. ಹೌ ಟು ಬಿ ಇನ್ ಸತ್ಸಂಗ ಆಫ್ಟರ್ ಕ್ಲಾಸಸ್? ಯು ಕ್ಯಾನ್ ಜಾಯಿನ್ ಟು ಭಾಗವತಂ ಕ್ಲಾಸ್. ಭಾಗವತಂ ಕ್ಲಾಸ್ ಉಂಟು ಬೆಳಿಗ್ಗೆ ಮತ್ತು ಸಂಜೆ. ಈ ಭಾಗವತಂ ಕ್ಲಾಸ್ ಅಲ್ಲಿ ನೀವು ಇದ್ರೆ ನೀವು ಸತ್ಸಂಗದಲ್ಲಿ ಆಲ್ವೇಸ್ ಇರ್ತೀರಿ. ಹರೇ ಕೃಷ್ಣ ಗುರುಜಿ. ಹೇಳಿ ಹೇಳಿ ಗುರುಜಿ. ಈಗ ಜಪ ಮಾಡ ಹರೇ ಕೃಷ್ಣ 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 ಹರೇ ಹರೇ ಜಪ ಮಾಡುವ ಮುಂಚೆ ಚೈತನ್ಯ ಪ್ರಭು ನಿತ್ಯಾನಂದ ಅದನ್ನ ಪ್ರತಿಯೊಂದು ಸಾರಿ ಹೇಳ್ಬೇಕು ಗುರುಜಿ, ಇಲ್ಲ ಮೊದಲೇ ಸಾರಿ ಅಷ್ಟೇ ಹೇಳ್ಬೇಕು ಗುರುಜಿ? ಪ್ರತಿಯೊಂದು ಸಾರಿ. ಈಗ ನೀವು 16 ಸುತ್ತು ಮಾಡುದಾದ್ರೆ ಫಸ್ಟ್ ರೌಂಡ್ ಮಾಡುವಾಗ ಅದನ್ನ ಹೇಳ್ಬೇಕು, ಮತ್ತೆ ಸೆಕೆಂಡ್ ರೌಂಡ್ ಮಾಡುವಾಗ ಅದನ್ನ ಹೇಳ್ಬೇಕು, ಥರ್ಡ್ ರೌಂಡ್ ಮಾಡುವಾಗ ಹೇಳ್ಬೇಕು, ಫೋರ್ತ್ ರೌಂಡ್ ಮಾಡುವಾಗ ಹೇಳ್ಬೇಕು, ಫಿಫ್ತ್ ರೌಂಡ್, ಸಿಕ್ಸ್ತ್ ರೌಂಡ್, 16. ಅಂದ್ರೆ ಈ ಹರೇ ಕೃಷ್ಣ ಜಪ ಮಾಡ್ಲಿಕ್ಕೆ 8 ನಿಮಿಷ ಆಗ್ತದೆ. ಆ 8 ನಿಮಿಷದ ಮೊದಲು ಅದನ್ನ ಹೇಳ್ಬೇಕು, ಮತ್ತೆ ನಾವು ಸ್ಟಾರ್ಟ್ ಮಾಡ್ಬೇಕು. ಆ ರೀತಿ 16 ಸರ್ ಅಷ್ಟೇ ಹೇಳ್ಬೇಕು ಗುರುಜಿ? 16 ಅಂದ್ರೆ ನೋಡಿ 108 ಕಾಯಿ ಉಂಟಲ್ಲ, ಅದರಲ್ಲಿ 108 ಕಾಯಿ ಹೇಳುವಾಗ 8 ನಿಮಿಷ ಆಗ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಈ ರೀತಿ ನೀವು ಹೇಳ್ತಾ ಹೋದ್ರೆ ಅದಕ್ಕೆ 8 ನಿಮಿಷ ಆಗ್ತದೆ 108 ಕಾಯಿಗೆ. ಅದು ಒಂದು ರೌಂಡ್ ಆಗಿ ಅಂತ 16 ಸುತ್ತು ಮಾಡ್ಬೇಕು. ಟೋಟಲ್ 2 ಗಂಟೆ ಮಾಡ್ಬೇಕು ಜಪ. ಹರೇ ಕೃಷ್ಣ. ಪ್ರಭುಜಿ, ಇನ್ನೊಂದು ಪ್ರಶ್ನೆ. ನಾವ್ ಜಪ ಮಾಡ್ಬೇಕಾದ್ರೆ ಇಂಡೆಕ್ಸ್ ಫಿಂಗರ್ ಯೂಸ್ ಮಾಡಬಹುದಾ, ಇಲ್ಲ ಮಧ್ಯ ಫಿಂಗರೇ ಯೂಸ್ ಮಾಡ್ಬೇಕಾ? ನೋಡಿ, ಇದು ಈ ಇಂಡೆಕ್ಸ್ ಫಸ್ಟ್ ಒನ್ ಅಲ್ಲ ನೀವು ಹೇಳುವಂತದ್ದು, ಅದಿಲ್ಲ. ಮಧ್ಯದ ಯೂಸ್ ಮಾಡ್ಲಿಕ್ಕೆ. ಓಕೆ, ಮಧ್ಯದ. ಓಕೆ, ಥ್ಯಾಂಕ್ ಯು. ಹರೇ ಎಸ್, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ನಾಳೆ ಬನ್ನಿ ಎಲ್ಲರೂ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ.